ಮಹಾಗಣಪತಿ ದೇವರಿನ ದುಂಬುದಿ ಉಂಟು ಅವೇಲಕ ಸೀಮೆದ 4 ಸ್ಥಾನ ಉಂಟು ನಂಜಿನ 4 ದೇವರುಗಳೇನು ದುಂಬುದಿ ಉಂಟು ಆದಿಪರಮಳೆರದ ಅಂತ್ಯ ಕುತ್ತಿಮುಟ್ಟ ಉಂಟು ನಂಜಿನ ದೈವಗಳೇನು ದುಂಬುದಿ ಉಂಟು ಈ ಮಣ್ಣಡು ಇಡಡ್ಕ ಉಳ್ಳಾಲ್ತಿ ಅವೇಲಕ ಕಾಟುಕ್ಯದ ದೇವರ ನಂಜಿನ ಸುಬ್ರಹ್ಮಣ್ಯ ಸ್ವಾಮಿನ ದುಂಬುದಿ ಒಂದು ಇನ್ನಿತ್ತದಿ ನೋಟು ನಮ್ಮ ಮನ್ಪುನಂಜಿನ ಈ ಗಜ್ಜ ಪೊರ್ಲುಡು ಈ ಧ್ವಜಾರಣದೊಂದು ಪೊರ್ಲುವಾದ ಬೆಳಗದು ಕೀರ್ತಿ ಈ ಸಂಘಗಳ ಏರು ಮಾತಂದಿಟ್ಟು ಭಾಗವಹಿಸಿರಲ್ಲ ಅಗ್ಲೆಗ್ ಬರಡು ಅನ್ನೋದು ಪ್ರಾರ್ಥನೆ ಅಂತಂದು ಈ ಭತ್ತ ಸೇರಿನಂಚಿನ ಪ್ರತಿಯೋರಿಯಾಗಲ ಬೇದ ಬೇದ ಉದಾಹರಣೆ ಸ್ವಾಗತ ಮಂತೊಂದು ಈ ಧ್ವಜಾರಣ ಮಂಟರ ಒಡದು ನಮ್ಮ ಹಿರಿಯರಾಯನ ಅಣಿದ ದಿನೊಟ್ಟು ಎಂಕ್ಲೆಗ್ ಏರಿನ ನೆತ್ತ ನೇತೃತ್ವ ಕೊರಳಿ ಏರು ನಂಗೆ ಜನಕ್ಕೆ ನಾಡ್ನಾಗ ನಂಗೆ ದೋಜಿದ ವತ್ತನಾರ ಕಾಟುಕದ ಸಚ್ಚಿದಾನಂದ ಕಂಡೇರಿ ಆರು ಇನ್ನಿತ್ತ ದಿನೊಟ್ಟು ಈ ದಶಮಾನೋತ್ಸವದ ಧ್ವಜಾರಣ ಮಂತದು ಈ ಕಾರ್ಯಕ್ರಮವು ಚಾಲನೆ ಕೊಡೊಂದು ಕೇಂದ್ರ
ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು, ವೇಳೆಯ ಗುಣವ ಕೋಲಿ ಬಲ್ಲದು. ಇದು ಕಾರಣ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವ ನರಿಯದಿದ್ದರೆ ಆ ಕಾಗೆ ಕೋಳಿಗಳಿಂದ ಕರ ಕಷ್ಟ ಕಾಣ, ಕುಲದೇವರ ಕಾಣ, ಶ್ರೀ ಮಾಚಿದೇವ ಕಾಣ.
ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ವಿಶ್ವನಾಥ ಕಾಟಿಪಳ್ಳ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಶ್ರೀಧರ ಮಡಿವಾಳ ಪಿಲಾತಬೆಟ್ಟು ಅಧ್ಯಕ್ಷರು ಬೆಳ್ತಂಗಡಿ ತಾಲೂಕು ಮಡಿವಾಳರ ಸಂಘ, ಶ್ರೀ PN ಸುಭಾಷ್ ಚಂದ್ರ ಅಧ್ಯಕ್ಷರು ಪುತ್ತೂರು ತಾಲೂಕು ಮಡಿವಾಳರ ಸಂಘ, ಶ್ರೀ ನಾಗರಾಜ ಜೇಡಿಗುಂಡಿ ಅಜ್ಜಾವರ ಅಧ್ಯಕ್ಷರು ಸುಳ್ಳಿರ ತಾಲೂಕು ಮಡಿವಾಳರ ಸಂಘ, ಡಾಕ್ಟರ್ ಜಯರಾಜನ್, ಶ್ರೀ ಸದಾಶಿವ ಹೊಸದುರ್ಗ, ಕವಿತಾ ಹರೀಶ್, ಶ್ರೀ ಪದ್ಮನಾಭ ಕೆ, ಶ್ರೀ NK ಶಿವ, ಮುನಿರಾಜು ಆನೆಕಲ್ಲು ಬೆಂಗಳೂರು ತಾಲೂಕು ಅಧ್ಯಕ್ಷರು, ಇವರೆಲ್ಲರೂ ವೇದಿಕೆಯಲ್ಲಿ ಆಸನವನ್ನು ಅಲಂಕರಿಸಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ. ಹಲೋ. ಆತ್ಮೀಯ ಸಮಾಜ ಬಂಧುಲೆ, ಓವೇ ಒಂಜಿ ಲೇಸು ವಿಘ್ನದಾಂತೆ ನಡಪಡುನಾಂಡ ಸುರುಕು ದೈವ ದೇವರನ ಸೂಗಿಪೊಡುಗೆ ಇತ್ತೆ ನಮ್ಮ ಇನ್ನಿತ ಈ ಲೇಸನು ದೇವರನ ಸೂಗಿಪದೊಟ್ಟಿಗೆ ದೇವರನ ಸುಗಿಪದೊಟ್ಟಿಗೆ ನಮ್ಮ ಈ ಲೇಸನು ಶುರು ಮಲ್ಪೆರವುಲ್ಲ. ನಮ್ಮ ಸಮಾಜದ ಜೋಕುಲು ದೇವರನ ಸುಗಿಪುದ ಮೂಲಕ ಈ ಲೇಸನು ಪ್ರಾರಂಭ ಮಲ್ಪೆರವುಲೇರು. ಧನ್ಯಶ್ರೀ, ವಿಸ್ಮಿತಾ, ನವ್ಯಶ್ರೀ ದೇವರನ ಸುಗಿಪುಗಾಗ ವೇದಿಕೆಗೆ ಬರೋದು ಕೆನೋದು. महाकाव्यनाटकादिप्रियं मूषिकवाहनमोदकाप्रियं महागणपतिं मनसा स्मरामि महागणपतिम्. ಪರಶುರಾಮರನ ಕೊಡರಿದ ಪೆಟ್ಟದ ಶಕ್ತಿದ ನಾಡು
ನಮ್ಮ ಈ ನಾಡು 7 ಭಾಷೆದ ಸಂಗಮ ಭೂಮಿ ಪನ್ಪಿನ ಪುಗರ್ತೆನು ಪಡೆಯಿನ ಈ ಜಿಲ್ಲೆಡು ಅಗಸಯಾನೆ ಮಡಿವಾಳರ ಸಮುದಾಯದ 10ನೇ ವರ್ಷದ ಸಮಾಜೋತ್ಸವನು ಗೌಜಿಡು ನಡಪುಡಾವನ ಈ ಸತ್ಸಂದರ್ಭಡು ನಮ್ಮ ಮಾತಿರ್ಲ ಮೂಲು ಒಟ್ಟು ಸೇರ್ದಿನ ಬಿನ್ನೆರನು ಈ ಲೇಸಿಗೆ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪೆರೆಗಾತ್ರ ನಮ್ಮ ಸಮಾಜದ ಶ್ರೇಣಿ ರಾಘವಣ್ಣನ ವೇದಿಕೆಗೆ ತಂದುಲ್ಲೆ. ವಿಘ್ನ ವಿನಾಶಿಗೆ ಆಯ್ನ ವಿಘ್ನೇಶ್ವರನ ದುಂಬತ್ತ ಸ್ಮರಣೆ ಮಲ್ತೊಂದು ನಮ್ಮ ಆರಾಧ್ಯ ದೇವರಾಯನ ವೀರಭದ್ರ ಸ್ವಾಮಿನ ಮನಸಾರ ನಿಂತೊಂದು ಗುರು ಸ್ಥಾನಡು ಕುಲ್ಲಿನ ಮಾಚಿದೇವರನ ಪಾದ ಪುಡ್ಯಾದ ಇನಿತ್ತ ಲೇಸಿಗೆ ಅಡಿದೆ ಒಂದುಲ್ಲೆ. ಕಾಸರಗೋಡು ಜಿಲ್ಲಾ ಅಗಸರಯಾನೆ ಮಡಿವಾಳ ಸಂಘದ ದಶಮೋತ್ಸವ ಲೇಸಡು ನಮ್ಮ ಮಾತೆರ್ಲ ಒಟ್ಟು ಸೇರ್ದುವಲ್ಲ ಭತ್ತದ ಸೇರ್ನ ಇಷ್ಟರೇನು ಅಂಚನೆ ಮಾನ್ಯರೇನು ಅಂಚನೆ ಬಿನ್ನಿರೇನು ಅರ್ತಿ ಪಿರ್ತಡು ಎದ್ಕೊಂದುಲ್ಲೆ ಕರಿನ ರಡ್ಡು ವರ್ಷಗೂ ತುಂಬು ನಡಪೋಡಾಯನಂಚಿನ ಈ ಲೇಸು ಪ್ರಪಂಚಕ್ಕೂ ಬೈದಿನ ಮಹಾಮಾರಿ ಕೊನೊರದಾಳ ನಮ್ಮ ಇಲ್ಲದ ಉಲ ಹಿಡಿದು ಪಿದೈ ಬರೀರ ಆವಂದ್ರದ್ದು ನಕ್ಕೆ ಒಟ್ಟು ಸೇರಿರ ಆಯ್ಜಿ ಇನಿಕ್ಕ ಅನಗ ಆ ಲೇಸಿನ ನಡಪಾವನ ದಿನ ಬೈದಂಡು ಇನಿತ್ತ ದಿನಟ್ಟು 10 ಜೋಕ್ಲು 1 ಜೋಕ್ಲು ಲೆಕ್ಕ ಸೇರಿದು ಮಡಿವಾಳ ಸಮಾಜದ ಒಗ್ಗಟ್ಟಿನ ತೋಜಾರ ಓಡೋದು ತಮ್ಮ ಮಾತೆರ್ಲ ಈ ಜಾಗಡು ಓರ್ಮೈ ತಂದುಲ್ಲ. ಇನಿತ್ತ ಕಜ್ಜದ ಗುರಿಕಾರ್ಮಿನ ವಹಿಸುವನಂಚಿನ ಕಾಸರಗೋಡು ಜಿಲ್ಲೆದ ಮಡಿವಾಳ ಸಂಘದ ಗುರಿಕರ್ ಆಯನಂಚಿನ ಶ್ರೀ ಕೆ ಬಾಬು ನೀರ್ಚಾಲು ಮೇರನೆ ಈ ಲೇಸಿಗೆ ಮೋಕಿಡು ಎದ್ಕೊಂದುಲ್ಲೆ. ರಾಮ ಮರಿಯಂಕೋಡ್ಲು ಮೇರು ತಾಂಬೂಲ ಕೊರ್ದು ಸ್ವಾಗತಿಸಾವಡು ಅರೇನಂದು ಕೇನೋದಿಲ್ಲ. ಅಂಚನೆ ಈ ಕಜ್ಜದ ಉದಿಪನ ಮಲ್ಪೆರ ಬೈದನಂಚಿನ ಮೈಸೂರು ಪೈಂಟ್ಸ್ ವಾರ್ನಿಸ್ ಲಿಮಿಟೆಡ್ ಸಂಸ್ಥೆದ ಗುರಿಕಾರ ಆಯನಂಚಿನ ಶ್ರೀ ಆರ್ ರಘು ಕವಟಿಲ್ಯ ಮೇರೇನು ಕಾಸರಗೋಡು ಜಿಲ್ಲಾ ಅಗಸರಯಾನೆ ಮಡಿವಾಳ ಸಂಘದ ಪರವಾದ ಈ ಲೇಸಿಗೆ ಅರ್ತಿ ಪಿರಿತಿಡು ಎದ್ಕೊಂದುಲ್ಲೆ. ಶ್ರೀ ಆರ್ ರಘು ಕೌಟಿಲ್ಯ ಇವರಿಗೆ ನಮ್ಮ ಸಂಘದ ಗೌರವ ಅಧ್ಯಕ್ಷರಾದ ಶ್ರೀ ಸಚ್ಚಿದಾನಂದ ಖಂಡೇರಿಯವರು ತಾಂಬೂಲನ್ನು ಇತ್ತು ಅವರನ್ನು ಸ್ವಾಗತಿಸಬೇಕು ಹೇಳಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ಕೈ ಚಪ್ಪಾಳೆಯೊಂದಿಗೆ ಶ್ರೀ ರಾಘು ಕೌಟಿಲ್ಯ ಅವರನ್ನು ಸ್ವಾಗತಿಸಬೇಕೇಳಿ ವಿನಯಪೂರ್ವಕ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಘದ ಹಿರಿಯರು ಹಾಗೂ ಗೌರವಾಧ್ಯಕ್ಷರಾದ ಸಚ್ಚಿದಾನಂದ ಖಂಡೇರಿಯವರು ಶಾಲು ಹೊದಿಸಿ ಗೌರವಿಸಬೇಕೇಳಿ ಕೇಳಿಕೊಳ್ತಾ ಇದ್ದೇನೆ. ಅಂಚನೆ ಮಿತ್ತ ಚಾವಡಿ ಕುಲಿದಿನ ಮಲ್ಲ ಬಿನ್ನೆರಾಯನಂಚಿನ ಕರ್ನಾಟಕ ರಾಜ್ಯಡು ಮಡಿವಾಳರ್ನ ಮಹಿಳಾ ರಾಜ್ಯ ಗುರಿಕಾರ್ತಿ ಆಯನಂಚಿನ ವಿಜಯಲಕ್ಷ್ಮಿ ಅಂಜನಪ್ಪ ಮೇರು ದೂರದ ಮೈಸೂರದ್ದು ಬೈದರು ಆರಿಗೆ ನಮ್ಮ ಜಿಲ್ಲಾ ಅಗಸರಯಾನೆ ಮಡಿವಾಳ ಸಂಘದ ಪರವಾದ ಅರ್ತಿ ಬಿರ್ತಿಡು ಎತ್ಕೊಂದುಲ್ಲೆ. ನಮ್ಮ ಸಂಘದ ರಜನಿ ಪೆರ್ಲ ಮೇರು ಶ್ರೀಮತಿ ವಿಜಯಲಕ್ಷ್ಮಿ ಅಂಜನಪ್ಪ ಮೇರೇನು ತಾಂಬೂಲ ಬುಕ ಶಾಲು ಪೊದೆಪಾದು ಸ್ವಾಗತಿಸೋಡು ಕೇನೋದಿಲ್ಲ. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದಂಥ ಶ್ರೀಮತಿ ವಿಜಯ ಲಕ್ಷ್ಮಿ ಅಂಜನಪ್ಪ ಇವರು ಕರ್ನಾಟಕ ರಾಜ್ಯ ಮಡಿವಾಳದ ಮಹಿಳಾ ರಾಜ್ಯ ಕಾರ್ಯದರ್ಶಿ. ಇವರಿಗೆ ನಮ್ಮ ಸಂಘದ ಹಿರಿಯರಾದ ರಜನಿ ಸುರೇಶ್ ಇವರು ತಾಂಬೂಲವನ್ನು ನಿಂತು ಶಾಲು ಹೊದಿಸಿ ಗೌರವಿಸಬೇಕೇಳಿ ಕೇಳಿಕೊಳ್ತಾ ಇದ್ದೇವೆ. ಅಂಚನೆ
ಶ್ರೀ ವಿಶ್ವನಾಥ ಕಾಟಿಪ್ಪಲ್ಲ ದಕ್ಷಿಣ ಕನ್ನಡ ಜಿಲ್ಲೆದ ಮಡಿವಾಳ ಸಂಘದ ಕುರಿಕಾರರು ಬೇರೆನು ಪೊರ್ಲು ಬೋಳಿಗಡು ಎದ್ಕೊಂದುಲ್ಲೆ. ಶ್ರೀ ಬಾಬು ನೀರ್ಚಾಲ್ ಕಾಸರಗೋಡು ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷರು ಮೇರೆ ಅರೆಗೆ ತಾಂಬೂಲ ಬೊಕ್ಕ ಶಾಲು ಪದೇ ಪಾದ ಸ್ವಾಗತ ಮಲ್ಪಡುವುದು ಕೇನೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಕಾಟಿಪಳ್ಳ ಇವರಿಗೆ ನಮ್ಮ ಸಂಘದ ಅಧ್ಯಕ್ಷರಾದ ಬಾಬು ನೀರ್ಚಾಲ್ ಅವರು ಶಾಲು ಹೊದಿಸಿ ತಾಂಬೂಲವನ್ನಿತ್ತು ಅವರನ್ನು ಗೌರವಿಸಬೇಕೇಳಿ ಕೇಳಿಕೊಳ್ತಾ ಇದ್ದೇನೆ. ಅಂಚನೆ ಕವಿತಾ ಹರೀಶ್ ವಾಲ್ಪಾಡಿ ಮೂಡಬಿದ್ರೆ ಬಿರಿ ಸಮಾಜ ಸೇವಕಿ ಆಯ್ನಂಚಿನ ಮೇರು ಮಡಿವಾಳ ಸಮಾಜನ ಬಿತ್ತು ಪ್ರೀತಿದಿದ್ದು ದೂರದ ಊರದ್ದು ಬೈದರು ಆರಿನ ಪ್ರೀತಿಡು ಆರಿಗಳ ಸ್ವಾಗತ ಮಲ್ತೊಂದುಲ್ಲೆ. ಶ್ರೀಮತಿ ಮೈನಾ ಕುಮಾರಿ ಕುಂಬಳೆ ಮೇರೆ ಶ್ರೀಮತಿ ಕವಿತಾ ಹರೀಶ್ಗೆ ತಾಂಬೂಲ ಬುಕ್ಕ ಶಾಲು ಪದೇ ಪಾದ ಸ್ವಾಗತ ಮಲ್ಪಡುವುದು ಕೇನೋದಿಲ್ಲ. ನಮ್ಮ ಪ್ರೀತಿಯ ಕರೆಗೆ ಓಗೊಟ್ಟು ಆಗಮಿಸಿದಂಥ ಕವಿತಾ ಹರೀಶ್ ಮೂಡುಬಿದ್ರೆ ಇವರು ಮೂಡುಬಿದ್ರೆ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷೆಯಾಗಿ ಈಗ ತನ್ನ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಅವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀಮತಿ ಮೈನಾ ಕುಮಾರಿ ಇವರು ತಾಂಬೂಲವನ್ನಿತ್ತು ಶಾಲು ಹೊದಿಸಿ ಗೌರವಿಸಬೇಕೇಳಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಅಂಚನೆ ಬೆಳ್ತಂಗಡಿ ತಾಲೂಕು ಮಡಿವಾಳರ ಸಂಘದ ಗುರಿಕಾರರು ಶ್ರೀಧರ ಮಡಿವಾಳ ಪಿಲಾತ ಬೆಟ್ಟು ಮೆರೆನು ಪೊರ್ಲು ಬೋಳಿಗಡು ಎದ್ಕೊಂದುಲ್ಲೆ. ನಮ್ಮ ಸಂಘದ ಶ್ರೀ ಸಂಜೀವ ಮಾನ್ಯ ಮೇರೆ ಶ್ರೀ ಶ್ರೀಧರ ಮಡಿವಾಳರಿಗೆ ಸ್ವಾಗತ ಮಲ್ಪಡು ಶಾಲು ಬುಕ್ಕ ತಾಂಬೂಲ ಕೊರದು ಒಂದು ಕೇನೋದಿಲ್ಲ. ಬೆಳ್ತಂಗಡಿ ತಾಲೂಕು ಆರು ನನ್ನ ಕೆಲವೇ ನಿಮಿಷಡು ನಮ್ಮ ಕಾರ್ಯಕ್ರಮವನ್ನು ಸೇರಿರೊಳ್ಳಿರಿ. ಪುತ್ತೂರು ತಾಲೂಕು ಮಡಿವಾಳ ಸಂಘದ ಕುರಿಕಾರರು ಶ್ರೀ P.N. ಸುಭಾಷ್ ಚಂದ್ರ ಮೇರೇನು ದಿನೇಶ್ ಮೀಂಜಾ ನಮ್ಮ ಸಮಾಜದ ದಿನೇಶ್ ಮೀಂಜಾ ಶ್ರೀ P.N. ಸುಭಾಷ್ ಚಂದ್ರ ಮೇರೆಗೆ ತಾಂಬೂಲ ಬುಕ್ಕ ಶಾಲು ಕೊರದು ಸ್ವಾಗತ ಮಲ್ಪಡುವುದು ಕೇನೋದಿಲ್ಲ. ಪುತ್ತೂರು ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ಶ್ರೀ P.N. ಸುಭಾಷ್ ಚಂದ್ರ ಇವರಿಗೆ ನಮ್ಮ ಸಂಘದ ಉಪಾಧ್ಯಕ್ಷರಾದ ದಿನೇಶ್ ಮೀಂಜ ಇವರು ತಾಂಬೂಲವನ್ನಿತ್ತು ಶಾಲು ಹೊದಿಸಿ ಗೌರವಿಸಬೇಕೇಳಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇವೆ. ಸುಳ್ಯ ತಾಲೂಕು ಮಡಿವಾಳರ ಸಂಘದ ಕೋರಿಕಾರರಾಯನಂಚಿನ ಶ್ರೀ ನಾಗರಾಜ ಜೇಡಿಗುಂಡಿ ಅಜ್ಜ ಅವರ ಮೇರೆನು ಈ ಲೇಸಿಗೆ ಪೊರ್ಲುಡು ಎದ್ಕೊಂದುಲ್ಲೆ. ವಿಠಲ್ ಸಾಲಿಯನ್ ಕಾಟುಬುಕ್ಕೆ ಶ್ರೀ ನಾಗರಾಜ ಜೇಡಿಗುಂಡಿ ಬೆರೆಗೆ ತಾಂಬೂಲ ಬುಕ್ಕ ಶಾಲು ಕೊರದು ಸ್ವಾಗತ ಮಲ್ಪಡುವುದು ಕೇನೋದಿಲ್ಲ. ಸುಳ್ಯ ತಾಲೂಕು ಮಡಿವಾಳ ಸಂಘದ ಯುವ ಪ್ರತಿನಿಧಿ ಶ್ರೀ ನಾಗರಾಜ ಜೇಡಿಗುಂಡಿ ಅಜ್ಜವರ ಇವರಿಗೆ ವಿಠಲ ಕಾಟುಕೆ ಇವರು ತಾಂಬೂಲವನ್ನಿತ್ತು ಶಾಲು ಹೊದಿಸಿ ಗೌರವಿಸಬೇಕೇಳಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇವೆ. ಅಂಚನೆ ಡಾಕ್ಟರ್ ಜಯರಾಜನ್ ಗುರಿಕಾರರು ಫೋಕ್ಲೆಂಡ್ ಪಯ್ಯನ್ನೂರು ಮೇರೆನು ನಮ್ಮ ಸಮಾಜದ ಶಿವರಾಮ್ ಮೆಣಸಿನ ಪಾರ್ಯ ಮೇರೆ ಡಾಕ್ಟರ್ ಜಯರಾಜನ್ ಮೇರೆ ಶಾಲು ಬುಕ್ಕ ತಾಂಬೂಲ ಕೊರದು ಸ್ವಾಗತಿಸುವುದು ಕೇನೋದಿಲ್ಲ. ಡಾಕ್ಟರ್ ಜಯರಾಜನ್ ಅಧ್ಯಕ್ಷರು ಫೋಕ್ಲ್ಯಾಂಡ್ ಪಯ್ಯನೂರು ಇವರಿಗೆ ಶಿವರಾಮ ಮೆಣಸಿನ ಪಾರೆ ಇವರು ತಾಂಬೂಲವನ್ನಿತ್ತು ಶಾಲು ಹೊದಿಸಿ ಗೌರವಿಸಬೇಕೇಳಿ ಕೇಳಿಕೊಳ್ತಾ ಇದ್ದೇವೆ. ಅಂಚನೆ ಶ್ರೀ ಸದಾಶಿವ ಹೊಸದುರ್ಗ ಗುರಿಕಾರರು ಮೂಲ್ಕಿ ತಾಲೂಕು ಮಡಿವಾಳ ಸಂಘದ ಮೇರೆನು ಶ್ರೀ ಸದಾಶಿವ ಮರಿಯಂಕೂಡ್ಲು ಬೇರೆ ತಾಂಬೂಲ ಬುಕ್ಕ ಶಾಲು ಕೊರದು ಸ್ವಾಗತ ಮಲ್ಪಡುವುದು ಕೇನೋದಿಲ್ಲ. ಮೂಲತಃ ಕಾಂಜಂಗಾಡಿನ ಹೊಸದುರ್ಗದ ಶ್ರೀ ಸದಾಶಿವ ಹೊಸದುರ್ಗ ಇವರು ಮೂಲ್ಕಿ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸುತ್ತಾರೆ. ಅವರಿಗೆ ನಮ್ಮ ಸಂಘದ ಹಿರಿಯರಾದ ಶ್ರೀ ಶಿವಾನಂದ ಕೊಡಂಗಲ್ಲು ಗುರಿಕಾರರು ಮೂಡಬಿದ್ರೆ ತಾಲೂಕು ಮಡಿವಾಳ ಸಂಘದ ಮೇರೆನು ಪೊರ್ಲುಡು ಎದ್ಕೊಂದುಲ್ಲೆ. ಕಾರಣಾಂತರಗಳಿಂದ ಅವರು ನಮ್ಮ ಈ ಸಭೆಯನ್ನು ಮುಂದೆ ಸೇರಲಿದ್ದಾರೆ. ಅವರಿಗೂ ಕೂಡ ಈ ಶುಭ ವೇಳೆಯಲ್ಲಿ ಸ್ವಾಗತವನ್ನು ಬಯಸುತ್ತೇವೆ. ಶ್ರೀ ಪದ್ಮನಾಭನ್ ಕೆ ಮ್ಯಾನೇಜಿಂಗ್ ಟ್ರಸ್ಟ್ ಶ್ರೀ ಒಲ್ಲಾರ ಕುಲಂಗರ ಭಗವತಿ ಕೂಟಂ
ತೆಂಗಂಬಾಡ್ ಕುಂಜಮಂಗಳಂ ಮೆರೆನು ಶ್ರೀ ದಿನೇಶ್ ಆನೆಬಾಗಿಲು ಮೇರು ಸ್ವಾಗತ ಮಲ್ಪಡೊಂದು ಕೇನೊಂದುಲ್ಲ ತಾಂಬೂಲ ಬುಕ್ಕ ಶಾಲ್ನು ಕೊರ್ದು ಸ್ವಾಗತ ಮಲ್ಪಡೊಂದು ಕೇನೊಂದುಲ್ಲ ಶ್ರೀ ಪದ್ಮನಾಗ ಕೆ ಮೇರೆಗೆ ದಿನೇಶ್ ಆನೆಬಾಗಿಲು ತಾಂಬೂಲ ಬುಕ್ಕ ಶಾಲು ಪದೇ ಪದ ಸ್ವಾಗತ ಮಲ್ಪಡೊಂದು ಕೇನೊಂದು ಶ್ರೀ ಎನ್ ಕೆ ಶಿವ ಗುರಿಕರ್ ಬಂಟ್ವಾಳ ತಾಲೂಕು ಮಡಿವಾಳ ಸಂಘ ಮೆರೆನು ಪೊರ್ಲು ಪೋಳ್ಗಡೆ ಎತ್ಕೊಂದುಲ್ಲೆ ಶ್ರೀ ವಲ್ಲಾರ ಕುಳಂಗರ ಭಗವತಿ ಕೂಟಂ ತೆಕ್ಕಂಬಾಡು ಕುಂಜಿಮಂಗಲ ಇದರ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಶ್ರೀ ಪದ್ಮನಾಭನ್ ಕೆ ಇವರಿಗೆ ದಿನೇಶ್ ಕಾಸರಗೋಡು ಇವರು ಶಾಲು ಹೊದಿಸಿ ತಾಂಬೂಲವನ್ನಿತ್ತು ಗೌರವಿಸಬೇಕೇಳಿ ಕೇಳಿಕೊಳ್ತಾ ಇದ್ದೇವೆ. ಮುನಿರಾಜು ಆನೆಕಲ್ಲು ಬೆಂಗಳೂರು ಮಡಿವಾಳ ಸಂಘದ ಕುರಿಕಾರ ಎನಿಚಿನ ಮೇಲಿನ ಪೊರ್ಲು ಎತ್ಕೊಂದುಲ್ಲೆ ಶ್ರೀ ಮುನಿರಾಜು ಆನೆಕಲ್ಲು ಬೆಂಗಳೂರು ಮಡಿವಾಳ ತಾಲೂಕು ಅಧ್ಯಕ್ಷರು ಇವರನ್ನು ನಮ್ಮ ಶ್ರೀ ಶಿವರಾಮ ಮೆಣಸಿನಪಾರೆ ಇವರು ಶಾಲು ಹಾಗೂ ತಾಂಬೂಲವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀನಿ. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಆಗಮಿಸಿದಂಥ ಮುನಿರಾಜ್ ಆನೆಕಲ್ ಬೆಂಗಳೂರು ಇವರು ಸದ್ದಿ ಅಲ್ಲಿಯ ಅಧ್ಯಕ್ಷರು. ಅವರಿಗೆ ತಾಂಬೂಲವನ್ನಿತ್ತು ಶಾಲು ಹೊದಿಸಿ ಗೌರವಿಸಬೇಕೇಳಿ ಸಮಿತಿಯ ಸದಸ್ಯರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅವತ್ತಂದೆ ದಶಮಾನೋತ್ಸವ ಲೇಸಿದ ಮಿತ್ತರ್ಮಿಡು ಓಲಗಾಯನಿಂಚಿನ ನಮ್ಮ ಸಂಘದ ಬಲ್ಪು ಗೌರವದ ಗುರಿಕಾರ ಶ್ರೀ ಸಚ್ಚಿದಾನಂದ ಕಂಡೇರಿ ಮೇರೆನು ಈ ಲೇಸಿಗೆ ಬಾರಿ ಎಡ್ಡೆ ಕೊಡು ಎತ್ಕೊಂದುಲ್ಲೆ ಅಂಚನೆ ಸಂಘದ ಒತ್ತು ಗುರಿಕಾರ ಅಂಚಿನ ಶ್ರೀ ಶಿವರಾಮ ಮೆಣಸಿನಪಾರೆ ಬೆರೆನು ಅಂಚನೆ ಒತ್ತು ಗುರಿಕಾರ್ತಿ ಅಂಚಿನ ಶ್ರೀಮತಿ ಮೈನಾ ಕುಮಾರಿ ಕುಂಬ್ಳೆ ಅಂಚನೆ ಕಾರ್ಯಂತ್ರ ಏನಂಚಿನ ಶ್ರೀ ಸದಾಶಿವ ಟಿ ಪ್ರತಾಪ್ ನಗರ ಅಂಚನೆ ಕಾರ್ಯಂತ್ರ ಏನಂಚಿನ ಶ್ರೀ ರಾಮ ಮುರಿಯಂಕೋಡ್ಲು ಪನವದ ಗುರಿಕಾರೆ ಅಂಚಿನ ಶ್ರೀ ಸಂದೇಶ್ ಕುಂಬ್ಳೆ ಅಂಚನೆ ಯನ್ಮಗಜ್ಜ ಪಂಚಾಯತ್ ಸಮಿತಿದ ಗುರಿಕಾರೆ ಶ್ರೀ ವಿಠಲ್ ಸಾಲಿನ ಕಾಟೋಕೆ ಮಿಕ್ಕಲನ್ನು ಪೊರ್ಲು ಬೋಳಿಗೆ ಎತ್ಕೊಂಡು ಸಂಘದ ನಿರುಪೇರಕರ ಅಂಚಿನ ಶ್ರೀ ಯಶವಂತ ಮಾಸ್ತರ್ ಕಾಟೋಕೆ ಶ್ರೀ ಉದಯ್ ಕುಮಾರ್ ಮನಿಪಾಡಿ ಅಂಚನೆ ಕಾಸರಗೋಡು ಜಿಲ್ಲೆದ ಅಗಸಯಾನಿ ಮಡಿವಾರ ಸಂಘದ ಪಿರಾಕದ ಕಾರ್ಯಂತರ ಹೆಚ್ಚಿನ ಸದಾಶಿವ ಮುರಿಯಂಕೋಡ್ಲು ಮಾನ್ಯ ಸಂಜೀವ ಮುಟ್ಲ ಈ ಲೇಸಿಗೆ ಸ್ವಾಗತ ಮಲ್ತೊಂದು ತೀರ್ಥ ಚಾವಡಿ ಓಲಗಾಯ ಹೆಚ್ಚಿನ ನಮ್ಮ ಸಮಾಜದ ಹಿರಿಯಕಲು ಅಪ್ಪಿನಕಲು ಬಂಧುಲು ಇಷ್ಟಮಿತ್ರರು ಜೋಕ್ಲು ಬಾಲ್ಯಲು ಮಾತಿರಲು ಸ್ವಾಗತ ಮಲ್ತೊಂದು ಶ್ರೀಕೃಷ್ಣನ ನುಡಿತ ಒಂಜಿ ಪಾತ್ರ ಪಂಡೊಂದು ಮನಸ್ಸು ಕೊರ್ದು ಕಲ್ತಿನ ಅಕ್ಷರ ಬೆಂದದು ಬೆಗರು ಬಿಚ್ಚಾದು ಮಲ್ತಿನ ನುಪ್ಪು ಬಂಗುಡು ಸಂಪಾದನೆ ಮತ್ತಿನ ಪಣವು ಪ್ರೀತಿದ ಮನಸ್ಸಿನ ಮತ್ತಿನ ದೇವರ ಭಕ್ತಿ ಏರೆಲ್ಲ ಏಪಲ್ಲ ಕೈ ಬುಡುಪುಜಿಗೆ ಪಂಟು ಈ ಸ್ವಾಗತನು ಮುಗಿತ್ತಲದ ಚೊಕ್ಕದೀಪೆ ಜೈ ಮಾಚಿದೇವ. ನಮ್ಮ ಈ ಕಾರ್ಯಕ್ರಮಡು ಉಪಸ್ಥಿತರಿಪ್ಪುನ ಗೌರವಾರ್ಪಣೆ ಪಡೆಪುನ ಮಾತ ಹಿರಿಯರೆಲ್ಲ ಸ್ವಾಗತ ಮಲ್ತೊಂದು ಸನ್ಮಾನಿತರಾಪುನ ಮಾತ ಸಾಧಕರೆಲ್ಲ ಸ್ವಾಗತ ಮಲ್ತೊಂದು ಅವೇ ರೀತಿ ನಮಕ್ ಮಾತೆರೆಗಳ ಸ್ವಾಗತ ಮಂತಿನಂಚಿನ ಶ್ರೀ ರಾಘವ ಶ್ರೇಣಿ ಮೇರೆಲ್ಲ ಕಾರ್ಯಕ್ರಮಗೂ ಸ್ವಾಗತ ಮಲ್ತೊಂದು ನನ್ನ ತುಂಬ ಹತ್ರ ನಮ್ಮ ವೇದಿಕೆಡು ಬಹಳ ಮುಖ್ಯವಾದ ಈ ಕಾರ್ಯಕ್ರಮದ ಭಾಗ ಸಂಸ್ಕೃತಡೊಂಜಿ ಶ್ಲೋಕ ಉಂಡು ಅಸತೋಮ ಅಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅಸತ್ಯದಿಂದ ಸತ್ಯದೆಡೆಗೆ ಅಂಧಕಾರದಿಂದ ಬೆಳಕಿನೆಡೆಗೆ ಮರಣದಿಂದ ಅಮರತ್ವದೆಡೆಗೆ ನನ್ನನ್ನು ನಡೆಸು ಸದಾ ಶಾಂತಿ ಇರಲಿ ಪಂಪಿನ ಸಂದೇಶ ತೆರಿನಕಲು ಪಂಡಿಂಚಿನ ಪಾತೆರ ಓವೇ ಒಂಜಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸಾವುನ ಮೂಲಕ ಉದ್ಘಾಟನೆ ಮನ್ಪುನವು ನಮ್ಮ ಸಂಪ್ರದಾಯ. ಇನ್ನಿತ ನಮ್ಮ 10ನೇ ವರ್ಷದ ಈ ಸಮಾಜದ ಮಡಿವಾಳ ಸಮಾಜದ ದಶಮಾನೋತ್ಸವ ಕಾರ್ಯಕ್ರಮನು ಉದ್ಘಾಟನೆ ಮಲ್ಪೆರೊಲ್ಲ ದೀಪ ಬೆಳಗಿಸಾವುನ ಮೂಲಕ
ಉದ್ಘಾಟನೆ ಮಾಡುವುದಕ್ಕೋಸ್ಕರ ಶ್ರೀ ಆರ್ ರಘು ಕೌಟಿಲ್ಯ, ಅಧ್ಯಕ್ಷರು ಮೈಸೂರು ಪೇಂಟ್ ವಾರ್ನಿಷ್ ಲಿಮಿಟೆಡ್ ಇವರನ್ನು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನು ಆಹ್ವಾನಿಸ್ತಾ ಇದ್ದೇನೆ. ಬೆಳಕು ಸತ್ಯದ ಸಂಕೇತ, ಸುಜ್ಞಾನದ ಸಂಕೇತ. ಅಂಧಕಾರವೆಂಬ ಕತ್ತಲೆಯಿಂದ ಬೆಳಕು ಎಂಬ ಜ್ಞಾನದ ಕಡೆಗೆ ನಡೆಯುವ ಸಂಕೇತ. ಈ ಉದ್ದೇಶದಿಂದಲೇ ಯಾವುದೇ ಕಾರ್ಯಕ್ರಮವನ್ನು ದೀಪವನ್ನು ಬೆಳಗಿಸುವುದರ ಮೂಲಕ ನಾವು ಉದ್ಘಾಟಿಸುತ್ತೇವೆ. ಈ ಸಂದೇಶದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವಂತಹ ಶ್ರೀ ಆರ್ ರಘು ಕೌಟಿಲ್ಯ, ಅಧ್ಯಕ್ಷರು ಮೈಸೂರು ಪೇಂಟ್ ವಾರ್ನಿಷ್ ಲಿಮಿಟೆಡ್, ದೂರದ ಮೈಸೂರಿನಿಂದ ನಮ್ಮೊಂದಿಗೆ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ದೀಪ ಬೆಳಗಿಸುವುದರ ಮೂಲಕ ತಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದೆ. ಎಲ್ಲರಿಗೂ ಬೆಳಗಿನ ಶುಭಾಶಯದ ಶುಭಕಾಮನೆಗಳನ್ನು ತಿಳಿಸ್ತಾ, ಇವತ್ತು ಕಾಸರಗೋಡು ಜಿಲ್ಲೆ ಅಗಸರ ಯಾನೆ ಮಡಿವಾಳರ ಸಂಘ ದಶಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದೆ. ಇಂಥ ಸಡಗರದಲ್ಲಿ ನಾನು ಕೂಡ ಮೈಸೂರಿನಿಂದ, ಯಾಕೆಂದರೆ ನನಗೆ ಭಾಳ ಆಸಕ್ತಿ ಕಾಸರಗೋಡು ಅಂತ ಹೇಳಿದರೆ ಮೊದಲಿನಿಂದಲೂ ಒಂದು ರೀತಿ ಕುತೂಹಲ. ಬಹುಶಃ ನಮ್ಮ ಅಧ್ಯಕ್ಷರು ಒಂದು 2-3 ತಿಂಗಳ ಹಿಂದೆಯೇ ನನಗೆ ಹೇಳಿದರು ಕಾಣುತ್ತೆ. ನಾನು ಕೂಡ ಈ ದಿನಾಂಕವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು ಅಂಥೇಳಿ ಅದನ್ನು ನಾನು ನೋಟ್ ಮಾಡಿಕೊಂಡು ನಿಮ್ಮನ್ನೆಲ್ಲ ಕಾಣಬೇಕು ಅಂತಕ್ಕಂಥ ಒಂದು ಅಭಿಮಾನದಿಂದ 2 ಕಾರಣಕ್ಕಾಗಿ, ಒಂದು ಗಡಿನಾಡ ನಮ್ಮ ಕನ್ನಡಿಗರನ್ನು ನೋಡುವಂಥದ್ದು, ಗಡಿನಾಡಲ್ಲಿ ಇರ್ತಕ್ಕಂಥ
ನಮ್ಮ ಸಮಾಜದ ಬಂಧುಗಳನ್ನು ನೋಡುವಂಥ ಎರಡು ಉತ್ತಮವಾದ ಉದ್ದೇಶ ಮತ್ತು ಆಕಾಂಕ್ಷೆಯನ್ನು ಇಟ್ಟುಕೊಂಡು ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಕಾರ್ಯಕ್ರಮದಲ್ಲಿ ಇವತ್ತು ಅಧ್ಯಕ್ಷರಿದ್ದೀರಿ, ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದೀರಿ, ಸಮಾಜವನ್ನು ಕಟ್ಟಿದಂಥ ಈ ಭಾಗದ ಹಿರಿಯರಿದ್ದೀರಿ. ಭಾಳ ಸಂತೋಷ. ನಾನು ನಿನ್ನೆಯಷ್ಟೇ ಬಂದು ಇಲ್ಲಿ ಕಾಸರಗೋಡು ಹತ್ರ ಉಳ್ಕೊಂಡಿದ್ದೆ. ಸಮಯಕ್ಕೆ ಸರಿಯಾಗಿ ಬಂದೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ರೂಟು ಕೂಡ ಇಲ್ಲಿ ಯಾರಿಗೂ ಕೆಲವರಿಗೆ ನಮ್ಮ ಕನ್ನಡದ ಪ್ರಭಾವ ಕೂಡ ಬೀರಿರೋದಿಲ್ಲ. ಗಡಿನಾಡಲ್ಲಿ ನಮ್ಮವರು ಮಲಯಾಳಿ ಕಲ್ತಿರ್ತಾರೆ ಹೊರತು ಮಲಯಾಳಿಗರು ಕನ್ನಡಿಗರವನ್ನು ಸುಲಭವಾಗಿ ಕಲ್ತಿರೋದಿಲ್ಲ. ಹಾಗಾಗಿ ಭಾಷಾ ಸಮಸ್ಯೆಯಿಂದ ಹೇಗೋ ನಾವು ರೂಟ್ ಮ್ಯಾಪ್ ನಡೆದು ಬಂದೆ. ನನಗೆ ಭಾಳ ಸಂತೋಷ ಆಗಿದ್ದು, ಆಶ್ಚರ್ಯ ಆಗಿದ್ದು, ಗಡಿನಾಡಲ್ಲಿ ಒಂದು ಕಡೆ ಸೇರುವಂಥದ್ದು ಭಾಳ ದೊಡ್ಡ ಸವಾಲಿನ ವಿಷಯ. ಅದರಲ್ಲಿ ಜಾತೀಯ ವ್ಯವಸ್ಥೆಯಲ್ಲಿ ನಮ್ಮ ಮಡಿವಾಳ ಸಮುದಾಯ ಏನಿದೆ ಅದು ಇವತ್ತು ಗಡಿನಾಡಲ್ಲಿ ಒಂದು ಸಂಘವನ್ನು ಕಟ್ಟಿಕೊಂಡು 10 ವರ್ಷಗಳ ಕಾಲ ಒಂದು ಸಂಘ ನಡ್ಕೊಂಡು ಬಂದಿದೆ ಅಂತ ಹೇಳಿದರೆ ಅದು ಮಡಿವಾಳ ಸಮುದಾಯದವರಾದ ನಿಮ್ಮಲ್ಲಿರ್ತಕ್ಕಂಥ ಒಂದು ಬದ್ಧತೆ, ಕಾಳಜಿ, ಸಮಾಜದ ಬಗ್ಗೆ ಇರತಕ್ಕಂಥ ಅಭಿಮಾನ, ಔದಾರ್ಯ ಗುಣ ಅಂತ ನನಗೆ ಅನಿಸಿದೆ. ಅದಕ್ಕಾಗಿ ಕಾಸರಗೋಡಿನ ಈ ಮಡಿವಾಳ ಅಗಸರ ಯಾನೆಯ ಸಂಘವನ್ನು ನಾನು ಹೃದಯ ತುಂಬಿ ಹಾರೈಸ್ತೇನೆ, ಅಭಿನಂದಿಸ್ತೇನೆ. 10 ವರ್ಷಗಳ ಸುದೀರ್ಘ ಪಯಣಕ್ಕೆ ಕಾರಣರಾದಂಥ ಎಲ್ಲ ಬಂಧುಗಳಿಗೂ, ವಿಶೇಷವಾಗಿ ಸಂಘಟನೆಗಳನ್ನು ಕೆಲಸ ಮಾಡಿಕೊಂಡು ಬಂದಂಥವ್ರನ್ನ ಅಭಿನಂದಿಸ್ತೇನೆ. ನಾವು ಯಾರೂ ಇಂಥದ್ದೇ ಜಾತಿಯಲ್ಲಿ ಹುಟ್ಟಬೇಕಂತೇಳಿ ನಾವು ಯಾರೂ ಅರ್ಜಿಯನ್ನು ಹಾಕ್ಕೊಂಡು ಬರೋದಿಲ್ಲ. ಹುಟ್ಟುತ್ತಾ ಜನ್ಮದಲ್ಲಿ ಯಾವುದೋ ಒಂದು ಜಾತಿ ಆಗಿರುತ್ತೆ. ಆದರೆ ಬೆಳೀತಾ 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 ಆ ಜಾತಿ ಅಂತಕ್ಕಂಥದ್ದು ಇವತ್ತು ಇನ್ನೂ ಹೆಚ್ಚು ಆಗ್ತಾ ಹೋಗ್ತಾ ಇದೆ. ಯಾರು ಜಾತಿಯ ವ್ಯವಸ್ಥೆ ಬೇಡ ಅಂತ ನಾವು ಸಂದೇಶಗಳನ್ನು ಕೇಳ್ತೇವೆ, ಪ್ರವಚನಗಳನ್ನು ಕೇಳ್ತೇವೆ. ಆದರೆ ನಾವು ವಿದ್ಯಾವಂತರಾಗಿರಲಿಲ್ಲ. ಆದರೆ ವಿದ್ಯಾವಂತರಾದಷ್ಟು ಇವತ್ತು ಹೆಚ್ಚು ಹೆಚ್ಚು ಈ ಜಾತಿಯ ಒಂದು ಜಾಗೃತಿ ಅದು ಯಾಕೆ ಆಗ್ತಾ ಇದೆ ಅಂದರೆ ವಿಶೇಷವಾಗಿ ಸಂಘಟಿತ ಜಾತಿಗಳು. ಯಾವ ಸಮಾಜಗಳಿಗೆ ಇವತ್ತು ಸಾಮಾಜಿಕ ನ್ಯಾಯ ಸಿಗಬೇಕು ಸಂವಿಧಾನಬದ್ಧವಾಗಿ, ಅದು ಕರ್ನಾಟಕ ಇರ್ಬೋದು, ಕೇರಳ ಇರ್ಬೋದು, ಸಾಮಾಜಿಕವಾಗಿ ಇಂಥ ಸಂಘಟನೆಗಳು ಸಣ್ಣ ಸಣ್ಣ ಈ ಭಾಗದಲ್ಲಿ ನೀವು ವಿದ್ಯಾವಂತರಿದ್ದೀರಿ, ಬುದ್ಧಿವಂತರಿದ್ದೀರಿ, ಅದೆಲ್ಲ ಗೊತ್ತಿದೆ. ಆದಾಗ್ಯೂ ಕೂಡ ನಮ್ಮ ಮಕ್ಕಳಿಗೆ ಒಂದು ಉದ್ಯೋಗ ಬೇಕು, ನಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ಬೇಕು, ನಮ್ಮ ಮಕ್ಕಳಿಗೆ ಒಂದು ಅವಕಾಶಗಳು ಬೇಕು ಅಂತ ಬಂದಾಗ ಪೈಪೋಟಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಸಿಗಬೇಕಾದಂಥ ಸೌಲಭ್ಯಗಳು ಅದು ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ ಅಂತಕ್ಕಂಥ ವೇದನೆ ತಮಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಿಂದುಳಿದ ಜಾತಿಗಳ ಬಗ್ಗೆ ವಿಶೇಷವಾಗಿ ಜಾಗೃತಿ ಆದಾಗ ಕೇರಳದ ಇತಿಹಾಸ ನಮಗೆ ಇಡೀ ದೇಶದಲ್ಲಿ ಒಂದು ಪಾಠವನ್ನು ಕಲಿಸ್ಕೊಡ್ತದೆ. ನಾನು ಮೂಲತಃ ಕನ್ನಡ ಪರ ಹೋರಾಟದಿಂದ ಬಂದವನು. ನಾನು ಕಾಸರಗೋಡು ಅಂದ ತಕ್ಷಣ ಕೈಯಾರ ಕಿಯಣ್ಣರಯ್ಯವರ ನೆನಪು ಬರ್ತದೆ. ಕನ್ನಡದ ಪ್ರಥಮ ರಾಷ್ಟ್ರಕವಿ ಡಾಕ್ಟರ್ ಎಂ ಗೋವಿಂದ ಪೈ ಅವರು ನೆನಪಿಗೆ ಬರ್ತಾರೆ. ಇಂಥ ಪುಣ್ಯ ಪುರುಷರನ್ನು ಜನ್ಮ ಕೊಟ್ಟಂಥ ಈ ಕಾಸರಗೋಡು ಕರ್ನಾಟಕದ ಒಂದು ಭಾಗ ಆಗಬೇಕಾಗಿತ್ತು, ಅದು ಆಗಲಿಲ್ಲ ಅಂತಕ್ಕಂಥ ಯಾತನೆ ಕೂಡ ಸಮಗ್ರ ಕರ್ನಾಟಕದ ವಿಶೇಷವಾಗಿ ಈ ಭಾಗದಲ್ಲಿರ್ತಕ್ಕಂಥ ಕನ್ನಡದ ಬಂಧುಗಳದಾಗಿದೆ. ಇನ್ನು ಜಾತೀಯ ವ್ಯವಸ್ಥೆ ಅಂತ ಬಂದಾಗ ಕೇರಳದಲ್ಲಿ ಆದಷ್ಟು ಕ್ರಾಂತಿ, ಬಹುಶಃ ನಾರಾಯಣ ಗುರು ಅಂತ ಒಬ್ಬ ದೊಡ್ಡ ಸಂತ ಈ ಭಾಗದಲ್ಲಿ ಹುಟ್ಟದೇ ಹೋಗಿದ್ರೆ ಹಿಂದೂ ಧರ್ಮಕ್ಕೆ ಬಹುದೊಡ್ಡ ಅಪಾಯ ಇತ್ತು ಅನ್ನುವುದನ್ನು ನಾವು ನೀವೆಲ್ಲ ಒಪ್ಕೊಳ್ಬೇಕಾಗ್ತದೆ. ಈ ಮೈಸೂರಿಗೂ ಈ ಕೇರಳಕ್ಕೂ ಒಂದು ಸಂಬಂಧ ಇದೆ. ಅದು ಎಷ್ಟು ಜನಕ್ಕೆ ಗೊತ್ತು? ಅದು ವಿಶೇಷವಾಗಿ ನಮ್ಮ ಮೈಸೂರು ಮಹಾರಾಜರು ಇಡೀ ದೇಶದಲ್ಲಿ ಹಿಂದುಳಿದವರಿಗೆ ಮೊದಲ ಮೀಸಲಾತಿಯನ್ನು ಕೊಟ್ಟಂಥವರು. ಅಂಬೇಡ್ಕರ್ ಸಂವಿಧಾನ ಬರೆಯುವುದಕ್ಕಿಂತ ಮುಂಚೆ
ಮೀಸಲಾತಿಯನ್ನು ಕೊಟ್ಟಂಥವರು ನಮ್ಮ ಮೈಸೂರಿನ ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು. ತಮಗೆಲ್ಲ ನೆನಪಿರಲಿ. ಅದರ ಜೊತೆಗೆ ಕೇರಳದ ಬಾಂಧವ್ಯ ಇದೆ, ಮೀಸಲಾತಿ ಬಾಂಧವ್ಯ ಕೂಡ ಇದೆ. ಡಾಕ್ಟರ್ ಪದ್ಮನಾಭನ್ ಪಲ್ಪು ಯಾರಿಗಾದರೂ ಗೊತ್ತಿದೆಯಾ? ಗೊತ್ತಿದ್ರೆ ಜಸ್ಟ್ ಕೈ ಎತ್ತಿದ್ರೆ. ಡಾಕ್ಟರ್ ಪದ್ಮನಾಭ ಪಲ್ಪು ಅಂತ ಹೆಸರು ಕೇಳಿದ್ದೀರಾ? ತಿಳ್ಕೊಳ್ಬೇಕು. ವೇದಿಕೆಯ ಮೇಲೆ ಇರೋರಿಗಾದ್ರೂ ಗೊತ್ತಿರ್ಬೋದಾ? ಇಲ್ಲ. ಗುರುನಾರಾಯಣರನ್ನ ಕೇರಳದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಆ ಡಾಕ್ಟರ್ ಪದ್ಮನಾಭ ಪಲ್ಪು ಅವರು ಕಾರಣ. ಅವರು ಬೆಂಗಳೂರಿನಲ್ಲಿರ್ತಾರೆ. ಅವರು ಈಳವರ ಸಮಾಜಕ್ಕೆ ಸೇರಿದವರು. ಎಲ್ಲರಿಗೂ ಕನ್ನಡ ಬರುತ್ತಲ್ಲ? ನಾನು ಹೇಳೋದು ಕೇಳಿಸ್ತಾ ಇದೆಯಲ್ಲ? ಈ ಜಾತಿಯ ವ್ಯವಸ್ಥೆ ಹೇಗಿತ್ತಂದರೆ, ಅವತ್ತಿನ ವ್ಯವಸ್ಥೆಯಲ್ಲಿ ಇಡೀ ಕೇರಳಕ್ಕೆ ಡಾಕ್ಟರ್ ಪದ್ಮನಾಭ ಪಲ್ಪು ಮೆಡಿಕಲ್ ಸೀಟ್ನಲ್ಲಿ ತಿರುವಾಂಕೂರು ಯೂನಿವರ್ಸಿಟಿಯಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾರೆ. ಫಸ್ಟ್ ರ್ಯಾಂಕ್. ಆದರೆ ಈ ಶೂದ್ರ ಜಾತಿಯವನಿಂದ ನಾವು ಅವತ್ತೆಲ್ಲ ಔಷಧಿ ಬೆರೆಸುತ್ತಾ ಇದ್ದಲ್ಲ, ಈಗೆಲ್ಲ ಮಾತ್ರೆ ಟ್ಯಾಬ್ಲೆಟ್ ಬಂದಿದೆ, ಆಗೆಲ್ಲ ಔಷಧಿ ಕೊಡ್ತಾ ಇದ್ದದು. ಇವರು ಬೆರೆಸೋ ಅಂತ ನೀರಲ್ಲಿ ನಾನು ಕುಡಿಬೇಕಲ್ಲ ಅಂಥೇಳಿ ಅವರಿಗೆ ಮೆಡಿಕಲ್ ಸೀಟ್ ಕೊಡಲ್ಲ. ಇಷ್ಟು ಕೇರಳದಲ್ಲಿ ಪರಿಸ್ಥಿತಿ ಇತ್ತು ಅನ್ನುವುದಕ್ಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಫಸ್ಟ್ ರ್ಯಾಂಕ್ ಡಾಕ್ಟರ್ ಪದ್ಮನಾಭ ಪಲ್ಪು, ಅವರಿಗೆ ಮೆಡಿಕಲ್ ಸೀಟ್ ಕೊಡಲ್ಲ. ಅವರು ಮದ್ರಾಸ್ ಯೂನಿವರ್ಸಿಟಿಗೆ ಹೋಗಿ ಮೆಡಿಕಲ್ ಓದಿ ಬರ್ತಾರೆ. ಮೆಡಿಕಲ್ ಓದಿ ಬಂದ ಮೇಲೆ ಅಯ್ಯೋ ನಮ್ಮ ರಾಜ್ಯದ ಜನಕ್ಕೆ ನಾನು ವೈದ್ಯಕೀಯ ಸೇವೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೆಲಸಕ್ಕೆ ಅರ್ಜಿ ಹಾಕ್ತಾರೆ. ಮತ್ತು ಅದೇ ಬರುತ್ತೆ, ಇವ್ರ ಕೈಲಿ ಟ್ರೀಟ್ಮೆಂಟ್ ತಗೊಳ್ಬೇಕಲ್ಲ ಅಂತೇಳಿ ಮತ್ತೆ ಅವರು ಕೆಲಸಕ್ಕೆ ಕೊಡಲ್ಲ. ಅವರಿಗೆ ಕೆಲಸ ಕೊಡೋದು ನಮ್ಮ ಮೈಸೂರಿನ ಮಹಾರಾಜರು ಡಾಕ್ಟರ್ ಪದ್ಮನಾಭ ಪಲ್ಪು ಅವರಿಗೆ. ಇವತ್ತು ನೀವು ಬೆಂಗಳೂರಿಗೆ ಬಂದರೆ ಮಲ್ಲೇಶ್ವರಂ ಮತ್ತು ಬಸವನಗುಡಿ ನೋಡ್ತೀರಲ್ಲ, ಆ ಮಲ್ಲೇಶ್ವರಂ ಬಸವನಗುಡಿ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಿ ಇವತ್ತೇನು ನಮಗೆ ಸಾಂಕ್ರಾಮಿಕ ರೋಗ, ನಮ್ಮ ವೈರಾಣು, ಕರೋನಾ ವೈರಾಣು ಬಂದಿತ್ತು, ಅವತ್ತು ದೊಡ್ಡ ಪ್ಲೇಗ್ ಬಂದಿರುತ್ತೆ. ಆ ಪ್ಲೇಗನ್ನು ನಿಯಂತ್ರಿಸೋದ್ರಲ್ಲಿ ಭಾಳ ದೊಡ್ಡ ಪರಿಣಿತಿಯನ್ನು ಹೊಂದಿರ್ತಾರೆ, ವೈರಾಣು ತಜ್ಞರಾಗಿರ್ತಾರೆ ಡಾಕ್ಟರ್ ಪಲ್ಪು ಅವರು. ಅವರ ಒಂದು ಪರಿಶ್ರಮದಿಂದ ಆ ಎರಡೂ ಬಡಾವಣೆಗಳು ಮತ್ತು ಬೆಂಗಳೂರಿನ ಅಭಿವೃದ್ಧಿಗೂ ಒಂದು ಕಾರಣರಾಗ್ತಾರೆ. ಭಾಳ ಹಿಂದುಳಿದ ಸಮಾಜದವರು. ಆದ್ದರಿಂದ ನೀವು ತಿಳ್ಕೊಳ್ಳಿ ಅಂತ ಹೇಳಲಿಕ್ಕೆ ನಾನು ಅವರ ದೃಷ್ಟಾಂತವನ್ನು ಹೇಳ್ತಾ ಇದ್ದೀನಿ. ಅವರು ಅವತ್ತು ವ್ಯಾಕ್ಸಿನೇಷನ್ ಕೊಟ್ಟು ಆ ಪ್ಲೇಗನ್ನು ಅದನ್ನು ಹೋಗಲಾಡಿಸಿ ಸ್ವಾಮಿ ವಿವೇಕಾನಂದರು 1892 ಬೆಂಗಳೂರಿಗೆ ಬರ್ತಾರೆ. 1892 ಆಗ ಡಾಕ್ಟರ್ ಪಲ್ಪು ಅವರು ಮನೆಯಲ್ಲಿ ಉಳಿತಾರೆ. ವಿವೇಕಾನಂದರು ಕೇಳ್ತಾರೆ, ನಮ್ಮ ಕೇರಳದಲ್ಲಿ ಹಿಂದುಳಿದವರು ಶೋಷಿತರ ಸಮುದಾಯಕ್ಕೆ ಭಾಳ ಕಷ್ಟ ಇದೆ. ಎಂಥ ಕಷ್ಟ ಇದೆ ಅಂದರೆ ವಿವೇಕಾನಂದರು ಬಂದು ತಲೆ ಕೆಟ್ಟೋಯ್ತದೆ. ಒಂದು ಸರಿ ವಿಸಿಟ್ ಮಾಡ್ತಾರೆ. ಹಂಗಾಗಿ ಅದು ಮತಾಂತರ ಮತ್ತೊಂದು ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ. ಅವತ್ತು ಡಾಕ್ಟರ್ ಪದ್ಮನಾಭನ್ ಪಲ್ಪುರವರು ಗುರುನಾರಾಯಣರನ್ನ ಜೊತೆ ಕಟ್ಟಿಕೊಂಡು ವಿವೇಕಾನಂದರ ಒಂದು ಸಲಹೆ ಮೇರೆಗೆ, ಅವರ ಮಾರ್ಗದರ್ಶನದ ಮೇರೆಗೆ ಅವರಿಗೆ ಗುರುನಾರಾಯಣ ನಿಮ್ಮದೇ ಗುರು ಮಾಡಿ, ನಿಮ್ಮದೇ ದೇವಸ್ಥಾನ ಮಾಡಿ, ನೀವು ಯಾಕೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಅಂತ ಹೇಳಿದ ಮೇಲೆ ಒಂದು ನಾರಾಯಣ ಗುರು ಅವರ ಒಂದು ಕ್ರಾಂತಿ 12ನೇ ಶತಮಾನದ ಬಸವಣ್ಣನವರ ನಂತರ ಕೇರಳದಲ್ಲಿ ಅಂಥ ಒಂದು ದೊಡ್ಡ ಒಂದು ಸಾಮಾಜಿಕ ಕ್ರಾಂತಿ ಕೇರಳದಲ್ಲಿ ಆಗ್ತದೆ. ಬಹುಶಃ ಆ ಕ್ರಾಂತಿಯ ಪ್ರತಿಫಲವಾಗಿ ಇವತ್ತು ಕೇರಳದಲ್ಲಿರ್ತಕ್ಕಂಥ ನಮ್ಮ ಮಡಿವಾಳರು ಒಂದಷ್ಟು ಸವಲತ್ತು OBC ಪಟ್ಟಿನಲ್ಲಿ ಸೇರಿದ್ದಾರೆ ಅನ್ನುವುದಕ್ಕೆ ಈ ಒಂದು ದೃಷ್ಟಾಂತವನ್ನು ಹೇಳ್ತಾ, ಇವತ್ತು ಈ ಭಾಗದಲ್ಲಿ ನೀವೆಲ್ಲ ಸೇರಿದ್ದೀರಿ. ವಿಶೇಷವಾಗಿ ನಿಮಗೆ ಭಾಷಾ ಸಮಸ್ಯೆಗಳಿರ್ತದೆ. ಭಾಳ ವಿಶೇಷತೆ ಏನಂತ ಹೇಳಿದರೆ, ನಮ್ಮ ದಕ್ಷಿಣ ಕನ್ನಡದಲ್ಲಿ 2 ಭಾಷೆ ಕಲ್ತಿರ್ತಾರೆ, ತುಳು ಕನ್ನಡ. ಅದು ನಮ್ಮ ಗಡಿನಾಡಲ್ಲಿರುವಂಥ ಕಾಸರಗೋಡವರು 3 ಭಾಷೆ, ಮಲಯಾಳ, ತುಳು, ಕನ್ನಡ. ಆದ್ದರಿಂದ ಕೆಲವು ಟೈಮ್ ನಾನು ಹೇಳ್ತಾ ಇರ್ತೀನಿ, ತ್ರಿಭಾಷಾ ಸೂತ್ರಗಳು ಬಂದಾಗ ತ್ರಿಭಾಷಾ ಸೂತ್ರ ಅನಿವಾರ್ಯ ಅಲ್ಲ, ಸ್ವಲ್ಪ ಗಟ್ಟಿಯಾಗಬೇಕು ಅಂತ ಹೇಳಿದರೆ ನಮಗೆ ಒಂದು ಮಾತೃಭಾಷೆ, ಒಂದು ಇಂಗ್ಲೀಷ್. ನೀವು 3rd ಲ್ಯಾಂಗ್ವೇಜ್ ಕಲಿಯೋದಿದ್ರೆ ಗಡಿ ಭಾಷೆ ಕಲೀರಿ ಅಂತ. ಕೇರಳಿಗರು ಕನ್ನಡ ಕಲಿಬೇಕು, ಕನ್ನಡದವರು
ಮಲಯಾಳ ಕಲಿಬೇಕು. ಆ ಥರದ್ದು ಬಂದರೆ ಒಂದಷ್ಟು ಬಾಂಧವ್ಯ ಹೆಚ್ಚಾಗತ್ತೆ, ನಮ್ಮ ಫೆಡರಲ್ ಸಿಸ್ಟಮ್ ಇದು ಗಟ್ಟಿಯಾಗತ್ತೆ ಅನ್ನುವಂಥ ದೃಷ್ಟಿಯಿಂದ ಹೇಳಿ ಇವತ್ತು ಭಾಳ ಆಸಕ್ತಿಯಿಂದ ನೀವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಕಾಸರಗೋಡಿನಲ್ಲಿರ್ತಕ್ಕಂಥ ಮಡಿವಾಳ ಸಮುದಾಯದ ಎಲ್ಲ ಪ್ರತಿಭೆಗಳೇನಿದ್ದಾರೆ ಇವರಿಗೆ ಇವತ್ತು ಸರ್ಕಾರದ ಸವಲತ್ತುಗಳೇನಿದೆ, ಸರ್ಕಾರದ ಸೌಲಭ್ಯಗಳೇನಿದೆ ಇದನ್ನು ಕೊಡಮಾಡುವಂಥ ದಿಕ್ಕಿನಲ್ಲಿ ಇವತ್ತು ಸಂಘ ಕೆಲಸ ಮಾಡಬೇಕು. ವಿಶೇಷವಾಗಿ ಈ ಗಡಿನಾಡಿನಲ್ಲಿ ನಿಮಗೆ ನಮ್ಮ ಮಕ್ಕಳಿಗೆ ಆಗ್ತಾ ಇರ್ತಕ್ಕಂಥ ಅವಕಾಶಗಳೇನು ಅಂತಕ್ಕಂಥದ್ದನ್ನು ನನಗೆ ಸಾಧ್ಯಾಂತವಾಗಿ ಒಂದಷ್ಟು ವಿವರ ಕೊಟ್ಟರೆ ನಾನು ಕೂಡ ಸರ್ಕಾರದ ಮಟ್ಟದಲ್ಲಿ ಬಹುಶಃ ಒಂದು 15 ವೋಟ್ನಲ್ಲಿ ನಾನು ಕಳೆದ ಬಾರಿ MLCಯಲ್ಲಿ ಸೋತವನು. ಇಲ್ಲದೇ ಇದ್ದರೆ ವಿಧಾನಸೌಧದಲ್ಲಿ ನಾನು ಇವತ್ತು ನಿಂತು ಮಾತನಾಡ್ತಿದ್ದೆ. ಆದರೆ ಸರ್ಕಾರ ಇವತ್ತು ನನಗೊಂದು ಚೇರ್ಮನ್ ಕೊಟ್ಟು ನನಗೆ ಒಂದು ಮಂತ್ರಿಯ ಸ್ಥಾನಮಾನವನ್ನು ಕೊಟ್ಟಿದೆ. ಅದು ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯಿಂದ ಅಂತಕ್ಕಂಥದ್ದನ್ನು ಕೂಡ ನಾನು ಹೇಳ್ತಾ ನಿಮ್ಮೆಲ್ಲರಿಗೂ ಒಂದು ಶುಭಾಶಯದ ಶುಭಕಾಮನೆಗಳನ್ನು ತಿಳಿಸ್ತಾ, ವಿಶೇಷವಾಗಿ ಈ ಭಾಗದಲ್ಲಿ ಸಂಘವನ್ನು ನಾವು ಕಟ್ಟಿಕೊಳ್ಳೋದಷ್ಟೇ ಅಲ್ಲ, ನಾವು ಈ ಜನರ ಒಂದು ಕಷ್ಟ ಏನಿದೆ, ನಮ್ಮ ಸಮಾಜದ ಪ್ರಾಬ್ಲಮ್ಸ್ ಏನಿದೆ, ನಮ್ಮ ಸಮಾಜಕ್ಕೆ ಏನೆಲ್ಲ ಆಗಬೇಕಾಗಿದೆ, ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಬೇಕು, ವಿದ್ಯಾವಂತರಾಗಬೇಕು, ಮೀಸಲಾತಿ ಸೌಲಭ್ಯಗಳು ಸಿಗಬೇಕು, ಇದಕ್ಕೆ ಈ ಭಾಗದಿಂದ ಏನಾಗಬೇಕು ಅನ್ನೋವಂಥದ್ದು ಏನಾದ್ರು ಇದ್ದರೆ ಅದನ್ನು ನಾನು ಖಂಡಿತ ರೆಪ್ರೆಸೆಂಟ್ ಮಾಡ್ತೀನಿ. ಮತ್ತು ಈ ಒಂದು ಕಾಸರಗೋಡು ಸೇರಿದಂತೆ ಗಡಿನಾಡಲ್ಲಿ ಇರ್ತಕ್ಕಂಥ ನಮ್ಮ ಮಡಿವಾಳ ಸಮುದಾಯದವರಿಗೆ ಕರ್ನಾಟಕ ಸರ್ಕಾರದಲ್ಲಿ ಒಂದು ಸ್ಪೆಷಲ್ ರಿಸರ್ವೇಷನನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ, ಯಾಕೆಂದರೆ ಇಲ್ಲಿ ಏನು ನಮ್ಮಲ್ಲಿ 2A ಪ್ರವರ್ಗ ಅಂತ ಸದ್ಯದ ಪರಿಸ್ಥಿತಿಯಲ್ಲಿದೆ, ಅಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿಸ್ಬೇಕಂತೇಳಿ ಒಂದು ಹೋರಾಟ ನಡೀತಾ ಇದೆ. ಆದರೆ ಇವತ್ತು ನೀವು ವೃತ್ತಿ ಮಾಡೋರು ಕಡಿಮೆ ಇರ್ಬೋದು, ಆದರೆ ಆ ವೃತ್ತಿ ಆಧಾರದ ಮೇಲೆ ನಮ್ಮ ಸಮಾಜನ ಗುರುತಿಸೋದ್ರಿಂದ ಮುಂದೆ ಕಾಸರಗೋಡು ಸೇರಿದಂತೆ ಗಡಿನಾಡ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಮಡಿವಾಳ ಬಂಧುಗಳಿಗೆ ಸರ್ಕಾರದಲ್ಲಿ ವಿಶೇಷ ಸವಲತ್ತು ಕರ್ನಾಟಕ ಸರ್ಕಾರದಲ್ಲಿ ಸಿಗಬೇಕು ಮತ್ತು ಸ್ಪೆಷಲ್ ರಿಸರ್ವೇಷನ್ ಕೂಡ ಆಗಬೇಕು ಅಂತಕ್ಕಂಥದ್ದನ್ನು ಒಂದು ಆಂದೋಲನದ ರೀತಿಯಲ್ಲಿ ನಮ್ಮ ಕಾಸರಗೋಡಿನವರ ಲೀಡರ್ಶಿಪ್ ತಗೊಂಡ್ರೆ ಎಂಟೈರ್ ಕರ್ನಾಟಕ ಭಾಗದ ವಿವಿಧ ಭಾಗದಲ್ಲಿರ್ತಕ್ಕಂಥವ್ರನ್ನ ನಾವು ತೆಗೆದುಕೊಂಡು ಮೆಡಿಕಲ್ ಸೀಟ್ ಮತ್ತು ಇಂಜಿನಿಯರಿಂಗ್ ಸೀಟ್ ಇದೆಲ್ಲದಕ್ಕೂ ಸ್ವಾಮೀಜಿಗಳು ಬಂದಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿ, ಶ್ರೀ ಲಕ್ಷ್ಮೀನಾರಾಯಣ ವೀರಾಂಜನೇಯ ಕ್ಷೇತ್ರ ಕರಿಂಜೆ ಇವರು ನಮ್ಮ ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಎದ್ದು ನಿಂತು ಗೌರವಪೂರ್ವಕವಾಗಿ ಅವರನ್ನು ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ನಮ್ಮ ಕರಿಂಜೆ ಮುಕ್ತಾನಂದ ಸ್ವಾಮಿಗಳು ಈಗಷ್ಟೇ ವೇದಿಕೆಯನ್ನು ಅಲಂಕರಣ ಮಾಡಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಕೂಡ ಅತ್ಯಂತ ಭಕ್ತಿಪೂರ್ವಕವಾಗಿ ಅವರ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ತಿಳಿಸಿ ಸ್ವಾಗತವನ್ನು ಮಾಡಿ
ನಾನು ಈಗಾಗಲೇ ಹೇಳಿದ ಹಾಗೆ ಈ ಭಾಗದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೋ ಅವೆಲ್ಲ ಸಮಸ್ಯೆಗಳನ್ನು ನೀವು ಒಮ್ಮೆ ಕಾಸರಗೋಡಿಗೆ ಸಂಬಂಧಪಟ್ಟಂತೆ ಕೊಡೋದಾದರೆ ಅದು ಕೇರಳ ಸರ್ಕಾರ ಆಗ್ಬೋದು, ಕರ್ನಾಟಕ ಸರ್ಕಾರ ಆಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ಇವೆಲ್ಲದರ ಜೊತೆ ಒಂದು ಸಂಪರ್ಕ ಸಾಧಿಸಿ ಇಲ್ಲಿನ ಪ್ರತಿಭೆಗಳಿಗೆ ಒಂದು ಅವಕಾಶಗಳನ್ನು ಸಿಗುವಂಥ ನಿಟ್ಟಿನಲ್ಲಿ ನಮ್ಮ ಕೈಲಾದಂಥ ಸಹಕಾರವನ್ನು ಮಾಡ್ತೇನೆ ಅಂತೇಳಿ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ ಬಂಧುಗಳೇ. ದೂರದ ಮೈಸೂರಿನಿಂದ ನಮ್ಮ ದಶಮಾನೋತ್ಸವಕ್ಕೆ ಆಗಮಿಸಿ ತನ್ನ ಮನದಾಳದ ಸಮಾಜದೊಂದಿಗಿರುವ ಪ್ರೀತಿಯನ್ನು ಹಂಚಿಕೊಳ್ಳುತ್ತಾ ನಮ್ಮೊಂದಿಗೆ ಉದ್ಘಾಟಕರಾಗಿ ಭಾಗಿಯಾದ ಶ್ರೀ ರಘು ಕೌಟಿಲ್ಯ ಇವರಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಬೇಕಾಗಿ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಸಚ್ಚಿದಾನಂದ ಖಂಡೇರಿಯವರಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಪರಮ ಪೂಜ್ಯ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ಲಕ್ಷ್ಮೀನಾರಾಯಣ ವೀರಾಂಜನೇಯ ಕ್ಷೇತ್ರದ ಕರಿಂಜಿಯಾದ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ನಮ್ಮ ಸಭಾಂಗಣಕ್ಕೆ ತಲುಪಿ ನಮ್ಮನ್ನು ಆಶೀರ್ವದಿಸಲಿದ್ದಾರೆ. ಅವರ ಪಾದಾರವಿಂದಕ್ಕೆ ಕಾಸರಗೋಡು ಜಿಲ್ಲಾ ಅಗಸೇನೆ ಮಡಿವಾಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಸಲ್ಲಿಸುತ್ತಾ ಇದ್ದೇನೆ. ಮುಂದೆ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಮಂಡಳಿ ಅಧ್ಯಕ್ಷೆ ರಾಜ್ಯ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಅಂಜನಪ್ಪನವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಹೇಳಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಮಡಿವಾಳ ಮಾಚಿದೇವಾಯ ನಮಃ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ, ಹಾಗೆಯೇ ಶ್ರೀ ರಘುಕೌಟಿಲ್ಯರವರು ಅಧ್ಯಕ್ಷರು, ಮೈಸೂರು ಪೇಂಟ್ಸ್ ವಾರ್ನಿಂಗ್ ಲಿಮಿಟೆಡ್ ಅಧ್ಯಕ್ಷರು ಅವರೇ, ಹಾಗೆಯೇ ಹಿರಿಯರಾದಂತಹ ಶ್ರೀ ಸಚ್ಚಿದಾನಂದ ಖಂಡೇರಿಯವರೇ, ಹಾಗೆ ಜಿಲ್ಲಾಧ್ಯಕ್ಷರಾದಂತಹ ಕೆ ನಿರ್ಜಾಲ ಬಾಬುರವರೇ, ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಾದಂತಹ ವಿಶ್ವನಾಥ ಕಾಟಿಪಳ್ಳಲವರೇ, ದಯವಿಟ್ಟು ಕ್ಷಮಿಸಿ, ಎಲ್ಲರ ಹೆಸರುಗಳನ್ನ ಹೇಳಲಿಕ್ಕೆ ಸ್ವಲ್ಪ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ. ಈ ದಿನ ಒಂದು ಸುದಿನ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಏನು ಕಾಸರಗೋಡು ಜಿಲ್ಲಾ ಅಗಸರ ಯಾನೆ ಮಡಿವಾಳರ ಸಂಘ ಇವರು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದು ದಶಮಾನೋತ್ಸವದ ಕಾರ್ಯಕ್ರಮ. ಅಂದರೆ 10 ವರ್ಷಗಳಾಗಿದೆ ನೀವು ಕಾರ್ಯಕ್ರಮವನ್ನು ಏನು ಸ್ಥಾಪನೆ ಮಾಡಿ ಅಂತ ಹೇಳಿ ನಿಮಗೆ ಒಂದು ದೇವರು ಇನ್ನು ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆಯನ್ನು ಮಾಡುವಂತಹ ಶಕ್ತಿಯನ್ನು ಕೊಡಲಿ. ಹಾಗೆ ಮಹಿಳಾ ಘಟಕ, ಯುವ ಘಟಕಗಳನ್ನ ಕೂಡ ಸ್ಥಾಪನೆ ಮಾಡಿ ಅವರನ್ನು ಕೂಡ ನೀವು ಒಟ್ಟಾಗಿ ತೆಗೆದುಕೊಂಡು ಹೋಗುವಂತಹ ಶಕ್ತಿನ ನಮ್ಮ ಮಡಿವಾಳ ಮಾಚಿದೇವರು ನಿಮಗೆ ಕೊಡಲಿ ಅನ್ನೋದನ್ನ ನಾನು ಆ ಭಗವಂತನಲ್ಲಿ ಕೇಳ್ಕೊತೇನೆ. ನಿಜವಾಗ್ಲೂ ನನಗೆ ಖುಷಿ ಆಗ್ತಾ ಇದೆ ಇವತ್ತು. ಯಾಕೆ ಅಂತಂದರೆ ಅದು ಕಾಸರಗೋಡು ಪಕ್ಕದ ಏನು ರಾಜ್ಯ ಇದು. ಇಲ್ಲಿಗೆ ಬರಬೇಕು ಅಂದರೆ ಏನು ಸುಮ್ಮನೆ ಸಣ್ಣ ಮಾತಲ್ಲ ಇದು. ಇದಕ್ಕೆಲ್ಲ ಕಾರಣ ನಮ್ಮ ಕುಲದೇವರ ಸೇವೆಯಲ್ಲಿ ನಾನು ನಿರಂತರವಾಗಿ ಅವರ ಸೇವೆಯಲ್ಲಿ ತೊಡಗಿರೋದ್ರಿಂದ ಇಲ್ಲಿ ಪಕ್ಕದ ರಾಜ್ಯಕ್ಕೂ ಕೂಡ ನನ್ನ ಒಂದು ಏನು ಸಣ್ಣ ಅಳಿಲ ಸೇವೆ ಸಲ್ಲಿಸಲಿಕ್ಕೆ ಮಾಚಿದೇವರು ನನಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ಕೂಡ
ಹೋದ ವರ್ಷ ನನಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಹ್ವಾನ ಇತ್ತಿದ್ರು. ಅಂದರೆ ನಾನು ರಾಜ್ಯಾಧ್ಯಕ್ಷರಾದ ಒಂದು 5-6 ವರ್ಷದ ಮೇಲೆ ನಿಮ್ಮ ಏನು ಮಂಗಳೂರು ಜಿಲ್ಲೆಗೆ ಬಂದು ಮಹಿಳಾ ಸಂಘಟನೆ ಬಗ್ಗೆ ಏನು ವಿವರಣೆಯನ್ನು ಕೊಟ್ಟಾಗ ನೀವೆಲ್ಲರೂ ಕೂಡ ಏನು ಮಂಗಳೂರು ಜಿಲ್ಲೆಯವರು ನನಗೆ ಸಹಕಾರ ನೀಡಿದ್ದೀರಾ. ಯಾಕೆ ಅಂತಂದರೆ ಕೆಲವು ವಿಚಾರಗಳನ್ನ ತಾವು ಕೂಡ ಅಳವಡಿಸ್ಕೊಂಡಿದ್ದೀರಾ. ಸಂಘಟನೆ ಯಾಕೆ ಬೇಕು? ಸಂಘಟನೆ ನಮ್ಗೆ ಯಾಕೆ ಬೇಕು ಅಂತಂದರೆ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಾವು ಬೆಳೀಲಿಕ್ಕೆ ಸಂಘಟನೆ ಮೊದಲ ಆದ್ಯತೆ. ಅದರ ಜೊತೆಗೆ ವಿದ್ಯಾಭ್ಯಾಸ ನಾವು ಕೂಡ ಮಾಡಬೇಕಾಗ್ತದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ವಿಚಾರವನ್ನು ಅವರು ಏನು ಹೇಳ್ತಾರೆ ಅಂತ ಅಂದರೆ, ಮೊದಲನೇದಾಗಿ ವಿದ್ಯಾಭ್ಯಾಸ ಮಾಡಬೇಕು, ಎರಡನೇದಾಗಿ ಸಂಘಟನೆಯನ್ನು ಮಾಡಬೇಕು. ವಿದ್ಯಾಭ್ಯಾಸ ಆದಮೇಲೆ ಅರಿವು ಮೂಡಿರುತ್ತೆ. ಸಂಘಟನೆ ಇನ್ನೇನು ನಾವೆಲ್ಲರೂ ಒಟ್ಟಾಗಿ ಹೋದಾಗ ನಮ್ಮ ಪರವಾಗಿ ನಮ್ಮ ಏನು ಹಕ್ಕುಗಳನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಕೊಡಲಿಲ್ಲ ಅಂದರೆ ಹೋರಾಟ ಮಾಡಿ. ಈ 3 ಅಂಶಗಳನ್ನು ಡಾಕ್ಟರ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ ನಮ್ಮಂಥ ಏನು ಕಾಯಿಕ ಸಮಾಜದವರಿಗೆ, ಏನು ಶೂದ್ರರು ಅಂತ ಹೇಳ್ತಾರೆ ನಮಗೆಲ್ಲರೂ ಕೂಡ, ಅಂಥವ್ರಿಗೆ ಒಂದು ಅವಕಾಶವನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗೆಯೇ ಮಹಿಳಾ ಸಂಘಟನೆ ಯಾಕೆ ಬೇಕು? ಮಹಿಳಾ ಸಂಘಟನೆ ಯಾಕೆ ಬೇಕು ಅಂತಂದರೆ, ಸರ್ಕಾರದಿಂದ 33% ನಮ್ಮ ಮಹಿಳೆಯರಿಗೆ ಆದ್ಯತೆ ನೀಡ್ತಾ ಇದೆ. ಉದಾಹರಣೆಗೆ ನಮ್ಮ ಹಾಸನ ಜಿಲ್ಲೆ ಏನು ಬೂನಳ್ಳಿ ಗ್ರಾಮ ಅಂತಿದೆ, ಅಲ್ಲಿ ನಮ್ಮ ಭಾಗ್ಯಮ್ಮ ಅಂತೇಳಿ ನಮ್ಮ ಸಂಘದ ಪದಾಧಿಕಾರಿ, ನಿಂತ್ಕೊಳ್ಳಿ ಅಮ್ಮ, ನಮ್ಮ ಸಂಘದ ಪದಾಧಿಕಾರಿ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತಿಸ್ತೇನೆ. ಹಾಗೆ ಅವರು ನೋಡ್ರಿ, ಅವರು ಹೆಬ್ಬೆಟ್ಟಿರ್ಬೋದು, ಆದರೆ ಗ್ರಾಮ ಪಂಚಾಯತಿ ಸದಸ್ಯರು. ಅವ್ರ ಕಾಯಕ ಏನು? ಅವರ ಕಾಯಕ ಇಸ್ತ್ರಿ ಮಾಡೋದು. ಆದರೂ ಆಕೆಗೆ ಆಸಕ್ತಿ ಇದೆ, ನಮ್ಮ ಸಮಾಜದಲ್ಲಿ ನಾನು ಏನಾದ್ರು ಸಾಧನೆ ಮಾಡಬೇಕು. ನಾವು ಹುಟ್ಟಿದ್ದೀವಿ ಮಡಿವಾಳರಾಗಿ ಹುಟ್ಟಿದ್ದೀವಿ ಅಂದಮೇಲೆ ನಾವು ಕೊಡುಗೆ ಕೊಡಬೇಕು ನಮ್ಮ ಮಡಿವಾಳರಿಗೆ ಅನ್ನೋ ಒಂದು ವಿಚಾರವನ್ನು ಆಕೆ ಇಟ್ಕೊಂಡು ಇವತ್ತು ನನ್ನ ಜೊತೆ ಬರುವಂಥ ಸಾಹಸ ಮಾಡಿದ್ದಾರೆ. ಯಾಕೆಂದರೆ ನಮ್ಮ ಹಾಸನ ಬಿಟ್ಟು ಈಚೆ ಬಂದಿಲ್ಲ ಆಕೆ. ಹಾಗೆ ನಾನು ಕೂಡ ರಾಜ್ಯಾಧ್ಯಕ್ಷರಾದಮೇಲೆ ಇಡೀ ರಾಜ್ಯವನ್ನು ಪ್ರವಾಸ ಮಾಡಿದೆ. ಇವತ್ತೇನಾದರೂ ಒಂದು ಮಹಿಳಾ ಸಂಘಟನೆ ದೊಡ್ಡ ಮಟ್ಟಕ್ಕೆ ಆಗಿದೆ ಅಂದರೆ ನಿಮ್ಮಂಥವರ ಆಶೀರ್ವಾದ ನನ್ನ ಮೇಲೆ ಇದೆ ಅನ್ನೋದಕ್ಕೆ ಇವತ್ತಿನ ಉದಾಹರಣೆ. ಇಡೀ ರಾಜ್ಯದಲ್ಲಿ ಸ್ವಸಹಾಯ ಗುಂಪುಗಳನ್ನ ಮಾಡಿಸಿದ್ದೀನಿ. ಒಂದನೇದು ಏನಪ್ಪ ಅಂತಂದರೆ ಮಡಿವಾಳರ ಮಾಚಿ ದೇವ ಡ್ಯಾಶ್ ಮಹಿಳಾ ಸ್ವಸಹಾಯ ಸಂಘ. ಅಂದರೆ ಆ ಡ್ಯಾಶ್ ಅನ್ನೋ ಜಾಗದಲ್ಲಿ ಹೆಸರುಗಳು ಮಾತ್ರ ಚೇಂಜ್ ಮಾಡ್ತಾ ಹೋಗಬೇಕು. ಇನ್ನು ಬಾಕಿದ್ದೆಲ್ಲ ಆಲ್ಫಾಬೆಟ್ ಏನಿರುತ್ತೆ, ಮಡಿವಾಳರ ಮಾಚಿ ದೇವ ಡ್ಯಾಶ್ ಮಹಿಳಾ ಸ್ವಸಹಾಯ ಸಂಘ. ಹೀಗೆ ಸಾವಿರಾರು ಸ್ವಸಹಾಯ ಗುಂಪುಗಳನ್ನ ಮಾಡಿಸಿದ್ದೀನಿ. ಇದರಿಂದ ಏನು ಉಪಯೋಗ ಆಯಿತು ಅಂತಂದರೆ ಉಳಿತಾಯ ಆಯಿತು. ಉದಾಹರಣೆಗೆ ಬೇರೆ ಬೇರೆ ಸಂಘಗಳಲ್ಲಿ ಮಹಿಳೆಯರು ಸಾಲ ತಗೊತಾಯಿದ್ರು. ಮೊದಲನೇದಾಗಿ ಅಸಲು ಕಟ್ತಾಯಿದ್ರು. ಅಸಲು ಅಂದರೆ ಹಣ ಕಟ್ತಾಯಿದ್ರು. ಎರಡನೇದಾಗಿ ಸಾಲ ತಗೊತಾಯಿದ್ರು. ಸಾಲ ತಗೊಂಡ್ಮೇಲೆ ಬಡ್ಡಿ ಕಟ್ಟಬೇಕಲ್ಲ, ಆ ಬಡ್ಡಿ ಎಲ್ಲ ಏನಾಗ್ತಾ ಇತ್ತು, ಬೇರೆ ಸಂಘಗಳು ಅಂದರೆ ನಮ್ಮ ಸಮಾಜದ ಸಂಘಗಳು ಬಿಟ್ಟು ಬೇರೆ ಸಂಘಗಳ ಜೊತೆ ಅದು ಹೊರಟೋಗ್ತಾ ಇತ್ತು. ಈಗ ಹಾಗಾಗಿಲ್ಲ. ನಾನು ಸ್ವಸಹಾಯ ಸಂಘಗಳನ್ನ ಮಾಡಿಸಿರೋದ್ರಿಂದ ಏನಾಗಿದೆ, ಇರೋವಂಥ ಬಡ್ಡಿ ಹೊರಗಡೆ ಹೋಗ್ತಾ ಇತ್ತಲ್ಲ. ಉದಾಹರಣೆಗೆ 1 ಲಕ್ಷಕ್ಕೆ 7,000, 8,000, 10,000 ಈ ಥರ ಬಡ್ಡಿಗಳು ಹೋಗ್ತಾ ಇತ್ತು. ಆ ಬಡ್ಡಿಗಳೆಲ್ಲ ನಮ್ಮ ಸ್ವಸಹಾಯ ಗುಂಪುಗಳಲ್ಲಿ ಇದೆ. ಇದು 1ನೇ ವಿಚಾರ. ಇನ್ನು 2ನೇ ವಿಚಾರ, ಸರ್ಕಾರ ಕೂಡ ಈಗ ಮಹಿಳಾ ಸಂಘಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೆ. ಯಾಕೆ ಅಂತಂದರೆ ಮಹಿಳೆ ಸ್ವಾವಲಂಬಿ ಆಗಬೇಕು, ಸಂಸಾರ ಚೆನ್ನಾಗಿ ನಡಿಬೇಕು ಅಂತಂದರೆ ಮಹಿಳೆಗೆ ಆ ಶಕ್ತಿ, ಆರ್ಥಿಕ ಶಕ್ತಿ ಬರಬೇಕು. ಆರ್ಥಿಕ ಶಕ್ತಿ ಬರಬೇಕು ಅಂದರೆ ಎಲ್ಲಿಂದ ಬರುತ್ತೆ? ಅವಳು ಮನೇಲಿದ್ರೂ ಬರುತ್ತಾ? ಅವಳು ಏನಾದರೂ ಒಂದು ಕಾಯಕ ಮಾಡಬೇಕು, ಸ್ವಯಂ ಉದ್ಯೋಗ ಮಾಡಬೇಕು. ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಬೆಂಬಲ ನೀಡಬೇಕು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಸರ್ಕಾರ ಇವತ್ತು ಸ್ವಸಹಾಯ ಗುಂಪುಗಳಿಗೆ ಏನು ಲೋನ್ಗಳ ಕೊಡೋದು, ಅವರಿಗೆ ಏನು ಉದಾಹರಣೆಗೆ ಪಾರ್ಲರ್ ಮಾಡೋಕ್ಕೋ ಅಥವಾ ಅಂಗಡಿ ಮಾಡೋಕ್ಕೋ, ಹೋಟೆಲ್ ಮಾಡೋಕ್ಕೋ, ಟೈಲರಿಂಗ್ ಮಾಡೋಕ್ಕೋ. ಈಗ ನಮ್ಮ ಅಧ್ಯಕ್ಷರು ರವಿಕೋಟಿಲ ಸರ್ ಅವರಿದ್ದಾಗ ಸುಮಾರು ಸಾವಿರಾರು ಕೊಡಿಸಿದ್ರು. ಅವರು ಏನದು ದೇವರಾಜ ಅರಸು ಹಿಂದುಳಿದ ವರ್ಗದಲ್ಲಿ ಅವರು ನಿಗಮದ ಅಧ್ಯಕ್ಷರಾದ ಸಂದರ್ಭದಲ್ಲಿ ಹೆಚ್ಚಿನದಾಗಿ ಎಲ್ಲರಿಗೂ ಇವು ಕೊಡಿಸಿದ್ರು, ಏನದು ಮೆಷನರೀಸ್ ಕೊಡಿಸಿದ್ರು, ಅವು ಫ್ರೀ. ಹೀಗಿರುವಾಗ ನೀವೆಲ್ಲರೂ ಯಾಕೆ ಸಂಘಟಿತರಾಗಬಾರ್ದು?
ಸರ್ಕಾರದಿಂದ ಬರೋವಂಥ ಅನುದಾನಗಳನ್ನ ತಗೊಳ್ಳಿ. ಸರ್ಕಾರದಿಂದ ಬೇಜಾನ್ ಅನುದಾನಗಳು ಬರ್ತಾ ಇದೆ. ಈಗ ಮಹಿಳೆಯರು ಏನಾದರೂ ಉದ್ಯಮ ಮಾಡ್ತೀವಿ ಅಂದರೆ 2 ಕೋಟಿ ರೂಪಾಯಿ ಕೊಡ್ತಾರೆ. ಮಹಿಳೆ ಉದ್ಯೋಗ ಮಾಡ್ತಾಳೆ ಅಂದರೆ 2 ಕೋಟಿ ರೂಪಾಯಿ ಕೊಡ್ತಾರೆ. 2 ಕೋಟಿ ರೂಪಾಯಲ್ಲಿ 30% ಸಬ್ಸಿಡಿನೇ ಕೊಡ್ತಾರೆ. ಬಡ್ಡಿ ಕೂಡ ಕಡಿಮೆ ಇರುತ್ತೆ. ಇಷ್ಟೊಂದು ವಿಚಾರಗಳಿರುವಾಗ ನಾವೆಲ್ಲರೂ ಫಸ್ಟು ಸಂಘಟಿತರಾಗಬೇಕು. ಸಂಘಟಿತರಾಗಲಿಲ್ಲ ಅಂದರೆ ನಮ್ಮಲ್ಲಿ ಏನು ನಡೀತಿದೆ ವಿಚಾರ ಯಾವುದು ನಿಮ್ಗಳಿಗೆ ಅರಿವಿಗೆ ಬರಲ್ಲ. ಯಾವುದೇ ರೀತಿಯಿಂದ ನಿಮಗೆ ಅರಿವಿಗೆ ಬರಲ್ಲ. ಯಾಕೆ ಅಂತ ಅಂದರೆ ವಿಚಾರ ತಿಳಿಸೋರು ಯಾರು? ನಿಮಗೆ ಮೊನ್ನೆ ಕೂಡ ಈಗ ಲೋನ್ಗೆಲ್ಲ ನಮ್ಮಲ್ಲಿ ಏನು ಆನ್ಲೈನಲ್ಲಿ ಕರೆ ಮಾಡಿದರು. ಏನದು, ನೀನೊಂದು ಸ್ವಯಂ ಉದ್ಯೋಗ ಮಾಡೋದಾದರೆ 50,000 ಲೋನು, 10,000 ಸಬ್ಸಿಡಿ, 4% ಬಡ್ಡಿ ಅಂತ ಹೇಳಿ ಎಲ್ರಿಗೂ 50,000ಕ್ಕೆ ಲಕ್ಷಕ್ಕೆ ಅಪ್ಲಿಕೇಶನ್ ಹಾಕಿಸ್ತಾಯಿದ್ರು. ಈ ವಿಚಾರ ನಿಮ್ಗೆ ಯಾರಿಗಾರು ಗೊತ್ತಿದೆಯಾ? ಇಲ್ಲ. ಯಾಕೆ ಗೊತ್ತಿಲ್ಲ? ನಿಮ್ಮಲ್ಲಿ ಏನು ನಿಮ್ಮ ಜಿಲ್ಲಾ ಸಂಘ, ತಾಲೂಕು ಸಂಘ, ಹೋಬಳಿ ಸಂಘಗಳ ಜೊತೆಲಿರಿ ನೀವು. ನನ್ನ ಒಬ್ಬಳಿಂದ ಏನೂ ಮಾಡೋಕ್ಕಾಗಲ್ಲ. ನನ್ನಂಥವ್ರು 100 ಜನ 1000 ಜನ ಬರಬೇಕಿಲ್ಲಿಗೆ. ಬಂದಾಗಲೇ ನಮ್ಮ ಸಮಾಜಕ್ಕೆ ಏನಾದ್ರು ಕೊಡುಗೆ ಕೊಡಲಿಕ್ಕೆ ಸಾಧ್ಯ. ನೀವು ನೆಕ್ಸ್ಟ್ ನಾನು ಬರೋ ಅಷ್ಟೊತ್ತಿಗೆ ನೀವೆಲ್ಲರೂ ಕೂಡ ಮಹಿಳಾ ಸಂಘಟನೆಯನ್ನು ದೊಡ್ಡ ಮಟ್ಟದಾಗ ಮಾಡ್ತೀವಿ ಅಂತ ನನಗೆ ಮಾತು ಕೊಡಬೇಕು. ಕೊಡಿ ನನಗೆ ಮಾತಾ. ಯಾಕೆಂದರೆ ಮಹಿಳೆ ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಹೆಣ್ಣು ಸಂಸಾರದ ಕಣ್ಣು. ಹೆಣ್ಣೇ ಅಲ್ಲ. ಉದಾಹರಣೆಗೆ ಒಂದು ಹೇಳ್ತೀನಿ, ನಿಮಗೆ ಏನನ್ಸುತ್ತೋ ಗೊತ್ತಿಲ್ಲ. ಒಂದು 500 ರೂಪಾಯಿ ಬೇಡ್ರಪ್ಪ, 100 ರೂಪಾಯಿನ ನಮ್ಮ ಹೆಣ್ಮಕ್ಳು ಕೈಲಿ ಕೊಡಿ. 500 ರೂಪಾಯಿನ ಅಣ್ಣಂದಿರ್ಗಲ್ಲಿ ಕೊಡಿ. ಆ 100 ರೂಪಾಯಿನ ಅಣ್ಣಂದಿರು ಹೆಣ್ಮಕ್ಳು ಏನು ಮಾಡ್ತಾರೆ? ಮಹಿಳೆಯರು ಮನೆಗೆ ಹೂವೋ, ಹಣ್ಣೋ, ಕಾಯೋ, ಕಾಫಿ ಪುಡಿನೋ, ಟೀ ಪುಡಿ ಏನೋ ತೊಗೊಂಡು ಮನೆಗೆ ಹೋಗ್ತಾರವರು. ಅವರು ಖರ್ಚು ಮಾಡಲ್ಲ, ಅನ್ನೆಸರಿ ವೇಸ್ಟ್ ಮಾಡಲ್ಲ. ಅದೇ ನಮ್ಮ ಅಣ್ಣಂದಿರ ಕೈಗೆ ಕೊಟ್ಟು ನೋಡಿ, 500 ಕೊಡ್ರಿ, 100 ರೂಪಾಯಿ ಅಲ್ಲ 500 ರೂಪಾಯಿ ಕೊಟ್ಟು ನೋಡಿ. ಸೀದಾ ಅವ್ರು ಎಲ್ಲೋಗಿರ್ತಾರೆ, ಯಾವಾರ ಕಾಫಿ ಶಾಪೋ, ಟೀ ಶಾಪೋ, ಇನ್ನೊಂದೈತೆ ಆ ಶಾಪೋ, ಅಲ್ಲೋ ಇಲ್ಲೋ ಅವ್ರು ಹೋಗಿ ಅಲ್ಲಿ ಆ ದುಡ್ಡನ್ನ ಖರ್ಚು ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮನೆಗೆ ಬರ್ತಾರೆ. ಹೆಣ್ಣು ಸಂಸಾರನ ಸಾಗಿಸೋದು ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಮಹಿಳೆಯರಿಗೆ ಹೆಚ್ಚು ಶಕ್ತಿ ಬರಬೇಕು ಅಂದರೆ ಸಂಘಟನೆನ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರನ್ನು ನಾನು ಕೇಳ್ಕೊತೀನಿ. ಹಾಗೆ ಮಾಚಿದೇವರ ಆಶೀರ್ವಾದ ಇಲ್ಲಿ ತನಕ ಬಂದಿದ್ದೀನಿ. ಮುಂದೂ ಕೂಡ ನಿಮ್ಮ ಆಶೀರ್ವಾದ ಇರಲಿ. ಹಾಗೆ ನಮ್ಮ ಸ್ವಾಮೀಜಿಯವರು ಕೂಡ ನಮಗೆ ಆಶೀರ್ವಾದ ಮಾಡಲಿ ಅಂತ ಹೇಳ್ತಾ, ನಮಗೆ ಇಷ್ಟೆಲ್ಲ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ನಿಮ್ಮೆಲ್ಲರಿಗೂ ನಾನು ವಂದಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಲ್ಲ, ಶ್ರೀಮತಿ ವಿಜಯಲಕ್ಷ್ಮಿ ಅಂಜನಪ್ಪ ಕರ್ನಾಟಕ ರಾಜ್ಯ ಮಹಿಳಾ ಮಂಡಳಿಯ ರಾಜ್ಯಾಧ್ಯಕ್ಷೆಯಾಗಿದ್ದು ನಮ್ಮೊಂದಿಗೆ ಈ ದಶಮಾನೋತ್ಸವ ಕಾರ್ಯಕ್ರಮದಲ್ಲಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸುತ್ತಾ ಸಮಾಜದ ಏಳಿಗೆಗೆ ಯಾವ ರೀತಿ ನಾವು ಕಾರ್ಯೋನ್ಮುಖರಾಗಬೇಕು ಎಂಬ ಸಂದೇಶವನ್ನು ನೀಡಿದ ತಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನನ್ನ ದುಂಬುಗು ನಮ್ಮ ಸಮಾಜದ ಪರಮಪೂಜ್ಯ ಶ್ರೀ 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 ಮುಕ್ತಾನಂದ ಸ್ವಾಮೀಜಿಲು ಶ್ರೀ ಲಕ್ಷ್ಮೀನಾರಾಯಣ ವೀರಾಂಜನೇಯ ಕ್ಷೇತ್ರ ಕರಿಂಜೆ ಪೊರ್ಲ ಪಾತಿರದ ನುಡಿಟು ಆಶೀರ್ವಾದದ ಪ್ರಸಾದನು ಎಂಕ್ಲೆಗ್ ಕೊರಡು ಪಂಡದು ಕಾಸರಗೋಡು ಜಿಲ್ಲಾ ಅಗಸ ಯಾನೆ ಮಡಿವಾಳರ ಸಂಘದ ಪರವಾದ ನೀಟಪ್ಪ ಅಡ್ಡಬೂರೊಂದು ಪ್ರಾರ್ಥನೆ ಮತ್ತೊಂದುಲ್ಲ. ಯೋಂತ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವ ಯತ್ಯಕಿಲ ಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಅಸ್ತಚರಣ ಶ್ರವಣತ್ವಗಾಧೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ.
ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮತರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಶ್ರೀ ಹರಿಗುರುಭ್ಯೋ ನಮಃ. ಭದ್ರಾಢ್ನೆ ಶತಮಾನದ ಕ್ರಾಂತಿಪುರುಷೆ, ವಚನ ಸಾಹಿತ್ಯದ ಸಂರಕ್ಷಕೆ, ಜೊತೆಗೆ ಇಡೀ ಒಂಜಿ ಮಡಿವಾಳ ಸಮಾಜದ ಅಸ್ತಿತ್ವನು 12ನೇ ಶತಮಾನಡು ದೇರ್ತಪತ್ತಿನಂಚುತ್ತಿನ ನಮ್ಮ ಸಮಾಜದ ಆರಾಧ್ಯ ಕುಲಗುರು ಆದಿತ್ಯನಂಚುತ್ತಿನ ವೀರ ಮಡಿವಾಳ ಮಾಚಿದೇವರೇನೆ ಮನಸಾರೆ ಸ್ಮರಣೆ ಮಲ್ತೊಂದು ದಶಮಾನೋತ್ಸವದ ಸಂಭ್ರಮಡು ನಮ್ಮ ಮಾತೆರಳುಲ್ಲ. ಇದು ತಾನೇ ಪಾತೆರ್ಣಕೊಳ್ಳಮಕ್ಕೆ ಸಂಘಟನೆ ದಾಯಿಗೆ ಬೋಡು ನಂಗೆ ಸಂಘಟನೆದ ಅಗತ್ಯತೆದಾಯಿಗೆ ಅತ್ತಂಡ ಸಂಘಟನೆ ಹಿಡಿದು ದಾದಾಪುಂಡು ಪಂಪುನೇತ ಬಗ್ಗೆ ಸವಿಸ್ತಾರವಾದ ತೆರಿಪಾಯರು ಐದು ತುಂಬತ್ತೆ ಬಾಂದೆ ಈ ಸಂಘನು 10 ವರ್ಷ ನಿರಂತರವಾದ ಒಂದು ಬಾರಿ ಪೊರ್ಲುಡೆ ನಡಪೊಡೊಂದಿತ್ತು ನಂಡ ಅತ್ತಂಡ ಸಂಘನು ಸರಿಯಾದ ಒಂಜಿ ಎಡ್ಡ ರೀತಿಯ ಮಾರ್ಗದರ್ಶನಡು ನಿಭಾಯಿಸೋಡೊಂದಿತ್ತಂಡ ನೆತ್ತು 10 ಹಲವಾರು ವ್ಯಕ್ತಿಲ್ನಕ್ಕೆಲ್ಲ ಪರಿಶ್ರಮ ಮಸ್ತ್ ಅಗತ್ಯತೆ ಉಂಡು. ಏನು ಈ ಸಮಯಡು ನಿಂತನುವೆ ನಮ್ಮನ ಧಾರ್ಮಿಕವಾದಿತ್ತನಂಚುತ್ತನ ಕ್ಷೇತ್ರಡು, ಸಾಮಾಜಿಕವಾದಿತ್ತನಂಚುತ್ತನ ಕ್ಷೇತ್ರಡು, ಬೊಕ ಒಂಜಾತೆ ಅನ್ಯೋನ್ಯವಾದಿತ್ತನಂಚುತ್ತನ ಮಾನವೀಯ ಸಂಬಂಧಡು ಮಾನವೀಯತೆಯನ್ನು ತೋಜಾವನಂಚುತ್ತನ ದೃಷ್ಟಿಕೋನಡು ಸಮಾಜದ ಮಿತ್ತೆ ಭಾರಿಯಾದ ಪ್ರೀತಿ ಕಾಳಜಿ ಇತ್ತಿನಂಚುತ್ತನ ಈ ಸಂಘನು ಗೌರವಾಧ್ಯಕ್ಷನಾದಿತ್ತೊಂದು ಇದು ಪೊರ್ಲುಡೆ ನೆಕ್ಕೊಂಜಿ ಮಾಹಿತಿ ಮಾರ್ಗದರ್ಶನ ಬೇತೆ ಬೇತೆ ರೀತಿಡೆ ನೆಕ್ಕೊಂಜಿ ರೂಪರೇಷನ್ ಕೊರೊಂದು ಬತ್ತಿನಂಚುತ್ತನ ನಮ್ಮ ವೇದಿಕೆ ಇತ್ತಿನಂಚುತ್ತನ ವಯೋವೃದ್ಧರು ಜ್ಞಾನವೃದ್ಧರು ನಮ್ಮ ಪ್ರೀತಿದ ಆತ್ಮೀಯರಾದಿತ್ತಿನಂಚುತ್ತನ ಸಮಾಜದ ಕಣ್ಣಾದಿತ್ತಿನಂಚುತ್ತನ ಸಚ್ಚಿದಾನಂದ ಕಂಡೇರಿ ಮೇರೆನೆ ಈ ಪೊರ್ತುಡರ ಪ್ರೀತಿಪೂರ್ವಕವಾದಿಯನ್ನು ಅಭಿನಂದಿಸೈರೆಯಾನೆ ಈಚೆ ಪಡೆಯೊಂದುಳ್ಳೆ. ಪ್ರಸ್ತುತವಾದ ತುಯರ ಪೊಂಡರಿಗೆ ಇದು ವೇದಿಕೆ ಕುಲ್ಲರ್ಲ ಕಷ್ಟ ಆತಿನಂಚುತ್ತನ ಪರಿಸ್ಥಿತಿ ಉಂಡು. ಅನಾರೋಗ್ಯದ ಪರಿಸ್ಥಿತಿ ಯಾನ್ ಕೆಲವು ಜನಕ್ಕೆ ಫೋನ್ ಮಲ್ಪನಾಗ ಪನ್ಪಿನ ಉಂಡು. ಅನಾರೋಗ್ಯದ ಪರಿಸ್ಥಿತಿ ಬರಿಯರ ಆಪಜಿ ಯಾನ್ ನಿಖಲೊಟ್ಟಿಗೆ ಉಲ್ಲೆ ಎಂದು ಅಂಡ ಸ್ವಚ್ಛಣ್ಣನೆ ಅಂತೂ ಏನಂಚುತ್ತಿನ ಈ ಸಂಘಟನೆ ಬೊಕ್ಕ ಸಮಾಜ ಬೊಕ್ಕ ವ್ಯಕ್ತಿ ನೆಕ್ಕೋಸ್ಕರ ಒಂಜಿ ಉದಾಹರಣೆ ಬಾಕಿದಕ್ಲಿಗೆ ನಮಕ್ಕೆ ಬಲೆ ಎಂದು ಬಂದಾಗ ಒಂಜಿ ಪನ್ಪಿನಿ ಐ ಆಮ್ ಬಿಸಿ ಯಾನ್ ಬಿಸಿ ಉಲ್ಲೆ ಮಾರ್ಯಾರ ಇಂಕ ಬರಿಯರೆ ಪುಡ್ಸೊತ್ತೇ ಇಜ್ಜಿನ್ ಪುಡ್ಸೊತ್ತಾನಾಗೆ ಬರಪೇಂದು ಒಂದೊಂಜಿ ಮಾತೇರಲ್ಲ ಪಾತಿರೋಣ ಅಂಚುತ್ತೇನೆ ಪಾತಿರ ಒಂಜಿ ಅಲ್ತಿರದು ಬೊಕ್ಕ ರಟ್ನೆವರೆಗೆ ಉಂಡು ತೂಕ ಆಂಡ ತೂಕ ತೂಕ ಅಂದ್ ಅವು ತೂಕ ಬಂಡ ಅವು ತೂಕ ಅಂದೆ ಲೆಕ್ಕ ಅವು ನಮ್ಮ ಮುಟ್ಟ ಬರ್ಬಜಿಂದ ಲೆಕ್ಕ ಮೂಜನೇದ ಅಂಚತ್ತೆ ಅನಾರೋಗ್ಯ ಪರಿಸ್ಥಿತಿ ಇಂಜಿನವನೇ ಇಪ್ಪಡಿ ಏದೇ ಕೆಲಸದ ಒತ್ತಡ ಒಪ್ಪಡೆ ಯಾನು ಸದಾ ನಿಖಲೊಟ್ಟಿಗೆ ಉಲ್ಲೆ ಆತ ಮಾತ್ರ ಬತ್ತೆ ಸದಾ ಇಪ್ಪುವೆ ಉಪಸ್ಥಿತಿ ಉಪ್ಪುವೆ ಎನ್ನ ಎಂಚಿನ ಕೆಲಸ ಬರೀಕದೀದು ಸಮಾಜದ ಜೊತೆ ಒಂಜಾತ ಕಾರ್ಯನಿರ್ವಹಣೆ ಮಲ್ತಿನ ಅಂಚಿತ್ರ ಒಂಜಿ ವ್ಯಕ್ತಿಯಿಂದ ತಂಡ ಅವನವನ ಸಚ್ಚಿದಾನಂದ ಕಂಡೇರಿ ದಾಯಕನ್ ಪನ್ನಾಗ ಮಸ್ತು ವರ್ಷದ ಇಂಚಿ ಅವ್ರನ್ನ ಧಾರ್ಮಿಕ ಕಾರ್ಯ ಬೇತೆ ಬೇತೆ ಕಾರ್ಯವನ್ನು ಮಾತ ಎಂತೂ ಒಂದುಳ್ಳೆ ಅಂಡ ಈ ವಯಸ್ಸುಡರೆಗೆ ಎಡ್ಡ ರೀತಿದ ದಶಮೋತ್ಸವದ ಸಂಭ್ರಮಡು ಮಾಚಿದೇವರೆಡೈತೆ ಪ್ರಾರ್ಥನೆ ಮನ್ಪನು ಅರೆಗೆ ಎಡ್ಡ ರೀತಿದ ಒಂಜಿ ಆರೋಗ್ಯ ನನಾತೆ ಸಮಾಜದ ಸೇವೆ ಮನ್ಪನು ಅಂಚತ್ತಿನ ಒಂಜಿ ಎಡ್ಡೆ ರೀತಿದ ಒಂಜಿ ಆಯುಷ್ಯ ಆರೋಗ್ಯನು ಮತ್ತು ಕರುಣಿಸ ಒಡಂದಿ ಪೊರ್ತುಡು ಪ್ರಾರ್ಥಿಸ ಒಂದು ಕೇವಲವಾದ ಸಮಾಜನು ಕಟ್ಟರೆ ಒಂಜಿ ವ್ಯಕ್ತಿದ ಹತ್ರ ಸಾಧ್ಯ ಇಚ್ಛೆ ಅವನು ನಮ್ಮ ಮಾತೆಲ್ಲ ಸೇರ್ನ ಒಂಜಿ ಸಂಘಟನೆ ಕಟ್ಟರೆ ಸಾಧ್ಯತೆ ಉಂಡು. ಆ ಸಂಘಟನೆನೇ ಕಟ್ಟಡೊಂದಂಡ 1000 ಜನನ ಒಟ್ಟಿಗೆ ಸೇರಿಸೋಡೊಂದಂಡ ಒಂಜೈಕಿ ಯಜಮಾನೆ ಏನು ಪನ್ಪುನವು ಬೋರ್ಡು ನಮಗೆ ಐಕೋರಿ ಲೆಪ್ಪುನಯೇ ಬೋರ್ಡು ಅತಂಡ ಆ ಕಾರ್ಯಕ್ರಮಕ್ಕೆ ರೂಪರೇಷೆ ಕೊರ್ಪುನಯೇ ಬೋರ್ಡು ಅಪಗ ಮಾತ್ರ ಸಶಕ್ತವಾದಿತ್ತನಂಚುತ್ತಿನ ಒಂಜಿ ಸಂಘಟನೆಯನ್ನು ಕಟ್ಟರೆ ಸಾಧ್ಯತೆ ಉಂಡು. ಪ್ರಸ್ತುತವಾದಿತ್ತನಂಚುತ್ತಿನ ಬಾಬು ನೀರ್ಚಾಲು ಅರೆಂಕೆ ಫೋನ್ ಮಂತೇರೆ ಎಂಕಲ 10ನೇ ವರ್ಷದ ಕಾರ್ಯಕ್ರಮ ದಶಮಾನೋತ್ಸವ ಅಂತೊಂದುಳ್ಳ ಈರು ಬರೋಡು ಒಂದು ಈಗ ತೊಂದರೆ ಜನಿಗಳು ಆಮಂತ್ರಣ ಪತ್ತೊಂದು ಬತ್ತರಡ ಯಾರು ಅಂದ್ಪಂಡೇನ ಐದು ತುಂಬರ ಬರ್ತದೆ ಪಿರೋರು ಎಂಕೆ ತಿಕ್ಕಿನಪ್ಪಾಗ ಪದೇ ನೆನಪು ಮಲ್ತೊಂದು ಇತ್ತೀರಿ ಕೋಡೆ ಯಾನರಿಗೆ ನೆನಪು ಮಲ್ತೇನೆ ಎಂಚುಂಡು ಕಾರ್ಯಕ್ರಮದ ತಯಾರಿಲೊಂದು ಪನ್ನಾಗ ಪಕ್ಕ ಎನ್ನಿಯ ನೀ ದಶಮಾನೋತ್ಸವನ ಮನ್ಪನೆ ಏತು ಕಷ್ಟ ಉಂಡು ಪಂಡದೆ ಕೋಡಾರೆ ಏತು ಒತ್ತಡೊಡಿತೀರಿ ಅಂತ ಪಂಪು ನೆಂಚುತ್ತನೆ ಪರಿಸ್ಥಿತಿ ಅರ್ಥ ಆಪಂಡು ಅಂಚಾದೀನಿ ನಮಕ್ಕೆ ಸಮಾಜನು ಸಂಘಟನೆ ಮನ್ಪರೆ
ಅಧ್ಯಕ್ಷರಿಗೆ ಮಾತ್ರ ಜವಾಬ್ದಾರಿಯತ್ತೆ ಮಾತ ಸಮಾಜ ಬಾಂಧವ್ಯರೆಲ್ಲ ಒಟ್ಟು ಏಕ ಮನಸ್ಸಿಗೆ ನಿಸ್ವಾರ್ಥವಾದ ನಮ್ಮ ಸೇರಂಡ ಮಾತ್ರ ಈ ದಶಮಾನೋತ್ಸವತ್ತೆ ನಮ್ಮ ದುಮ್ಮದ ದಿನಟ್ಟು ಶತಮಾನೋತ್ಸವವನ್ನು ನಮ್ಮ ಆಚರಣೆ ಮಲ್ಪರೆ ಸಾಧ್ಯತೆ ಉಂಟು. ಅಂಚಾದೆ ಸ್ವಾಮಿ ವಿವೇಕಾನಂದರ ಪಂತಿನಂಚತ್ತಿನ ಒಂಜಿ ಭಾರಿ ಪೊರ್ಲುದ ಪಾತೆರ ಅವು ಸಂಘಟನೆಗೆ ಭಾರಿ ಹತ್ತಿರೋಡು ಅನ್ವಯಿಸೋನಂಚತ್ತಿನ ಒಂಜಿ ಪಾತೆರ. ಸತ್ತವನ ಹೆಣದ ಹೆಗಲಿಗೆ ಚಟ್ಟ ಕೊಡುವ ಬದಲು ಅವನು ಬದುಕಿದ್ದಾಗ ಅವನ ಬದುಕಿಗೆ ಆಸರೆಯಾಗಿ ಬದುಕಿ ಎಂದು ನವನ ಬದುಕು ನಮ್ಮ ಹೆಚ್ಚಾದ ತೂಪ ನಮ್ಮ ಒಂದೇನು ಪ್ರತಿ ವರಿಲ ನಮಕ್ಕೆ ಅಳವಡಿಸೋಡುದಾಯಿಗೆಂದು ಕೆಂಡ ಪ್ರತಿ ವರಿಲ ಒಂದೇನು ತೆರೆಯನೋಡುದಾಯಿಗೆಂದು ಕೆಂಡ ಸ್ವಾಮಿ ವಿವೇಕಾನಂದರಿ 150 ವರ್ಷ ಪಿರವು ಪನ್ಯಂಚುತ್ತಿನ ಮಾನವೀಯ ಮೌಲ್ಯ ಬೊಕ್ಕ ಸಂಘಟನೆಗೆ ಪೂರಕವಾದ ಪನ್ಯಂಚುತ್ತಿನ ಪಾತೆರ ನಮಡವರಿ ಕಷ್ಟಡು ಏರಾಂಡಲ ನಮ್ಮ ಕೈ ತಡೆ ಬತ್ತದೆ ಯಾನ ಬಂಗೊಡುಲ್ಲೆ ಇಂಕ ದದಾಂಡಲ ನಿಕಲು ಎನ್ನೊಟ್ಟಿಗೆ ಒಂಚಿ ಇತದು ಇಂಕ ಸಹಾಯ ಮಲ್ಪಲೆ ಏನು ಪಂಡ ನಮ್ಮ ಕೆಲವು ಜನತ ಪಕ್ಕ ಉತ್ತರ ಇಂಚಂದು ಕೆಂಡ ಇರು ಎಕಡು ಬೈದರಡು ಇತ್ತುಂಡು ಮಾರ್ಯಾರೆ ಹೆನಡು ಒಂಜಿ ಸಾರ ಒಂಜಿ ಅರ್ಧ ಗಂಟೆಗೆ ತುಂಬತ್ತು ಬೊಕ್ಕರಿ ಪತಂ ಪೋಯಿ ಇತ್ತೇ ನಡೆ ಇಜ್ಜಿಂದು ಅತಂಡ ಇರು ಕೋಡೆ ವೈದುಡು ಇತ್ತುಂಡು ಕೋಡೆ ವೈದರಡು ಎರಡ ಇತ್ತುಂಡು ಇತ್ತೇ ಇಜ್ಜಿಂದು ಅಡವೇ ವ್ಯಕ್ತಿ ಒಂತೆ ಸಮಯ ಹಿಡಿದು ಬೊಕ್ಕ ಆಯ ಮರಣ ಹೊಂದುವೆ ಅಪ್ಪಗ ನಮ್ಮ ಪೋದಾಯನ ಗುಣಗಾನ ಮಲ್ಪುಂದಾನೆ ಏನಡ ಕೋಡೆತ್ ಮುರಣೆ ಪಾತಿರ್ನಿ ಎನ್ನ ಕೈತಡಿ ಇಂಕ ತಿಕ್ಕದಾರಿ ಏನಡ ಪಾತಿರ್ದು ಪೋಯಿನಿ ಈ ಮನುಷ್ಯ ಇಂಚ ಸೈಯರೆವಲ್ಲಿತ್ತಂಡು ಈ ಮನುಷ್ಯಗೆ ಇಂಚ ಮರಣ ಬರಿಯರೆವಲ್ಲಿತ್ತಂಡು ಎಂಚಿನ ಇತ್ತನಲ್ಲಿ ಏನಡ ಬಂತಿರಡ ಯಾನಿತ್ತದೆ ಏನ ಆ ಸೈತಿನಲ್ಪ ಮರಣದಲ್ಪ ನಮ್ಮ ಪಾತಿರನಂಚತ್ತನೆ ಪಾತಿರಣ ಮತ್ತು ಓಡು ಜಬಡವನಂಚತ್ತನೆ ಕಣ್ಣೀರು ಓಡು ನಮ್ಮ ಆ ವ್ಯಕ್ತಿನ ನಂಗೆ ಪಿರಕಣಿಯರಾಪಣ ಅಕ್ಷರ ಸಮಾಧಿಜ್ಜಿ ಐತ ಪಗತೆಗೆ ಆ ವ್ಯಕ್ತಿ ನಮ್ಮ ಕೈತಡೆ ಕಣ್ಣೀರು ಪಾಡೊಂದು ಬಂದಾಗ ನಮ್ಮಡ ಇಜ್ಜಿಂಡಲ ಆಯನ ಕಣ್ಣೀರು ಒರೆಸದೆ ಯಾನ ಇರಗೆ ಏತ ಸಂಕಷ್ಟ ಬತ್ತನಲ್ಲ ಸದಾ ಯಾನ ನೀರಿನೊಟ್ಟಿಗೆ ಉಲ್ಲಯ ಪಂಡದು ಬೆರಿ ತಟ್ಟದ ಭರವಸೆ ಕೊರಪಿನ ಉಂಡತ್ತ ಅವು ಮಹಾನ್ ಮಾನವ ಧರ್ಮ ಒಂದೇನು ನಮ್ಮ ಮಾತಿರಲ ಶುರೂಕ ಮೈಗೂಡಿ ಸಾಂಡ ಐಡ್ದು ಬೊಕ್ಕನಂಗೆ ಸಂಘಟನೆ ಕಟ್ಟರೆ ಸಾಧ್ಯತೆ ಉಂಡು ನಮ್ಮಡ ಮಾನವೀಯತೆನೇ ಇಜ್ಜಿಂದಾಂಡ ನಮಕ್ ಮಾನವೀಯ ಧರ್ಮದ ಮೌಲ್ಯದ ಅರ್ಥನೇ ಗೊತ್ತಿಜ್ಜಿಂದಾಂಡ ನಮ್ಮ ಸಂಘಟನೆ ಕಟ್ಟೇರಿ ಸಾಧ್ಯ ಇಜ್ಜಿ ಅಪ್ಪಗೆ ನಮಕ್ಕೆ ಸಂಘಟನೆ ಕಟ್ಟೋಡು ಪಂಪಿನ ಮನಸ್ಸು ಬರ್ಪಿನೇ ಪಕೆಂಡ ವಿಶಾಲವಾದಿತ್ತಿನ ಮನಸ್ಸಿತ್ತಿನ ಪಗ ವಿಶಾಲವಾದಿತ್ತಿನ ಮನಸ್ಸುಪ್ಪನಾಗ ನಮ್ಮಡದ ಒಂಜಾತ ಪಣವಿತ್ತುಂಡ ಅವೇ ನಮ್ಮ ಸಂಘಗೂ ಕೊರಪ ಸಂಘದಾದ ಮಲ್ಪುಂಡ ಒಂದು ಕೆಂಡ ಅವೇನು ಸಮಾಜ ಹೊಡಿತಿನಂಚತ್ತಿನ ಪತ್ತೆ ಬಡ ವಿದ್ಯಾರ್ಥಿನಕ್ಳಿಗೆ ಶಿಕ್ಷಣಗೂ ವಿನಿಯೋಗವು ಕೊರ್ಪುಂಡು ಅತನ 10 ಜನ ಬಡ ರೋಗಿಲ್ನಕ್ಲಿಗೆ ಅಕಲಿಗೆ ಆಸರೆಯಾದಿಪ್ಪುಂಡು ಅತನ ಅಣ್ಣ ಒಂಜಿ ಸಂಕಷ್ಟ ಹೊಡಿತಿನಂಚತ್ತಿನ ಒಂಜಿ ಕುಟುಂಬಗೂ ಆಸರೆಯಾದಿಪ್ಪುಂಡು ಅಂಚಾದ ಸಮಾಜ ಸಂಘಟನೆ ಒಂದು ರಡ್ಡೆ ಬಲಿಷ್ಠ ಆವಡು ಒಂದಿತ್ತಂಡ ನಮ್ಮ ಮನಸ್ಸು ವಿಕಾಸ ಆವಡು ನಮ್ಮ ಮನಸ್ಸು ವಿಕಾಸ ಆಯ್ಜಿಂದಿತ್ತಂಡ ನಂಡ ಮನೋ ದೌರ್ಬಲ್ಯ ಆನಂದಂಡ ನಮ್ಮ ಒವೇನು ಕಟ್ಟಿಯರ್ಲ ಸಾಧ್ಯ ಆಪುಜಿ ಅತನ ಒವೇನು ಅಭಿವೃದ್ಧಿ ಮಲ್ಪರ್ಲ ಸಾಧ್ಯ ಆಪುಜಿ ಅಂಚಾದೆ ವೀರ ಮಡಿವಾಳ ಮಾಚಿದೇವೆರ್ಲ ಒಂದೇ ಸಂದೇಶವನ್ನು ಕೊರೊಂದು ಬತ್ತಿನಂಚುತ್ತಿನ ಮಹಾನ್ ಚೇತನಾ ಶಕ್ತಿ ಮಸ್ತ್ ವೇದಿಕೆಲಡಿಯಾನೆ ಈ ಪಾತಿರನು ಪಂಪನ ಉಂಡು ಮಡಿವಾಳ ಸಮಾಜದ ಘನತೆ ಮಡಿವಾಳ ಸಮಾಜದ ಅಸ್ತಿತ್ವತೆ ಮಡಿವಾಳ ಸಮಾಜದ ಹೆಮ್ಮೆ ಅವು ಅಪಾರವಾದಿತ್ತಿನಂಚುತ್ತಿನ ಮಡಿವಾಳ ಸಮಾಜಗೂ ಶತಮಾನ ಕಾಲೊಡ್ಲ ನೆಕ್ಕ ಇತಿಹಾಸ ಉಂಡು ಕೃತಯುಗ ಕರಿದೆ ತ್ರೇತ್ರಾಯುಗ ಬನ್ನಗ ರಾಮದೇವರನ ಕಾಲೊಡ್ಲ ಇನಿ ನಮ್ಮ ಸಮಾಜದ ಅಸ್ತಿತ್ವ ಅಲ್ಪ ಉಂಡು ತ್ರೇತ್ರಾಯುಗ ಕರೀತಿದೆ ದ್ವಾಪರ ಯುಗ ಬರ್ಪನಂಚತನ ಸಮಯಡು ಕೃಷ್ಣದೇವರನ ಸಮಯಡ್ಲ ನಮ್ಮ ಸಮಾಜದ ಅಲ್ಪ ಉಲ್ಲೇಖ ಬರ್ಪುಂಡು ಅಲ್ತಿರದೆ ಕಲಿಯುಗದ ಆರಂಭದ ಕಾಲೋಡು 12ನೇ ಶತಮಾನೋಡು ನಮ್ಮ ಮಾತೆರ್ಲ ಒಂದೇನೆ ಕಿವಿ ಕುರ್ತು ಕೇನೋಡು ಆಳ್ದಿತ್ತಿನಂಚತಿನ ವಿಚಾರ 18ನೇ ಶತಮಾನ ಅನ್ಪಂಡ ಶೋಷಣೆ ಬೊಕ್ಕ ದಬ್ಬಾಳಿಕೆ ಎತ್ತಿನಂಚತಿನ ಪೊರ್ತು ಅಪಗ ಪಿರವರಿತ್ತಿನಂಚತಿನ ಸಮಾಜಲೇನೆ ಪಿರವರಿತ್ತಿನಂಚತಿನ ವರ್ಗೋಲೇನೆ ಒಂಜಾತ ಮೂಢನಂಬಿಕೆ ಬೊಕ್ಕ ಅಕಲ್ನ ದುರ್ಬಲತೆನೆ ಮೇಲ್ವರ್ಗದಕ್ಕಲು ಇನಿ ದುರುಪಯೋಗ ಮಲ್ಪನಂಚತಿನ ಸಮಯಡು ಸಾಕ್ಷಾತ್ ವೀರಭದ್ರ ಸ್ವಾಮಿಯೇ ವೀರ ಮಡಿವಾಳ ಮಾಚದೇವರಾದ ಅವತಾರಗ ಬತ್ತದೆ ಕೇವಲ ಒಂಜಿ ಸಮಾಜನ ಒರಿತಿನಿ ಮಾತ್ರ ಅತ್ತೆ ಕೇವಲ ನಮ್ಮನ್ನು ತೆರಿತುಂಡ ಮಡಿವಾಳ ಸಮಾಜ ಒಂಜಿ ಸಮಾಜನ ಒರಿತಿನತ್ತೆ ಇನಿ ನಮ್ಮ ಇನಿ ಓದೊಂದುಲ್ಲ ಅಕ್ಕ ಮಹಾದೇವಿನ ವಚನಾದಿಪ್ಪು
ಬಸವಣ್ಣನ ವಚನ ಆದಿಪ್ಪು, ಇನಿ ಬೇತೆ ಬೇತೆ ರೀತಿದ ಇನಿ ಅಲ್ಲಮ್ಮ ಪ್ರಭುನ ವಚನ ಆದಿಪ್ಪು, ಬೇತೆ ಬೇತೆ ಜನತ ವಚನೋಲಿನಿ ಜೀವಂತವಾದಿಪ್ಪುಡುಂದಾಂಡ ಆ ವಚನ ಸಾಹಿತ್ಯ ಕಾರ್ಯರ್ನಕ್ಲಗಿನಿ ಇನಿಲಾಕಲಿಗೆ ಇರುವ 21ನೇ ಶತಮಾನೋಡಿನಿ ಪುದರೊಂದಿತ್ತುಂಡಂಡ ಐತ ಪಿರೌಡ್ದು ನಮನ ಮಡಿವಾಳ ಮಾಚದೇವರನ ಅಪಾರವಾದಿತ್ತಿನಂಚತ್ತಿನ ಒಂಜಿ ಪರಿಶ್ರಮ ಉಂಡು. ಬಿಜ್ಜಳದ ಅರಸೆ ಒಂಜಿ ಪ್ರಶ್ನೆಯನ್ನು ಪಾಡುವೆ. ಆ ಪ್ರಶ್ನೆ ಏರೆಗೆ ಪಾಡೊಂದು ಕೆಂಡ ನಮ್ಮ ಸಮಾಜದ ಒಂಜಿ ವ್ಯಕ್ತಿ ಆದಿತ್ತಿನಂಚತ್ತಿನ ಮಡಿವಾಳ ಮಾಚದೇವರಿಗೆ ಒಂಜಿ ಸವಾಲನ್ನು ಪಾಡ್ನು. ಇಂಚ ಕೆಂಡ ನಿಕ್ಕಿ ಶಕ್ತಿ ಇತ್ತುಂಡಂಡ ಇಡೀ ವಚನ ಸಾಹಿತ್ಯ ಮಾತ್ರವತ್ತೆ ವಚನ ಸಂರಕ್ಷಕರೇನೆ ರಕ್ಷಣೆ ಬಂದ್ಬಿಡೋದು. ಈಚಿನಿಂದ ಅಂಡ ವಚನ ಸಾಹಿತ್ಯದ ಜೊತೆ ಮಾತ ವಚನಕಾರ್ಯರ್ನಕ್ಲೆಲ್ಲ ಶಿರಶ್ಛೇದನ ಬೊಕ್ಕ ಅಕ್ಲೆ ನಾಶ ಮಲ್ಪನಂಚತನ ಕೆಲಸ ಮಲ್ಪಡೊಂದು ಬಿಜ್ಜಳದ ಅರಸೆ ಒಂಜಿ ರಾಜಾಜ್ಞೆನ ಹೊರಡಿಸವೆ. ಆ ಪರ್ತುಡು ಮಾತ ಶಿವಶರಣೆರ್ನಕಲು ಅಕಲಕಲು ಬರಿತಿನಂಚಿತ್ತಿನ ಬದುಕದ ಭಾವನೆದ ಚಿತ್ರಣಲು ದಾದ ಉಂಡ ಅವೇನು ಅಕ್ಷರ ರೂಪಡು ಬರೆದಿತ್ತೇರೆ. ಆ ಅಕ್ಷರ ರೂಪನು ಒಂಜಿ ಪುಸ್ತಕವಾದ ಪರಿವರ್ತನೆ ಮಲ್ತದೆ. ಅವೇನು ಒಂಜಾತ ಗಂಟು ಕಟ್ಟದೆ ಪತ್ತೊಂದು ಬರ್ತದೆ. ನಮ್ಮ ಮಾಚಿದೇವಿಯರ್ನಲ್ಪ ಪಂಪೆರೆ ನಮ್ಮ ವಚನ ಸಾಹಿತ್ಯಗೂ ಅಸ್ತಿತ್ವನೇ ಇಜ್ಜಿ ಊರುಡು ವಚನಕಾರ್ಯರ್ನಕಳು ಬದುಕಲಕ್ಕನೇ ಇಜ್ಜಿ ಶಿವಶರಣರಿಗೆ ಇನಿ ಆದ್ಯತೆ ಇಜ್ಜಿ ಅಂದಿನಂಚತನ ಈ ಸಮಯಡು ನಮ್ಮ ದಾದ ಮಲ್ಪಣು ಅಂತ ಪಡೆದು ಕೇನ್ಯ ಎರಡಕೆಂಡ ನಮ್ಮ ಸಮಾಜದ ಕುಲಗುರು ಆದಿತ್ಯನಂಚತಿನ ವೀರ ಮಡಿವಾಳ ಮಾಚದೇವೆರಡ. ಆ ಮಡಿವಾಳ ಮಾಚದೇವರೇ ಸಶಕ್ತವಾದ ಒಂಜಿ ಉತ್ತರ ಕೊರ್ಪೆರೆ ನಿಕಲು ದಾಲ ಪೋಡಿಪುನ ಬರ್ಚಿ ನಿಕಲ್ನ ಜ್ಞಾನೋಗು ಬತ್ತಿನಂಚಿತ್ತಿನ ವಿಚಾರನು ನಿಕಲು ಅಕ್ಷರ ರೂಪಡು ಬರೆತಿನಂಚಿತ್ತಿನ ಪುಸ್ತಕನು ಒಂಜಿ ವಸ್ತ್ರೋಡು ಗಂಟು ಕಟ್ಟದೆ ಅವೇ ನಿಕಲ ಶಿರತ ಮಿತ್ತು ದೀವೊಳ್ಳೆ ತರೆತ ಮಿತ್ತು ತುಮೊಳ್ಳೆ ನಿಕಲು ಪೂರ ಎನ್ನ ಪಿರ ಉಡುಪ್ಪುಲೆ ಯಾನ್ ನಿಕಲ ಎದುರುಪ್ಪುವೆ ಬರ್ಪನಂಚಿತ್ತಿನ ಬಿಜ್ಜಳದ ಸಾವಿರ ಸೈನಿಕರುಳ್ಳೆರು ಎದುರುಡು ಇಂಚಿಡ್ದು ವೀರ ಮಡಿವಾಳ ಮಾಚದೇವರಂಜಿ ಕುದುರೆದ ಮಿತ್ತುಕೊಳ್ಳುದು ಒಂಜಿ ಕಡ್ಕೊನ ಪತೊಂದು ವಚನ ಸಾಹಿತ್ಯದ ಜೊತೆಟ್ಟು ವಚನ ಸಂರಕ್ಷಕರೇನು ಪೂರ ಪಿರ ಉಂತಾದೆ ಸಾವಿರ ಬಿಜ್ಜಳದ ಅರಸನ ಸೈನಿಕರನ್ನ ಶಿರಶ್ಛೇದನ ಮಲ್ತದೆ. ಇನಿ ವಚನ ಸಾಹಿತ್ಯ ಬಕ್ಕ ವಚನಕಾರರನ್ನು ಒರಿತಿನ ಏಕೈಕ ಕ್ರಾಂತಿ ಪುರುಷ ಎಂದಿತ್ತಂಡ ಅವು ನಮ್ಮ ಮಡಿವಾಳ ಸಮಾಜದ ವೀರ ಮಡಿವಾಳ ಮಾಚದೇವರೇ ಮಾತ್ರ ಅನ್ಪನಿಯರೇ ಅನ್ನು ಸಂತೋಷ ಪಡೆಪೆ ಬಂದುಲೆ. ಒಂದು ನಮ್ಮ ಗುರುಕುಲ್ನ ವಿಶೇಷವಾದಿತ್ತನಂಚತನ ಕ್ರಾಂತಿ ಅಂಚನೆ ಸಮಾಜೋಡಿನಿ ಸಂಘಟನೆ ಬುಳೆಂಡ ಯಾರಂದೆ ಸಮಾಜೋಡು ಜಾತಿ ಕ್ರಾಂತಿಲ ನಡಪಡು ನಮಕ್ಕೆ ಆ ಕ್ರಾಂತಿ ನಡಪಡುಂದಿತ್ತಂಡ ನಮಕಿನಿ ಬೆಂಗಳೂರು ಬೇತೆ ಬೇತೆ ರೀತಿದೇನು ಹೋರಾಟೋಡು ಭಾಗವಹಿಸವೇನು ಅಲ್ಪ ಪ್ರತಿ ವರಿಲ ಪಂಪುನಂಚತನ ಪಾತೆರ ಮಡಿವಾಳ ಸಮಾಜಗೂ ರಾಜಕೀಯವಾದ ಸಾಮಾಜಿಕವಾದ ಬೇತೆ ಬೇತೆ ರೀತಿಯ ಮಾತ್ರ ನ್ಯಾಯ ತಿಕ್ಕೊಂದಿಜ್ಜಿ ಆ ನ್ಯಾಯ ತಿಕ್ಕೊಡೊಂದು ಇತ್ತಂಡ ನಮ್ಮ ಇನಿ ಕ್ರಾಂತಿಯುತವಾದಿತ್ತನಂಚತನ ಹೋರಾಟವನ್ನು ಮನ್ಪಡೋದು ಅಂಚಾತನಿಕಲ್ನ ಬದುಕಡೆ ಒಂಜಾತ ರೀತಿಯ ಪರಿವರ್ತನೆ ಆವಡೊಂದಿತ್ತಂಡ ಸಂಘಟನೆ ನಮ್ಮ ಸೇರ್ದು ಸಂಘಟನೆಯನ್ನು ಬಲಪಡಿಸ ಓಡೊಂದಿತ್ತಂಡ ನಿಕಲು ಕೇವಲವಾದ ವೀರ ಮಡಿವಾಳ ಮಾಚದೇವರನ್ನ ವಚನದ ಒಂಜಿ ರಡ್ಮೂಜಿ ವಚನ ನಿಕಲು ಓದಿಯರಂದಿತ್ತಂಡ ನಿಕಲ ಜೀವನಡು ಮಲ್ಲ ಮಹತ್ತರವಾದಿತ್ತನಂಚತನ ಪರಿವರ್ತನೆ ಅವರ ಸಾಧ್ಯತೆ ಉಂಡು. ಅಂಚಾದೆ ಈ ದಶಮಾನೋತ್ಸವಡು ಒಂಜಿ ನಮ್ಮ ಸಂಕಲ್ಪ ಮಲ್ಪಡಂಚಕೆಂಡ ನಮ್ಮ ಸಮಾಜಗಳ ವಿಶೇಷವಾದಿತ್ತನಂಚತನ ಅಸ್ತಿತ್ವ ಉಂಡು. ನಮ್ಮ ಸಮಾಜಗಳ ಪೌರಾಣಿಕವಾದಿತ್ತನಂಚತಿನ ಇತಿಹಾಸಲುಂಡು. ನಮ್ಮ ಸಮಾಜಗಳ ಧಾರ್ಮಿಕವಾದಿತ್ತನಂಚತನ ಹಿನ್ನೆಲೆಲುಂಡು. ನಮ್ಮ ಸಮಾಜಗಳ ದೈವಾರಾಧನೆಡೆ ವಿಶೇಷವಾದಿತ್ತನಂಚತನ ಪ್ರಾಧಾನ್ಯತೆ ಉಂಡು. ನಾನು ಒಂಜಿ ಮುರಡಂಜಿ ಕಡೆಯೇ ಪಾತ್ರನಾಗ ಪಡೊಂದಿತ್ತೆ ಒಂಜಿ ದೈವಾರಾಧನೆ ಇತ್ತೀಚೆಗೆ ಒಂಜಿ ಕಾಂತಾರ ಪಂಪನಂಚತಿನ ಸಿನಿಮಾ ಬತ್ತಂಡೆ. ಆ ಸಿನಿಮಾದ ಮುಖಾಂತರ ಇನಿ ತುಳುನಾಡದ ದೈವಾರಾಧನೆದ ಅಸ್ತಿತ್ವ ಜಗತ್ತದೊರ್ಮೆ ತುಳುನಾಡದ ದೈವಳುದಾದ ಅಂದ್ಪಂಡದೆ ಮಾತೆರೆಗಳ ಗೊತ್ತಾಂಡಿ ಮಾತೆರ್ಲ ಈತ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಾಯರಿ. ಇನಿ ಘಟ್ಟದ ಮಿತ್ತುದಕ್ಕಳು ಬಕ್ಕ ಅಂಚಿದಕ್ಕಳಿಗೆ ಅಂತ ದೈವಾರಾಧನೆದ ವ್ಯವಸ್ಥೆ ಗೊತ್ತೀಚಿಂಡಲ್ಲ ಅಕುಳಿತೆ ದೈವ ನಂಬುನಂಚತನ ವಿಚಾರ ಬತ್ತಂಡು. ಅಂಡ್ ಆ ದೈವಾರಾಧನೆಡೆ ಪ್ರಧಾನ ಪಾತ್ರ ಏರ್ನಂದು ಕೆಂಡ ಅವು ನಿಖಿಲಿಗೆ ಅರ್ಥ ಮಲ್ತು ನೋಡಿ ನಿಖಿಲು ಒಂದೇನು ಪೂರ ತೆರಿಯೋ ನೋಡು ದೈವಸ್ಥಾನೋಡ್ದು ಪಿದೈ ಒಂಜಿ ಮುಟ್ಟು ತೀರ್ಥ ಜಪ್ಪಡು ಅಂಡ
ರಡ್ಡು ವಸ್ತುಲು ಭಾರಿ ಅಗತ್ಯವಾದಿತ್ತಿನಂಚಿತ್ತಿನ ವಸ್ತುಳು. ದೈವಸ್ಥಾನೋಡ್ದು ತೀರ್ಥ ಜಪ್ಪಡೊಂದಿತ್ತು ನಾಣ್ಣ ಮುಟ್ಟು ಜಪ್ಪಡೊಂದಿತ್ತಂಡ ಒಂದಿ ಸತ್ಯಜೀಟಿಗೆ ಬೊಕ್ಕೊಂಜಿ ಕೊಡಿಯಡಿ ಓಲಾಂಡಲನಿಕಲು ಯೋಚನೆ ಮಂದ್ಲೆ ಜೀಟಿಗೆ ಬೊಕ್ಕ ಕೊಡಿಯಡಿದ ಅಂತೆ ದೈವ ಅಂಗಣಗು ಜಪ್ಪನಂಚಿತ್ತಿನ ವ್ಯವಸ್ಥೆ ಇಜ್ಜಿ ಅಂಚಾದೆ ಸತ್ಯಜೀಟಿಗೆನೆ ಪೊತ್ತಾದ ಕೈಟ್ ಪತದೆ ದೈವ ಕೊರ್ಪಿನೇರೊಂದಕ್ಕೆ ಎನ್ನಗ ಮಡಿವಾಳ ಸಮಾಜದಕಲು ಒಂದೇನು ಸರಿಯಾದ ತಿರಿಯೊಳ್ಳೆ ಪರಿಶುದ್ಧವಾದಿತ್ತಿನಂಚಿತ್ತಿನ ಕೊಡಿಯಡಿನ ಪಾಡ್ದೆ ದೈವ ಹೊರ ಜೀಟಿಗೆನ ತೆರ್ತದೆ ಮಿತ್ರ ಕಟ್ಟಿನಂಚಿತ್ತಿನ ಒಂಜಿ ಮೂಜಿ ತಾರೆ ಇದ ಒಂಜಿ ಫಲ ಉಪ್ಪುಂಡು ಐಕೊರ ಜೀಟಿಗೆನ ತೂಪಾದೆ ದೇವರಿಗೆ ಒಂದೇ ಸಾವನಂಚಿತ್ತಿನ ಕೆಲಸ ಆವಡೊಂದು ಅಂಡ ಅಲ್ಪ ಕೊಡಿಯಡಿ ಪಾಡ್ದಿಂದ ಅಂಡ ಆ ಕೆಲಸ ನಡಪುಜಿ ಅಂಚಂಡ ನಮ್ಮ ಸಮಾಜಗಿತ್ತಿನಂಚಿತ್ತಿನ ಹಿನ್ನೆಲೆದಾದ ಐಟ್ಲ ದೈವ ಒಂಜಿ ಪಾತೆರ ಪನ್ಪಂಡು ಸತ್ಯ ಜೀಟಿಗೆನೆ ಲೆತ್ತು ಕೊಂಡಾಡಿಯೇ ಪಂದ್ಬಂಡು ಅಂಚಂಡ ಐತ ಉಲೈದ ಅರ್ಥ ಸತ್ಯ ಜೀಟಿಗೆನೆ ಲೆತ್ತು ಕೊಂಡಾಡಿಯೇ ದೈವ ಪನ್ಪೆನಂಚಿತ್ತಿನ ಪಾತೆರ ಅಂಚಂಡ ಸತ್ಯದ ಪ್ರತೀಕವಾದಿತ್ತಿನಂಚಿತ್ತಿನ ಬೊಲ್ಪುನ ಕೊರಪುನಂಚಿತ್ತಿನ ಆ ಜೀಟಿಗೆನ ಪತ್ತುನಂಚಿತ್ತಿನ ಅಧಿಕಾರ ಎರೆಗುಪ್ಪನೊಂದು ಕೆಣ್ಣ ಒಂದು ಮಡಿವಾಳ ಸಮಾಜದ ಕೆಳಗುಪ್ಪನ ಒಂದು ನಮ್ಮ ಸಮಾಜದ ಹೆಮ್ಮೆ ಗೌರವ ಅಂದು ನಮ್ಮ ಮಾತೆಲ್ಲ ಭಾವಿಸ್ತು ನೋಡು ಅಂಚಾದಿ ಏನು ಪನ್ಪುನೀತೆ ನಮ್ಮ ಸಮಾಜ ಅಸ್ಪೃಶ್ಯ ಸಮಾಜ ಅತ್ತೆ ನಮ್ಮ ಸಮಾಜ ಪಿರವರಿದಿನ ಸಮಾಜ ಅತ್ತೆ ನಮ್ಮ ಸಮಾಜವು ಇಟ್ಲ ಕಡಿಮೆ ಇತ್ತಿನಂಚಿತ್ತಿನ ವ್ಯವಸ್ಥೆ ಅತ್ತೆ ಅಣ್ಣ ನಮ್ಮಡ ಒಂಜೇ ಒಂಜಿ ಕೊರತೆ ಒಂದು ಕೆಂಡ ತಿರಿದಿನಕ್ಳೊಂಜಿ ಪಾತೆರ ಪಂತೀರಿ ನಿದ್ರಿಸಿದವನನ್ನು ಎಚ್ಚರಿಸಬಹುದು ನಿದ್ರಿಸಿದಂತೆ ನಟನೆ ಮಾಡುವವನನ್ನು ಎಚ್ಚರಿಸಲಿಕ್ಕೆ ಸಾಧ್ಯ ಇಲ್ಲ ಅಂದ ಅಂಚ ಮಡಿವಾಳ ಸಮಾಜಕ್ಕೂ ನಿದ್ರೆ ಬೈಜಿ ಕುಂಭಕರ್ಣ ಲೆಕ್ಕ ಜೈದಿನಿ ನಿದ್ರೆ ಬತ್ತಿ ಲೆಕ್ಕ ಏಪ್ಪ ನಿದ್ರಿಸುವುದಂತೆ ನಟಿಸುವವರನ್ನು ಎಬ್ಬಿಸುವಂಥ ಕೆಲಸ ಮಾಡಬೇಕಂದು ಎಂಕ ತೋಜುಂಡು ಕಾಸರಗೋಡು ನಮ್ಮನ ಬಾಬಾ ನಿರ್ಚಾಲೆ ಬೊಕ್ಕ ಮೇರ್ನ ನೇತೃತ್ವಡು ಸುಮಾರು ಜನ ಜೈದಿನಕ್ಲೆ ಲಕ್ಕ ಇನೆಟ್ಟು ಗಣೇಶ ಭವನ ಇನಿ ಭಾರಿ ಭರ್ತಿ ಆತ ನಂಚಾದವರ ನಿಕ್ಲೆಗೆ ನಿಕ್ಲ ನಿದ್ರೆ ಬಿಡ್ನೇಕೋರ ಪ್ರೀತಿಪೂರ್ವಕವಾದ ನಿಕ್ಲೇನು ಅಭಿನಂದಿಸ ಒಂದೊಳ್ಳೆನು ದಯಕಂಡ ನಿರ್ದಲ ತುಂಬೊಂಜಿ ಐನಾಜಿ ತಿಂಗಳು ತುಂಬು ಇಡೆಗೆ ಬತ್ತಿತ್ತೆ ಏನೊಂಜಿ ಕಾರ್ಯಕ್ರಮಕ್ಕೆ ಧರ್ಮಸ್ಥಳ ಯೋಜನೆದ ಕಾರ್ಯಕ್ರಮ ಬತ್ತದೆ ಮುಲ್ಪನೆ ಆಶೀರ್ವಚನ ಕೊಡ್ತು ಬೋದಿತ್ತೆ ಆವಾಗೆಲ್ಲ ಸಭೆ ಬರ್ತಿ ಇತ್ತಂಡೆ ಅಂಡ ಇನಿ ಐಡಲು ಅಂತ ಹೆಚ್ಚಿನ ರೀತಿಯ ಸಭೆ ಉಂಡು ಅಂಚಾದೆ ನಿಕ್ಲ ಇದೇ ಪನ್ಪೆನೆ ಪ್ರೀತಿದ ಬಂದುಳೆ ಶುರು ಕಾದೆ ಜಾತಿದ ಬಗ್ಗೆ ನಮಗೆ ಅಭಿಮಾನ ಪಡೆ ಬೊಕ್ಕೊಂಜಿ ಜಾತಿದ ಬಗ್ಗೆ ಗೌರವ ಪಡೆ ನಮಗೆ ಜಾತಿದ ಬಗ್ಗೆ ಅಭಿಮಾನ ಬೊಕ್ಕೊಂಜಿ ಜಾತಿದ ಬಗ್ಗೆ ಗೌರವ ಪರಸ್ಪರ ಪ್ರೀತಿ ವಿಶ್ವಾಸಡು ಬದುಕು ನಂಚಿತಿನ ಬದುಕು ನಮ್ಮವಾವಡು ಅವು ಆಂಡ ಮಾತ್ರ ನಮ್ಮ ಸಮಾಜ ಸಶಕ್ತವಾದ ದುಂಪುವರೆ ಸಾಧ್ಯ ಉಂಡು ಪನ್ಪುನಂಚಿತಿನ ಪಾತಿರೋನು ಪಂಡೊಂದು ಬನ್ನಗನೆ ಮಸ್ತ್ ತಡ ಆತನಿಯಾನೆ ದಾಗಿಂದಕ್ಕೆ ನನ್ನ ರಡ್ಡೆ ಕಾರ್ಯಕ್ರಮವನ್ನು ಮುಗಿತಿದೆ ಕ್ಷೇತ್ರಕ್ಕೆ ಪಿದಾಡೋಡು ಅಂಚಾದೆ ಬನ್ನಗನೆ ಪಣ್ಣೆನ್ ಏನನ್ನು ಶುರುಕು ಪಾತಿರ್ದೆ ಬೇಗ ಕಡಪರೋಡು ಅಲ್ತರದ ಬೊಕ್ಕ ನನೊಂಜಿ ನಿಕ್ಲಗೆ ಲೆಪ್ಪೋಲೆ 20 ಬರ್ಪುನ ನಮಗೆ ತಿಂಗಳು 13 ತಾರೀಕು ಹಿಡಿದು 16 ತಾರೀಕು ಮುಟ್ಟಗೂ ನಮ್ಮ ಕ್ಷೇತ್ರದ ವಾರ್ಷಿಕವಾದಿತ್ತನಂಚಿನ ಜಾತ್ರಾ ಮಹೋತ್ಸವ ನಮಗೆ ನಡಪರಿ ಉಂಡು ಫೆಬ್ರವರಿ 13 ಹಿಡಿದು ಧ್ವಜಾರೋಹಣ ಆದ 16 ಮುಟ್ಟಗೂ ನಮಗೆ ನಮ್ಮ ಮಠದ ವಾರ್ಷಿಕವಾದಿತ್ತನಂಚಿನ 3 ದಿನದ ವೈಭವದ ಜಾತ್ರಾ ಮಹೋತ್ಸವ ಐತ ಜೊತೆಟ್ಟೆ ಬ್ರಹ್ಮಕಲಶೋತ್ಸವ ಜೊತೆಟ್ಟೆ ಮೂಡಬಿದ್ರೆ ಹಿಡಿದು 12 ತಾರೀಕಿಗೆ ವೈಭವದ ಕೆಲವು ಸೇವಾ ರೂಪಡು ಸಮರ್ಪಣೆ ಮಲ್ಪನಂಚಿನ ಸುವಸ್ತುನ ಜೊತೆಟ್ಟೆ ಒಂದು ವೈಭವದ ಮೆರವಣಿಗೆ ಸಾಗದೆ ನಮ್ಮ ಕ್ಷೇತ್ರಗೂ ಬರಿಯರೆ ಉಂಡು ಅಂಚಾದೆ ಇಂಕೆ ಕಾಸರಗೋಡುಗೂ ಬರಿಯರೆ ಈ ಸಮಯದ ಅವಕಾಶ ಇತ್ತೆ ತಿಕ್ಕಿ ನಡೆದಾರ ನಿಕ್ಲಗೆ ಮಾತೆರೆಗಳ ಒಂಜಿ ಬಾಯಿಡೆ ನಿಕ್ಲಗೆ ಹೇಳಿಕೆಯನ್ನು ಮಲ್ಪೇನೆ ದಯಕೆಂಡ ಅವು ಬಾರಿ ಎಡ್ಡೆ ಎಂದೆ ಈಜಿನ ಎಂಕ್ಲ ಪನ್ನೋಲೆ ಒಂಜಿ ವಾಟ್ಸಪ್ ನಂಬರ್ಗೆ ಪೂರ ಒಂಜಿ ವಾಟ್ಸಪ್ ಕಾಕಜಿ ಗಡಪುರು ಗಾಂಧಿ ಒಂಜಿ ಜೋರು ಮರ್ಲು ವಾಟ್ಸಪ್ ಕಾಕಜಿ ಗಡಪುರನ ಅಂಜನೆ ಯಾನ ವಾಟ್ಸಪ್ ಜಾತ್ರೆಗೆ ಬರೋಡೊಂದು ಕಾಕಜಿ ಗಡಪುರುಂಡ ನಿಖಲ್ ವಾಟ್ಸಪ್ ಎಂಕಲು ದೇವರೇ ಕೈ ಮುಗ್ಗಿಯ ಪ್ರಸಾದ ಒಂಜಿ ತಿಕ್ಕುಳಕ್ಕೆ ಇರ ಅನುಗ್ರಹ ಮಲ್ಪಲಿಂದ ಪಿರವರ 2 ನಿಗಳು ಸಾಧ್ಯ ಆಪಂಡ ಒಂದು ಮರ್ಲನೆ ಶುರೂಕು ನಮ್ಮ ಬುಡೋಡು ಈ ವಾಟ್ಸಪ್ ಕಾಕಜಿ ಗಡಪುರನ ವಾಟ್ಸಪ್ ಕವರ್ನ ಗಡಪುರಿ ಎಂಡ ಸಾಧ್ಯ ಆಪಂಡ ಇದಕ್ಕೆ ಪನ್ನಿ ಶುರೂಕೊಂಜಿ ಪಾತೆರ ಪಂಡೆ ಮಾನವೀಯತೆ ಮಾನವೀಯ ಸಂಬಂಧ ಮಾನವೀಯ ಮೌಲ್ಯ ಮುರಳರಿ ಎಂಕ ಬಂಡೇರಿ ಇರು ಕಾಕಜಿ ಬತ್ತದ ಕೊರಪುಣ ಬರ್ಚಿ ಈರೆಂಕ ವಾಟ್ಸಪ್ ಕಡಪುರಲೇ ಬಂಡೇರ ಯಾಕೆ ಬಂಡೆ ಏತು ಬಂಗಾಂಡಲ ವಲ್ಲಜ್ಜಿ
ವಾಟ್ಸಪ್ ಒಂಜಿ ಕಾಕಜಿ ಕಡಪುರ ನಂಚಿತ್ತನ ವಿಚಾರ ಇಜ್ಜಿ ಒಂಜ ಹಿರೆಗೆ ಕೊರಿಯರ್ ಮಲ್ಪೆ ಈಜನ ಪೋಸ್ಟ್ ಮನ್ಪೆ ನೀರೆಗೆ ಒಂಜಿ ವಾಟ್ಸಪ್ ಒಂಜಿ ಒಡ್ಚಿನ್ ದಾಗಿಂದ ಕೆನ್ನಾಗ ಆ ತಂತ್ರಜ್ಞಾನ ಪನ್ಪುನವು ಮಾನವೀಯತೆನಿನಿ ಮರೆಸವನ ಕೆಲಸ ಮಲ್ತೊಂದುಂಡು ಪ್ರೀತಿದ ಬಂದುಳೆ ಅದಕ್ಕೋಸ್ಕರ ದುಂಬದ ದಿನಟೊಂಜಿ ವಿಚಾರ ಇತ್ತಂಡೆ ಒಂಜಿ ಮದಿಮೆ ಆಪಂಡ ಏತು ದೂರ ಹೊಡೆದು ಬತ್ತಾಂಡಲ್ಲ ನಮ್ಮ ಇಲ್ಲ ಕಾಕಜಿ ಕೊರ್ಪಿನಿ ಕಾಕಜಿ ಕೊಡ್ತಾನ ಆಕ್ಲೆಗೆ ಒಂಜಿ ತುಂಡು ಬೆಲ್ಲ ನೀರು ಕೊರ್ಪಿನಿ ಅಲ್ಲಿ ತಿರ್ದು ಬೊಕ್ಕ ಆಕ್ಲೇನ ಮಧ್ಯಾಹ್ನ ಬತ್ತೆರಡು ಒಣಸು ಕೊರ್ದು ಆಕ್ಲೇನ ಕಡಪುರ ನಂಚಿತನ ಪೊರ್ಲುದೊಂಜಿ ಸಂಸ್ಕೃತಿ ಇತ್ತಂಡೆ ಈ ವಾಟ್ಸಪ್ ಕಾಕಜಿ ಬರ್ರೆ ಸುರ್ಮಲ್ದೆ ಹಿಡ್ದೋಕ ಅವು ಮಾತ ಉಂಡ ಆ ಬಿನ್ನೇರು ನಮ್ಮ ಇಲ್ಲಾಗ ಬರ್ಬೇರ ಬಿನ್ನೇರು ಬರ್ಪೆ ದುಮ್ಮೊಂಜಿ ಇತ್ತುಂಡು ಏರಡಕ್ಕೆ ಉಂಡಲ್ಲ ಗೋಡೆ ಬಿನ್ನೇರು ಇತ್ತೀರಿ ಇನ್ನಿಲ್ಲ ಬಿನ್ನೇರು ಬರೊಂದುಳ್ಳೇರು ಎಂದು ಇತ್ತ ಬಿನ್ನೇರು ಬರ್ಪೇರಕ್ಕೆ ಉಂಡ ಬಿನ್ನೇರು ಇಜ್ಜಿ ಇಲ್ಲಟ್ಟು 4 ಜನ ಒಪ್ಪನು 4 ಜನ 2 ಜನ ಶಾಲೆಗೆ ಪೋರೆ ಅಂಟು 2 ಜನ ಬೇಲೆ ಪೋರೆ ಅಂಡೆ ಬೊಕ್ಕ ಬಿನ್ನೇರು ಬಡ್ಪಿ ನೋಡೆಗೆ ಖಾಲಿ ಇಲ್ಲು ಮಾತ್ರ ಬೊಕ್ಕ ಇಲ್ಲನ ಕಾಪು ನಂಚಿತ್ರ ಪಿದ ಹಿಡ್ದೊಂಜಿ 4 ಅರ್ಧ ಸೊತ್ತಿತ್ತು ನಾವು ಮಾತ್ರ ಅಪ್ಪನು ಅವಿಕಲೊಂಜಿ ಪಿದ ಹಿಡ್ದೊಂಜಿ ಬೋರ್ಡ್ ಉಂಡು 4 ಕಾಲಿನ ಪ್ರಾಣಿ ಇದೆ ಅದು ಕಚ್ಚುತ್ತದೆ ಬಂದರೆ ಎಚ್ಚರಿಕೆ ಅಂತ ಬೊಕ್ಕ ಬಿನ್ನೇರು ಬರುವೇರ ಸಾಧ್ಯ ಉಂಡ ಬಿನ್ನೇರು ಬರಿಯರೆ ಆ ಬೋರ್ಡ್ ಇತ್ತುಂಡ ಒಂದನೇ ಪನ್ನಿ ಮನುಷ್ಯತ್ವನ ಕಳೆಯೊಂದುಲ್ಲ ನಮ್ಮ ಆ ಮನುಷ್ಯತ್ವನ ಜಾಗೃತಿಗೊಳಿಸಾಗ ಮಾನವೀಯತೆನ ಹೆಚ್ಚು ಮಲ್ಪಗ ಪ್ರೀತಿ ವಿಶ್ವಾಸೋಡು ಬದುಕರೆ ಕಲ್ಪಗ ಅದಕ್ಕೋಸ್ಕರ ಎಂಕುಲ್ ನಿಕ್ಲೆಗೆ ಮಾತೆರೆಗಿಲ್ಲ ಆಮಂತ್ರಣ ಮಾತೆರೆಗಿಲ್ಲ ಕೊರಿಯರೆ ಅಂತ ಕಡಿಮೆ ಉಂಡು ತೋಜುಂಡು ಅಂಚಾದೆ ನಮ್ಮನ ಬಾಬು ನಿರ್ಚಲ್ರೆಡ್ ಒಂತೆ ಆಮಂತ್ರಣ ಕೊರಪೇವೇನು ಮಾತ ಹಂಚಲೆ ಅಲ್ತರದ ಬೊಕ್ಕ ಸಾಧ್ಯ ಅಂಡ 13 15 ಮುಟ್ಟ ನಿರಂತರ ಕಾರ್ಯಕ್ರಮ ನಡಪಂಡು 15 ತಾರೀಕಿಗೆ ಕ್ಷೇತ್ರದ ವಾರ್ಷಿಕವಾದಿತ್ತು ನಂಚಿತ್ರ ಮಲ್ಲ ಜಾತ್ರಾ ಮಹೋತ್ಸವ ನಡಪಂಡು ಆ ಜಾತ್ರಾ ಮಹೋತ್ಸವಗೂ ನಿಗಳು ಮಾತಿರಲ್ಲ ಪ್ರೀತಿಡೆ ನಮ್ಮ ಕ್ಷೇತ್ರಗೂ ಆಗಮಿಸಾದೆ ನಮ್ಮ ಕ್ಷೇತ್ರಗೂ ನಮ್ಮ ನಡೆ ಪನ್ಪುನಂಚಿತ್ತನ ವಿಶೇಷವಾದಿತ್ತು ನಂಚಿತ್ತನಂಜಿ ಅಭಿಮಾನನು ದೀವೊಂದು ನಿಗಳು ಮಾತಿರಲ್ಲ ಬರಡು ಪನ್ಪುನಂಚಿತ್ತನ ವಿಶೇಷವಾದಿತ್ತು ನಂಚಿತ್ತನ ಆಮಂತ್ರಣನು ನಿಗಳಿಗೆ ಈ ವೇದಿಕೆಯ ಮುಖಾಂತರವಾದ ಕೊರ್ದು ನಮ್ಮ ವೇದಿಕೆಡೆ ಇತ್ತಿನಂಚತನ ಮೈಸೂರು ಹೊಡೆದು ಬತ್ತಿನಂಚತನ ರಘು ಕೌಟಿಲ್ಯರೇ ಅಲ್ತರದ ಬೊಕ್ಕ ನಿಮ್ಮ ಹೆಸರು ಜಯಲಕ್ಷ್ಮಿಯ ವಿಜಯಲಕ್ಷ್ಮಿ ಅವರು ಮತ್ತು ಬಾಕಿಯವರೆಲ್ಲ ನೋಡಿದರೆ ನಮ್ಮ ಎಲ್ಲ ಬಾಂಧವರೇ ನಮ್ಮನ ತುಳುನಾಡಿಡೊಂಜುಂಡುಗೆ ಅತಿಥಿ ದೇವೋಭವ ಅಂದೆ ನಮ್ಮ ಮಾತ ಮುಳ್ಪದಕ್ಕಳೆತ್ತ ಒಂಜ ಕಾಸರಗೋಡು ದಕ್ಕಳು ಈಜಿಂದ ಉಡುಪಿ ಅತ್ತಣದಂಡ ದಕ್ಷಿಣ ಕನ್ನಡ ಪಯ್ಯನೂರು ಕಾಸರಗೋಡೆ ಬೀಳ್ತದೆ ಐಟು ಬೊಕ್ಕರಿ ನೆನ್ಪು ಮಲ್ತೀರಲ್ಲ ಇಂಚ ನೆನ್ಪು ಮಲ್ಪನಕಳು ನಂಗೆ ಬೋಡು ಅಪ್ಪಗೆ ಎಚ್ಚರಿಕೆ ಹಾಪಂಡು ನಂಗೆ ಅಂದೆ ಈಜನ ಎಂಗ್ಲೆಲ್ಲ ನೆನ್ಪಾಬುಜಿ ಅಂಚ ನಿಮ್ಮ ಹೆಸರು ಪದ್ಮನಾಭನ್ ನಮ್ಮೊಟ್ಟಿಗೆ ಇದ್ದಾರೆ ಅವರು ಯಾರು ಇಲ್ಲ ಡಾಕ್ಟ್ರ್ ಜಯರಾಜನ್ ಒಟ್ಟಿಗೆ 4 ಮಂದಿ ನಮ್ಮ ವೇದಿಕೆಯಲ್ಲಿ ಏನಂತ ಹೇಳಿದರೆ ಅತಿಥಿ ದೇವೋಭವ ಅಂತ ಹೊರಗಿನ ವ್ಯವಸ್ಥೆಯಿಂದ ಕರೆದಾಗ ಇಲ್ಲಿ ಬಂದವರು ಅವರನ್ನು ನಾವು ದೇವರಾಗಿ ಕಾಣಬೇಕು ಅಂತ ಲೆಕ್ಕ. ಆದ್ದರಿಂದ ನಾವು ನಮ್ಮದೇ ಇದು ಕಾರ್ಯಕ್ರಮ. ಆದ್ದರಿಂದ ಈ 4 ಮಂದಿಯನ್ನು ನಾನು ಕಾಸರಗೋಡು ಜನತೆಯ ಪರವಾಗಿ, ನಮ್ಮ ಸಮಾಜದ ಪರವಾಗಿ, ವೈಯಕ್ತಿಕವಾಗಿ ನಮ್ಮ ಈ ಜಿಲ್ಲೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತದ ಜೊತೆಯಲ್ಲಿ ನಿಮಗೆ ಒಂದು ಅಭಿನಂದನೆಯನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆಂತ ಕೇಳಿದರೆ ಅದು ನಮ್ಮ ಸಂಪ್ರದಾಯ ಆಗಬೇಕು. ದೂರದಿಂದ ಬಂದವರನ್ನು ಮನೆಗೆ ಕರೆಸಿ ಅತಿಥಿ ಸತ್ಕಾರ ಮಾಡಿ ಕಳಿಸುವುದು ಅದು ನಮ್ಮ ಧರ್ಮ ಅಂತ ಹೇಳ್ತದೆ. ಅದನ್ನೇ ಮಡಿವಾಳ ಮಾಚಿದೇವರು ಹೇಳಿದ್ದು. ಆದ್ದರಿಂದ ಮಧ್ಯೋಡು ಕನ್ನಡಲ ಬೋಡ ಹಾಕೊಂಡು ಬೇಕಾದ್ರೆ ತುಳುಲ ಬೋಡ ಹಾಕೊಂಡು ನೀವು ಚೂರು ಹೆಂಗೊಂಚೂರು ಮಲಯಾಳಿ ಕಲ್ಪ ಅದೆರಡು ಅವೆಲ್ಲ ಚೂರು ಪಾತಿರ್ದೋಳಿ. ಹೌದಾ, ಅದು ಬರುವ ಸರ್ತಿ ಸಾಧ್ಯ ಆದರೆ ನಾನು ತುಂಬ ಸರ್ತಿ ಹೇಳ್ತಾ ಇದ್ದೆ, ಒಂಜಿ ಚೂರು ಮಲಯಾಳಿದ ಒಂತೆ ಶಬ್ದಗಳು ಏನು ಕಲ್ಪಾಲೆ ಮಾರ್ಯಾರೆ ಒಂಚೂರು ಸುರುಕು ಪಾತೇರಿಯರೆ ಅಂತ. ಅಂಚ ನಿಕುಳು ಪೂರ ಉಳ್ಳಾರತ್ತ ನೀವೆಲ್ಲ ಇದ್ದೀರಲ್ಲ ಕಲಿಯುವ ಅಂಚ ಬರ್ಪಿ ಸರ್ತಿ ಮೂಲ ನಮ್ಮನ ನಿಕುಳು ಎತ್ತರಡ ಒಂಜಿ ಮಲಯಾಳಿ ಶುರು ಮಲ್ಪರೆ ಪ್ರಯತ್ನ ಮಲ್ಪರೆ ಆಪುಣ ಅಂತೋಕ ಒಂದು ವೇಳೆ ತತ್ತಣಂದು ಅಂಡತಿದ್ದು ನೋಡ ಆಪುಂಡು ದಯ ಬಣ್ಣಗ ತತ್ತದ ಬೋಣಂದು ಅಂಡ ಅದಲ್ಲ ಐಕೆ ಬೇಜಾರು ಮಲ್ಪಂದೆ ಐಕೆ ಕಮೆಂಟ್ ಬರಿ ಹೊಡ್ಸಿ ಮಾತ್ರ ವಾಟ್ಸಪ್ ಫೇಸ್ಬುಕ್ಡು ಯಾನೆ ಪನ್ನಿ ತತ್ತಣಂದು ಅಂಡ ಐ ಕಮೆಂಟ್ ಅಂಡ ಅವು ಬಾರಿ ಮಲ್ಲ ಟ್ರೋಲ್ ಆಪುಂಡು ಒಂಜಿ ಬೊಕ್ಕ ದಾಗಿಂದ ಬಣ್ಣಗ ಉಂದು ನಮ್ಮನ ಒಂಜಿ ಮರಲಿತ್ತೆ ಏರಂಡಲ್ ಒಂಜಿ ಭಾಷಣ ಪಾತೆರ್ನಾಗ ಒಂಜಿ ಶಬ್ದ ತತ್ತಣಂದು ಅಂಡ ಐಕೆ ಒಂಜಿ ಎಡಿಟ್ ಮಲ್ತದೆ ಟ್ರೋಲ್ ಮಂತದೆ ಅವೇ ಐಟ್ ಒಂಜಿ ತೆಲಿಪುನ ಅಂಚತನ ಮರಲು ನಂಗೆ ಉಂಡು. ಅವತ್ತು ಭಾಷೆನ ಕಲ್ಪನೆಯಾಗೆ ಭಾಷೆನ ಕಲ್ಪವನಂಚತನ ಮನೋಸ್ಥಿತಿ ಬೋಡು ಅಂಡ ಇಂಕೊಂಜಿ ವಿಶ್ವಾಸ ಉಂಡು ಮಲಯಾಳಿ ಕಲ್ಪಡು ಪಂಡೆ ಅಂಡ ನಿಕುಲು ತಿರ್ತಿತ್ತಿನಕ್ಳು ಮಾತ ಕೊಂಡಕ್ಕೆ ಬಿ ಮಲ್ತ ಒಂದೇನು ಕೆನ್ನಾಗ
ನಿಗಳು ಈತ್ ಜನ ಒಂಜಿ ಶಬ್ದ ಬಂಡ ಬರ್ಪಿ ಸರ್ತಿ ಬನ್ನ ಇಂಕ ಮಳೆಯಲ್ಲಿ ನಿಘಂಟು ಬರ್ಪುಂಡು ದಾಲ ತೊಂದರೆ ಇಜ್ಜಿ ದಾಗಿನ ಬನ್ನ ನಿಕಲು ಮಾತ ಸೇರಿ ಎರಡ ಮಳೆಯಲ್ಲಿ ಎಂಕ ಭಾರಿ ಸುಲಭಡು ಕಲ್ಪೊಳಿ ದಯಪಂಡ ನಿಕಲ್ಡ ಆ ಹುಮ್ಮಸ್ಸು ಉಂಡು ಪನ್ಪನಂಚಿತ್ತಿನ ಆ ಪಾತಿರನ್ನು ಪಂಡೊಂದು ಏನನೇ ಬೇಗ ಬಿಡ್ಪರತ್ತ ಬಾಬು ನಿರ್ಚಾಲ್ರೆ ಯಾನೀತೆ ಪಾತಿರ್ದು ಒಂಚೂರು ತುರ್ತು ನನ್ನ ರಡ್ಡ ಕಾರ್ಯಕ್ರಮ ಇತ್ತಿ ನಡೆದಾರ ಅಗಪ್ಪಡಾಪಂಡು ಅಂಚಾದೆ ನಮ್ಮೊಳೈ ಪ್ರೀತಿ ವಿಶ್ವಾಸ ಸಂಘಟನೆ ಕಟ್ಟುನಂಚಿತ್ತಿನ ಹುಮ್ಮಸ್ಸೇ ಒಂದು ಮಾತ ನಮಕ್ ದೇವೇರು ಕೊರಡು ಪನ್ಪುನಂಚಿತ್ತಿನ ಪೊರ್ಲ ಪಾತಿರನ್ನು ಪಂಡೊಂದು ನಮಕ್ ಮಾತಿರಲ್ಲ ಈ ವೇದಿಕೆಡೆ ತಿನಕಲು ಪರಿಪೂರ್ಣವಾದ ಕರಿಂಜಿ ಕ್ಷೇತ್ರಗೂ ಸಾಕಾರ ಕೊರ್ತಿನಕಲೆ ವೇದಿಕೆಡೆ ತಿರ್ತಿತ್ರಂಚಿತ್ತಿನ ನಮ್ಮನ ಪ್ರಕಾಶ್ ಬಿಯನ್ ಏನೇ ಕೋಡೆಲ್ಲ ಬನ್ನಾಗ ಪ್ರಕಾಶಣ್ಣ ಪಂಡೆ ಒಂಜುಗಳಿಗೆ ಪಿದಾಡ್ಲೆ ಮಾರ್ಯಾರೆ ಎಲ್ಲ ಬರ್ಪೆ ಒಟ್ಟಿಗೆ ಬಲೆ ಏನು ಪಂಡದು ಇತ್ತೆ ಒಟ್ಟಿಗೆ ಬಲೆ ಏನು ಪಂಡದು ಇತ್ತಿನ ಬೆದ್ದಾಲತ್ತೆ ಇಟ್ಟೊಂದು ಎನ್ನ ಸ್ವಾರ್ಥ ಉಂಡು ಎಲ್ಲಂಜಿ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾರೆ ಯಾರಿಗಂತೆ ಜವಾಬ್ದಾರಿ ಉಂಡು ಅಂಚ ಜವಾಬ್ದಾರಿನ ಪಾತ್ರನ್ನು ಬರ್ರೆ ಬೆದ್ರಾಗ ಬರ್ತದೆ ಒಟ್ಟಿಗೆ ಹೋಗಿ ಬನ್ನಿ ಆರು ತೂನಾಗ ಕುಡ್ಲಾಡ್ದು ಸೀದಾ ಇಂಚಿ ಬತ್ತು ಫೋನ್ ಮಾಡಿ ತಂದುಳ್ಳಿ ಯಾನು ಮೂಲುಲ್ಲ ಎಂದೆ ಅಂಡ್ ಇಂಚು ಇತ್ತನ್ನೆಲ್ಲ ಈ ರೌಲ್ ಇತ್ತನಲ್ಲ ಮೂಲ ಇತ್ತನಲ್ಲ ಸದಾ ನಮ್ಮ ಉಡಲ್ದೊಳ ಇಪ್ಪುವರೆ ಅಂಚಾದೆ ಇರ್ನ 10 ವರ್ಷದ ಸಾಧನೆ ಐತೊಟ್ಟಿಗೆ ನವನ ಅಶೋಕ್ ಬಳಲಿ ಆದಿಪ್ಪು ನವನ ಭಾಸ್ಕರ್ ಬೇಕಲ್ಲ ಸಮಯಡುವ ಅಂತ ನಿಗಲು ಪೊರ್ಲು ರೀತಿಡಿ ಆ ಕೆಲಸ ಕಾರ್ಯವನ್ನು ಮಲ್ತಿ ನೀಡಿದಾರ ನಮ್ಮ ಬ್ರಹ್ಮಕಲಶಲೊಂಜಿ ಅದ್ದೂರಿಯಾದ ಯಶಸ್ವಿಯಾದ ಆತಂಡು ಅಂಚಾದೆ ವೇದಿಕೆದ ತೀರ್ಥಿತ್ತಿನಂಚುತ್ತನ ನಿಕ್ಲೆಲ್ಲ ಗುರುತಿಸಾದ ಗೌರವಿಸಾದೆ ಅಂಚಂದು ಮಾಡಿದ ಬಾಕಿದ ಕುಳಿಯಲ್ಲದಲ್ಲ ಬೇಜರ್ಮಲ್ ಪೊಡ್ಸಿ ಅಂಚಾದೆ ನಿಕಲು ಪೂರ ಜನಲ ನಮ್ಮ ಆತ್ಮೀಯರೇ ಪನ್ಪುನಂಚಿತ್ತನೊಂಜಿ ಭಾವನೆಡು ನಿಕ್ಲೆಗೆ ಪಂಡೊಂದು ಅಂಚನೆ ಧನ್ಯವಾದ ಕೊರೋನಾಗೊಂಜಿ ಪಾತೆರ ಉಂಡು ಅವರಿಗೆ ಇವರಿಗೆ ಮೈಕಿನವರಿಗೆ ಸೌಂಡ್ ಬಾಕ್ಸ್ನವರಿಗೆ ಅವರಿಗೆ ಇವರಿಗೆ ಎಂದು ಪೂರ ಬಣ್ಣದ ಏರೆಗಳವರಿನ ನಂಡ ಬೊಕ್ಕ ಕಡೆಕ್ಕೆ ಹಾಕಲು ಹಂಚಿ ಬತ್ತು ಬಂದ್ಬೇನಿ ಇಂದು ಯಾರಿಗೆ ಶಾಮಿಯಾನದರಿಗೆ ಪಂಡಿರ ಮಾರ್ಯಾರೆ ಸೌಂಡ್ ಸಿಸ್ಟಮ್ ಅಲ್ದಿನಿ ಯಾನ್ ಮಾರ್ಯಾರೆ ಇಂಕೊಂಜಿ ದಾಲ ಎನ್ನ ಸುದ್ದಿಯೇ ಬಾತಿಯರ್ ನಿಜ್ಜ ಅಂದ ಅಂಚ ಇಂಚ ಆಪುಂಡು ಒಂಜಿ ಕಾರ್ಯಕ್ರಮಡು ಒಂದೇನು ಮಾತಿರ್ಲ ಬುಡ್ದು ಒಂದು ನಮ್ಮ ಕಾರ್ಯಕ್ರಮ ಪನ್ಪುನಂಚತ್ತಿನ ಒಂಜಿ ಎಡ್ಡೆ ಉಡಲೆಡೆ ನಮ್ಮ ಮಾತಿರ್ಲ ಬದುಕುಗ ಪನ್ಪುನಂಚತ್ತಿನ ಪೊರ್ಲ ಪಾತಿರನ್ನು ಪಂಡೊಂದು ನಮ್ಮ ವಿರಮಿಸುವ ಜೈ ಶಕ್ತಿಗುರು ಜೈ ಶ್ರೀರಾಮ್. ಪೊರ್ಲ ಪಾತೆರದ ನುಡಿಟ್ಟು ಆಶೀರ್ವಾದದ ಪುರ್ಪನ್ನು ಕೊರಿಂಚಿನ ಶ್ರೀ 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 ಮುಕ್ತಾನಂದ ಸ್ವಾಮೀಜಿ ಮೇರೆಗೆ ಸೊಲ್ಮೆ ಸಂದಾಯಿತ ಮಲ್ತೊಂದು ನಮ್ಮ ಕಾರ್ಯಕ್ರಮದ ಯಶಸ್ಸಿಡು ದಶಮಾನೋತ್ಸವ ಆಚರಣೆಗೆ ಕಾರಣವಾಯಿನಂಚಿನ ಪ್ರತಿಯೊಂಜಿ ಹಿರಿಯರೆಲ್ಲ ಈ ಸಂದರ್ಭಡು ನೆನಪು ಮಲ್ತೊಂದು ಪ್ರತ್ಯೇಕವಾದ ಪುದರ್ ಪನಂದೆ ಪ್ರತಿ ಪಂಚಾಯತ್ ಮಟ್ಟಡು ಅಧ್ಯಕ್ಷರಾದ ಕಾರ್ಯದರ್ಶಿಯಾದ ಕೆಲಸ ಮಂತಿನ ಈ 10 ವರ್ಷಡು ಕೆಲಸ ಮಂತಿನ ಮಾತೆರೆಗಲ ಒಂಜಿ ಚಪ್ಪಾಳೆದ ಗೌರವನು ಕೊರಡೊಂದು ವಿನಮ್ರವಾದ ಕೇನೊಂದುಲ್ಲೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ನಮ್ಮ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಸಚ್ಚಿದಾನಂದ ಕಂಡೇರಿಯವರು ಪ್ರಾಸ್ತಾವಿಕ ನುಡಿಯನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕರಿಗೆ ನಮ್ಮ ಸ್ವಾಮೀಜಿಯವರ ಹತ್ರ ಅವರ ಆಶೀರ್ವಾದ ಪಡೆಯುತ್ತಾ ಇಲ್ಲಿ ಉದ್ಘಾಟಕರಾದ ನಮ್ಮ ರಘುಕೌಶಲರವರೇ ಹಾಗೂ ನಮ್ಮ ಅತಿಥಿಯಾಗಿ ವಿಜಯಲಕ್ಷ್ಮಿ ಅಮ್ಮವರೇ ಹಾಗೆ ಎಲ್ಲ ಬಂಧುಗಳೇ ಮತ್ತು ಗಣ್ಯರೇ ಹಾಗೆ ಅತಿಥಿಗಳೇ ಇವರಿಗೆಲ್ಲ ನಮ್ಮ ನಮಸ್ಕಾರ. ಯಾಕಂತ ಹೇಳಿದರೆ ಎಷ್ಟು ನಾವು ಹೇಳಿದರು ಈಗ ನಾವು ಹೊರಟ ಕೇರಳದ ಮತ್ತು ಕರ್ನಾಟಕದ ಎಲ್ಲ ಭಾಗದ ಅವರನ್ನು ನಾವು ಆಹ್ವಾನ ಕಳಿಸಿಕೊಟ್ಟಿದ್ದೇವೆ. ಯಾಕಂದರೆ ಈ ಇಷ್ಟು ಜನ ನಂತರ ನಮ್ಮ ಮಡಿವಾಳದವರಂದು ಹೇಳಿದರೆ ಪುರಾತನದಿಂದ ಬಂದ ಈ ಜನಾಂಗ ಈಗಿನ ಸಂಪ್ರದಾಯದ ಪ್ರಕಾರ ಅವತ್ತಿನ ಸಂಪ್ರದಾಯವು ಹೀಗೆ ನಡೆಯುತ್ತದೆ
ಆದರೆ ಈಗಿನ ಈ ನಮ್ಮ ಊರಿನ ಜನರ ಈ ಅಲ್ಲೋಲ ಕಲ್ಲೋಲ ವ್ಯಾಪ್ತಿಯಾಗಿದೆ ಅಂತ ಹೇಳಿದರೆ, ನಾವು ದೇವರ ಮಡಿ ಮಾಡುವ ಒಂದು ಜನಾಂಗ. ವೀರಭದ್ರನ ಕಾಲದಿಂದಲೂ ಇದು ಈ ಮಡಿವಾಳ ಮಾಚಿದೇವರ ಕಾಲದಿಂದಲೂ ನಾವು ಈ ಮಡಿಯನ್ನು ಮಡಿವಾಳ ಅಂತ ಹೇಳಿದ್ರು. ಈಗ ದೇವರ ಮಡಿ ಇಲ್ಲದೆ ದೇವಾಲಯದ ಗರ್ಭಗಡಿಗೆ ಹೋಗಬೇಕಾದ್ರೆ ತಂತ್ರಿಗಳಿಗೆ ಅದು ಆಗೋದಿಲ್ಲ. ಹಾಗೆ ಬ್ರಾಹ್ಮಣ ವರ್ಗಕ್ಕೆ ಮಡಿ ಉಳದಿದ್ದರೆ ಅವರು ಶುದ್ಧ ಆಗೋದಿಲ್ಲ. ಹಾಗೆ ದೇವರ ಉತ್ಸವದ ಸಮಯದಲ್ಲಿ ಮಡಿ ಬಟ್ಟೆ ಕೊಡದಿದ್ದರೆ ಅಲ್ಲಿ ಯಾವ ಕೆಲಸವಾಗಲ್ಲ. ದೇವರು ಕೂತ್ಕೊಳ್ಬೇಕಾದ್ರೆ ಮಡಿ ಬಟ್ಟೆಯ ಮೇಲೆ ಕೂತ್ಕೊಳ್ಬೇಕು. ಹಾಗೆ ಈ ರಂಗಪೂಜೆ ಅಂತ ಹೇಳುವಂಥ ಒಂದು ಪೂಜೆಯಲ್ಲಿ ಮಡಿ ಬಟ್ಟೆ ಹಾಕಿ ಅದರ ಮೇಲೆ ಪಡೆ ಅಂತ ಹೇಳ್ತಾರೆ, ಆ ಪಡೆ ಹಾಕಿ ಅದರಿಂದ ಪೂಜೆ ಆಗಬೇಕಾಗ್ತದೆ. ಹಾಗೆ ನಮ್ಮ ದೈವಾರಾಧನೆಯಲ್ಲಿ ದೈವದ ದೀಟಿಗೆ ಇಲ್ಲ, ಮತ್ತು ಅದರ ಬ್ರಾಹ್ಮಣರಲ್ಲಿ ಮಡಿವಾಳರು ಇಲ್ಲದಿದ್ದರೆ ಯಾವುದು ಆಗೋದಿಲ್ಲ. ಹಾಗೆ ಈಗ ನಮ್ಮ ಜನಾಂಗಕ್ಕೆ ದೊಡ್ಡ ಶಾಪ ಅಂತ ಹೇಳಿದರೆ, ನಮ್ಮ ಈ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಮಡಿವಾಳ ಅಂತ ಹೇಳುವ ಶಬ್ದವೇ ಇಲ್ಲ. ಬ್ರಾಹ್ಮಣರು ಮಡ್ಯೋಳ ಅಂತ ಹೇಳಿದ್ರು, ಶೂದ್ರರು ಮಡ್ಯಲ ಅಂತ ಹೇಳಿದ್ರು. ಇದೇ ಸಂಸ್ಕೃತಿಯಲ್ಲಿ ನಮ್ಮ ಜನಾಂಗದವರಿಗೆ ಇದೊಂದು ದೊಡ್ಡ ಶಾಪವಾಗಿದೆ. ಅದನ್ನು ಕೇಳುವಾಗ ಎಲರ್ಜಿ ಆಗ್ತದೆ. ಈ ಎಲರ್ಜಿ ಆಗುವಂಥ ಈ ಶಬ್ದಕ್ಕೆ ನಾವು ಕಡಿವಾಣ ಹಾಕಬೇಕಾದದ್ದು. ಏಕವಚನದಲ್ಲಿ ಈ ಮಡಿವಾಳ ವರ್ಗದವನು ಏಕವಚನದಲ್ಲಿ ಕರೆಯುವಂಥ ಪದ್ಧತಿ. ಇದಕ್ಕೆ ಕಾನೂನು ಪ್ರಕಾರ ಜಾತಿಯಿಂದ ಬರ್ತದೆ. ನಾವು ಎಲ್ಲರೂ ಮಡಿವಾಳರು ಅಂತ ಹೇಳುವಂಥ ಹಕ್ಕು ನಮ್ಮಲ್ಲಿ ಉಂಟಾಗಬೇಕಾದ ಜನರು ಎಲ್ಲ ಹಕ್ಕಿನಲ್ಲಿ ಇದೊಂದು ದೊಡ್ಡ ಹಕ್ಕು. ಇದನ್ನು ಹೋಗಲಾಡಿಸಿದರೆ ನಮ್ಮ ಜನಾಂಗವು ಭಾಳ ಅದನ್ನು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗಲು ಸಾಧ್ಯ. ಇದನ್ನು ಯಾರೂ ಹೇಳುವುದಿಲ್ಲ, ಅದರ ಬಗ್ಗೆ ಯಾರೂ ಅಭಿಪ್ರಾಯವೂ ಪಡೆಯುವುದಿಲ್ಲ ಇರ್ತದೆ. ಈ ಇನ್ನು ಮಡಿವಾಳ ಅಂತ ಹೇಳುವ ಈ ಶಬ್ದವು ಎಲ್ಲರ ಬಾಯಲ್ಲಿಯೂ ಬರಬೇಕಾದೆ. ಈ ಮಡಿ ಈಗ ಬಟ್ಟೆ ತೊಳೆಯುವ ಕೆಲಸವನ್ನು ಎಲ್ಲ ವರ್ಗ ಅನ್ಯರ ಕೈಯಲ್ಲಿ ಹೋಗ್ತದಂತೆ. ಈಗ ಎಲ್ಲ ಇದು ಡೋಬಿ ಕೆಲಸವು ಕ್ರಿಶ್ಚಿಯನ್ಸ್ನವರು ಮತ್ತು ಮುಸ್ಲಿಮರ ಕೈಯಲ್ಲಿ ಉಂಟು. ನಮ್ಮ ಆರ್ಥಿಕವಾಗಿ ನಾವು ಯಾವ ಮುಂದೆ ಹೋಗಲು ಆಗೋದಿಲ್ಲ. ಹಾಗೆ ಇದನ್ನು ಹೋಗಲು ಮತ್ತೆ ಉಳಿಯುವುದು ಈ ಮಡಿವಾಳ ಮಾತ್ರ ಆರ್ಥಿಕವಾಗಿ ಮುಂದುವರಿಯುವುದಿಲ್ಲ. ಇದನ್ನೆಲ್ಲ ನಾವು ಎಲ್ಲರೂ ಸೇರಿ ಈ ಮಡಿವಾಳ ಅಂತ ಹೇಳುವ ಶಬ್ದವನ್ನು ಒಳ್ಳೆಯ ರೀತಿಯಲ್ಲಿ ನಾವು ಮಾಡಬೇಕಾಗ್ತದೆ. ನಾವು ಎಷ್ಟೋ ಕೆಲಸಗಳು ಮಾಡುವ ಈ ಎಲ್ಲ ಸಮಯದಲ್ಲಿ ಗೌರ್ಮೆಂಟಿಂದ ಸಿಗುವ ಇದು ಯಾವ ಎಲ್ಲ ರಾಜಕೀಯದಲ್ಲಿ ಅದು ಹೋಗ್ತದೆ. ಈ ರಾಜಕೀಯ ಎಸ್ ಅಂತ ಹೇಳಿ ನಮ್ಮ ಸಂಪ್ರದಾಯವು ಇಡೀ ಹಾಳಾಗಿ ಹೋಗ್ತದೆ. ನಮ್ಮ ಸಂಪ್ರದಾಯ ಉಳಿದಿಲ್ಲ. ಹಾಗೆ ನಮ್ಮ ಜಾತಿ ನಿಂದನೆಯನ್ನು ಕಾನೂನು ಪ್ರಕಾರವಾಗಿ ನಾವು ಹೋರಾಟ ಮಾಡಬೇಕಾದ ಅಂತ ಹೇಳಿದರೆ ಕೆಲವರು ನಮ್ಮನ್ನು ನೋಡುವಾಗ ಅವರವರನ್ನು ನೋಡುವ ನೀವು ಯಾವ ಶೆಟ್ರ, ನೀವು ಭಟ್ರ, ಇಲ್ಲ ನೀವು ಪೂಜಾರ್ಯ ಅಂತ ಹೇಳ್ತಾರೆ. ಆಗ ನಾವು ತಲಾಡಿಸ್ತೇವೆ. ಅದು ನಿಲ್ಲಬೇಕಾದ್ರೆ ನಾವೇ ಮಡಿವಾಳ ಅಂತ ಹೆಮ್ಮೆಯಿಂದ ಹೇಳುವಂತ ಆಗಬೇಕಾದ್ರೆ ನಮ್ಮ ಸಂಪ್ರದಾಯವನ್ನು ಉಳಿಸಬೇಕಾದ. ನಮ್ಮ ಮಡಿ ಇಲ್ಲದೆ ಯಾವ ದೇವಾಲಯವೂ ನಡೆಯಲು ಸಾಧ್ಯ ಇಲ್ಲ. ಹಾಗೆ ದೇವಾಲಯದಲ್ಲಿ ಒಂದು ಮಡಿವಾಳನು ಒಂದು ಪುರೋಹಿತನ ಸಂಬಳವು ಅದು ಸ್ಟಾಪ್ ಅಂತ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ.
ಇಷ್ಟು ಹೇಳಿ ನಮ್ಮ ಇನ್ನೂ ಎಷ್ಟು ಕೆಲವು ರೀತಿಯ ಪದ್ಧತಿಗಳು ಅದನ್ನು ಹೇಳಲಿಕ್ಕೆ ನಾವು ಹೆಚ್ಚು ಪಡಲಿಕ್ಕೆ ಸಮಯದ ಅಭಾವದಿಂದ ನಾವು ಇನ್ನಿನ ಮುಂದೆ ನೀಡುವಂಥ ಈ ಸಂದರ್ಭದಲ್ಲಿ ಅದಕ್ಕೆ ಸರಿಯಾದ ಕಾನೂನು ಪ್ರಕಾರ ನಾವು ಹೋರಾಟ ಮಾಡಿ ನಮ್ಮ ಮಡಿವಾಳನಂತ ಹೇಳು ಎಲ್ಲರ ಬಾಯಲ್ಲಿ ಬರುವ ಹಾಗೆ ಮಾಡಬೇಕಾಗಿದೆ ನಾನು ಹೇಳ್ತೇನೆ. ಎಷ್ಟು ಹೇಳಿ ನನ್ನ ಈ ಮಾತನ್ನು ಹೇಳ್ತೇನೆ. ಪ್ರಾಸ್ತಾವಿಕ ನುಡಿದಂತಹ ನಮ್ಮ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಸಚ್ಚಿದಾನಂದ ಖಂಡೇರಿ ಅವರಿಗೆ ಕೃತಜ್ಞತೆಗಳು. ಮುಂದೆ ದಕ್ಷಿಣ ಕನ್ನಡ ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ಕಾಟಿಬಾಳ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕೇಳಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ನಮ್ಮ ಕುಲದೇವರಾದಂಥ ಶ್ರೀ ವೀರಭದ್ರ ದೇವರನ್ನು ವಂದಿಸುತ್ತಾ, ಅದೇ ರೀತಿಯಾಗಿ ನಮ್ಮ ಕುಲಗುರುಗಳಾದಂಥ ಶ್ರೀ ಮಡಿವಾಳ ಮಾಚಿದೇವರನ್ನು ಈ ಸಂದರ್ಭದಲ್ಲಿ ನಮಿಸುತ್ತಾ, ಕಾಸರಗೋಡು ಜಿಲ್ಲಾ ಅಗಸರಯಾನೆ ಕಾಸರಗೋಡು ಜಿಲ್ಲಾ ಅಗಸರಯಾನೆ ಮಡಿವಾಳರ ಸಂಘದ ದಶಮಾನೋತ್ಸವ ಆಚರಿಸ್ತಿರುವಂಥ ದಶಮೋತ್ಸವ ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರ್ತಾ, ಅದೇ ರೀತಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಮಡಿವಾಳ ಸಂಘದಿಂದ ಅಭಿನಂದನಾಪೂರ್ವಕವಾದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿ ಈಗಾಗಲೇ ನಿರ್ಗಮಿಸಿದಂಥ ಹಾಗೆ ನಮಗೆಲ್ಲರಿಗೂ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮೀಜಿಯವರು ಈಗಾಗಲೇ ನಿರ್ಗಮಿಸಿದ್ದಾರೆ. ಶ್ರೀ ಲಕ್ಷ್ಮೀನಾರಾಯಣ ವೀರಾಂಜನೇಯ ಕ್ಷೇತ್ರ ಕರಿಂಜೆಯ ಸಮಾಜ ಸುಧಾರಕರು ಅದೇ ರೀತಿಯಾಗಿ ಸಮಾಜದ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಹಾಗೆ ಕರಿಂಜೆ ದೇವಸ್ಥಾನದ ರೂವಾರಿಗಳಾಗಿರ್ತಕ್ಕಂಥವು. ವೇದಿಕೆಯಲ್ಲಿರತಕ್ಕಂಥ ಸಂಘದ ಕಾಸರಗೋಡು ಜಿಲ್ಲಾ ಅಗಸರಯಾನೆ ಸಂಘದ ಅಧ್ಯಕ್ಷರಾದಂಥ ಶ್ರೀ ಕೆ ಬಾಬು ನಿರ್ತ್ಯಾಲ್ರವರೇ, ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದಂಥ ಬಂದಂಥ ಕೇಂದ್ರ ಬಿಂದು ನಿಗಮದ ಅಧ್ಯಕ್ಷರು ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಸ್ ಲಿಮಿಟೆಡ್ ರವರೇ, ಅದೇ ರೀತಿಯಾಗಿ ಪ್ರಧಾನ ಕಾರ್ಯದರ್ಶಿ ಶ್ರೀ ಸದಾಶಿವ ಟಿ ಪ್ರತಾಪ್ ನಗರ ಕಾಸರಗೋಡು ಮಡಿವಾಳ ಸಂಘ, ವೇದಿಕೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಾಲೂಕು ಹಾಗೂ ವಲಯ ಸಂಘಗಳ ಅಧ್ಯಕ್ಷರುಗಳೇ, ಅದೇ ರೀತಿಯಾಗಿ ಕಾಸರಗೋಡು ಜಿಲ್ಲಾ ಮಡಿವಾಳ ಸಂಘದ ಘಟಕಗಳ ಅಧ್ಯಕ್ಷರುಗಳೇ, ವಿದ್ಯಾರ್ಥಿನಿಯರೇ, ಗೌರವಿಸಲ್ಪಡುವಂಥ ಗೌರವಾನ್ವಿತರೇ, ಸನ್ಮಾನಗಳಿರುತ್ತಂಥ ಸನ್ಮಾನಿತರೇ, ಹಾಗೂ ಎಲ್ಲ ಅತಿಥಿ ಅಭ್ಯಾಗತರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಅಸೀನರಾಗಿರ್ತಕ್ಕಂಥ ನಲ್ಮೆಯ ಕುಲಬಾಂಧವರೇ, ಯಾವುದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದಾದರೂ ಮೊದಲು ನಾವು ಯೋಜನೆಗಳನ್ನು ಆಗಬೇಕು. ಅದೇ ರೀತಿಯಾಗಿ ಪೂರ್ವ ತಯಾರಿದ್ದರೆ ಖಂಡಿತವಾಗಿ ಆ ಕಾರ್ಯಕ್ರಮ ಯಶಸ್ವಿಯಾಗ್ತದೆ ಅಂತ ಹೇಳುವುದಕ್ಕೆ ಈ ಒಂದು ದಶಮಾನೋತ್ಸವದ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೇನೆ. ಸಂಘವು
ನಮಗೆ ಏನು ಮಾಡಿದೆ ಮುಖ್ಯ ಅಲ್ಲ, ನಾವು ಸಂಘದಲ್ಲಿ ಎಷ್ಟು ದುಡಿದಿದ್ದೇವೆ ಅಥವಾ ನಮ್ಮಿಂದ ಸಂಘಕ್ಕೆ ಏನು ಕೊಡುಗೆ ಸಿಕ್ಕಿದೆ ಅದು ಬಹಳ ಮುಖ್ಯ. ನಮ್ಮ ಬಂಧುಗಳೇ, ನಮ್ಮ ಸಮಾಜ ಶೋಷಿತ ವಂಚಿತ ಒಂದು ಅಸಂಘಟಿತವಾದಂಥ ಒಂದು ಸಮಾಜ. ಅನಾದಿ ಕಾಲದಿಂದ ಮೇಲ್ವರ್ಗಗಳಿಂದ ತುಳಿತಕ್ಕೊಳಗಾದಂಥ ನಮ್ಮ ಈ ಒಂದು ಸಮಾಜ. ನಮ್ಮ ದೇಶದಲ್ಲಿ 30 ರಾಜ್ಯಗಳಲ್ಲಿ 20 ರಾಜ್ಯಗಳಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದೆ. 11 ರಾಜ್ಯಗಳಲ್ಲಿ 6 ಕೇಂದ್ರಾಡಳಿತ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಸೇರಿದೆ. ದಕ್ಷಿಣದ ಕೆಲವು ರಾಜ್ಯಗಳಲ್ಲಿ ಇವತ್ತು ನಾವು ಈ ಶೈಕ್ಷಣಿಕ ಸೌಲಭ್ಯದಿಂದ ಮತ್ತು ರಾಜಕೀಯ ಸೌಲಭ್ಯದಿಂದ ಬಹಳ ವಂಚಿತರಾಗಿದ್ದೇವೆ. ಕಾರಣ ಏನಂತೇಳಿದರೆ ನಮ್ಮಲ್ಲಿ ಸಂಘಟನೆ ಇಲ್ಲ. ಸಂಘಟನೆ ಅಂದರೆ ಏನು? ಒಂದು ನದಿಗೆ ಅಣೆಕಟ್ಟನ್ನು ಹೋಲಿಸ್ಬೋದು. ನದಿಯ ನೀರು ಅಣೆಕಟ್ಟನ್ನು ಕಟ್ಟದಿದ್ದರೆ ಅದು ಪೋಲಾಗಿ ನದಿ ಅಥವಾ ಸಾಗರವನ್ನು ಸೇರ್ತದೆ. ಆ ನದಿಗೆ ಅಣೆಕಟ್ಟನ್ನು ನಾವು ಕಟ್ಟಿದರೆ ಆ ನೀರು ವಿವಿಧೋದ್ದೇಶ ಯೋಜನೆಗಳಿಗೆ, ಉದಾಹರಣೆ ನೀರಾವರಿಗಾಗಲಿ, ಕೃಷಿ ಸೌಲಭ್ಯಕ್ಕಾಗಲಿ, ಅಥವಾ ಬೇರೆಲ್ಲ ಈ ವಿದ್ಯುತ್ತನ್ನು ಉತ್ಪಾದನೆ ಮಾಡುವುದಕ್ಕಾಗಲಿ, ಮೀನುಗಾರಿಕೆಗಳಾಗಲಿ, ಸಂಚಾರಕ್ಕಾಗಲಿ ಉಪಯೋಗ ಆಗ್ತದೆ. ಅದೇ ರೀತಿಯಾಗಿ ಈ ಪರಿಸರದಲ್ಲಿಂದ ಎಲ್ಲ ಜನರನ್ನು ನಾವು ಒಟ್ಟು ಸೇರಿಸಿ ಅದಕ್ಕೊಂದು ಸಂಘಟನೆ ಮಾಡಿದರೆ, ಜನರ ಶಕ್ತಿಯನ್ನು ಅಥವಾ ಪ್ರತಿಭೆಗಳನ್ನು ಗುರುತಿಸುವಂಥ ಕಾರ್ಯವನ್ನು ಮಾಡಿದರೆ ಅದು ಪ್ರಯೋಜನ ಆಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಂಘಟನೆ ಒಂದು ರೀತಿಯ ಒಗ್ಗಟ್ಟು. ನಿಜವಾಗಿ ನೋಡುವುದಾದರೆ ಅದಕ್ಕೊಂದು ಉದಾಹರಣೆ ಕೊಡ್ಬೋದು. ಇಡುಸುಡಿ. ಎಲ್ಲ ಕಡ್ಡಿಗಳನ್ನು ಬಂಧಿಸಿದರೆ ಮಾತ್ರ ಇಡುಸುಡಿ ಅದು ಉಪಯೋಗಕ್ಕೆ ಬರ್ತದೆ. ಅದೇ ಒಂದು ಕಡ್ಡಿಯಿಂದ ನಮಗೆ ಏನು ಪ್ರಯೋಜನ ಮಾಡಲಿಕ್ಕೆ ಬರೋದಿಲ್ಲ. ಸಂಘಟನೆಯಿಂದ ಒಗ್ಗಟ್ಟಿನ ಒಮ್ಮತ್ತು, ಆಮೇಲೆ ದೊಡ್ಡ ದೊಡ್ಡ ಸಭೆ ಸಮಾರಂಭಗಳು, ಸಮಾವೇಶಗಳು ಇವುಗಳನ್ನೆಲ್ಲ ಏರ್ಪಡಿಸುವುದರಿಂದ ನಮ್ಮ ಏನು ಬೇಡಿಕೆ ಇದೆ ಅದು ಮಂತ್ರಿವರಿಯರಿಗೆ ಕೇಳಿ ನಮ್ಮ ಕೂಗು ವಿಧಾನಸಭೆಗೂ ವಿಧಾನ ಪರಿಷತ್ತಿಗೂ ಅದು ಅಪ್ಪಳಿಸಿದಾಗ ನಮ್ಮ ಬೇಡಿಕೆಗಳು ಖಂಡಿತವಾಗಿ ಈಡೇರ್ತದೆ. ಈ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನು ಸರ್ಕಾರದಿಂದ ಸಿಗತಕ್ಕಂಥ ಏನು ಸೌಲಭ್ಯಗಳಿದೆ ನಮ್ಮ ಜನಾಂಗದವರು ಅದನ್ನು ಪಡೆಯುವುದರಲ್ಲಿ ವಿಫಲರಾಗಿದ್ದಾರೆ. ಆ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಖ್ಯವಾಗಿ ಮೋದಿ ಸರ್ಕಾರ ಬಂದ ನಂತರ ಹಲವಾರು ಯೋಜನೆಗಳನ್ನು ತಂದಿದೆ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ, ಇನ್ನು ಇ ಕಾರ್ಡ್ ಯೋಜನೆ, ಆಮೇಲೆ ಯಶಸ್ವಿನಿ ಅಂತಂದ ಕೆಲವು ಯೋಜನೆಗಳು, ಇನ್ನು ಆಭಾ ಕಾರ್ಡ್. ಅಪಘಾತಗಳು ಸಂಭವಿಸಿದಾಗ ಆಸ್ಪತ್ರೆಗಳಲ್ಲಿ ಎಷ್ಟು ಖರ್ಚನ್ನು ಆದರೂ ಕೂಡ ಅದನ್ನು ಭರಿಸುವಂಥ ಕೇಂದ್ರ ಸರ್ಕಾರ ಭರಿಸ್ತದೆ. ಆ ಪ್ರಯೋಜನವನ್ನು ದಯವಿಟ್ಟು ತಾವೆಲ್ಲರೂ ಅಂಥ ಒಂದು ಫಲಾನುಭವಿಗಳು ಇದ್ದರೆ ಅವರು ಪಡ್ಕೊಳ್ಬೋದು. ನಾವು ನಮ್ಮ ಸಂಘದಲ್ಲಿ ಧನಾತ್ಮಕವಾದ ಚಿಂತನೆ ಮತ್ತು ಸ್ಪಂದನೆ, ಹಾಗೆಯೇ ಆರೋಗ್ಯಕರವಾದಂಥ ಚರ್ಚೆಗಳನ್ನು ಯಾವಾಗಲೂ ಮಾಡಬೇಕು. ಋಣಾತ್ಮಕವಾಗಿ ನಾವು ಆ ಹಾದಿಯನ್ನು ಹಿಡಿಯದೆ ಹೋಗಬೇಕಾದ್ದು ನಮ್ಮ ಭಾಳ ಒಂದು ಕರ್ತವ್ಯವಾಗಿದೆ ಬಂಧುಗಳೇ. ಈಗ ಕಳೆದ 1-2 ವರ್ಷಗಳಿಂದ ಏನಾಗಿದೆ ಅಂತ ಹೇಳಿದರೆ, ಈ ಕೊರೋನಾ ಮಹಾಮಾರಿಯಿಂದಾಗಿ ನಮ್ಮ ಮೂಲ ಕಸಬು ವೃತ್ತಿಗಳು ನೆಲಕಚ್ಚಿ ಹೋಗಿವೆ. ಎಷ್ಟೋ ಮಂದಿ ಉದ್ಯೋಗವನ್ನು ಕೂಡ ಕಳ್ಕೊಂಡಿದ್ದಾರೆ. ಎಲ್ಲರೂ ಇದು ಲಾಭದಾಯಕವಾದಂಥ ಉದ್ಯೋಗ. ನಮ್ಮ ಮೂಲ ಕಸಬು, ಈ ವೃತ್ತಿ ಎಂಬುದೊಂದು ಏನು ಲಾಭದಾಯಕವಾದಂಥ ಕಸಬು, ಅದನ್ನು ಅನುಸರಿಸಿಕೊಂಡು ಹೋಗಬೇಕು. ಸರ್ಕಾರದಿಂದ ಸವಲತ್ತುಗಳು ಸಿಗ್ತದೆ, ಸಾಲ ಸೌಲಭ್ಯಗಳು ಸಿಗ್ತದೆ. ಅದರ ಪ್ರಯೋಜನವನ್ನು ಪಡೆದರೆ ಬಹಳ ಉತ್ತಮ.
ಇನ್ನು ಈ ಪರಿಸರದಲ್ಲಿ ಎಷ್ಟೋ ಆರ್ಥಿಕವಾಗಿ ಮುಂದುವರೆದವರು ಇದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಹೇಳಿದರೆ, ಕಾಸರಗೋಡು ಜಿಲ್ಲೆಯಲ್ಲಿ ಸಂಘದವರೊಂದು ನಿವೇಶನವನ್ನು ಯಾರಾದರೂ ದಾನಿಗಳಿದ್ದರೆ ಅದನ್ನು ದಾನ ಮಾಡುವುದರ ಮೂಲಕ ಒಂದು ಕಟ್ಟಡವನ್ನು ನಿರ್ಮಿಸುವಲ್ಲಿ ತಾವುಗಳು ಯಶಸ್ವಿಯಾಗಬೇಕು. ಮುಂದಿನ ದಿನಗಳಲ್ಲಿ ನಾವು ಈ ಒಂದು ಆಸರೆಯನ್ನು ಪಡೆಯಬೇಕಾಗಿ ತಮ್ಮಲ್ಲಿ ಈ ಸಂದರ್ಭದಲ್ಲಿ ವಿನಂತಿಸುತ್ತಾ, ಸಮಯದ ಅಭಾವ ಇರೋದು ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಬಯಸುವುದಿಲ್ಲ. ಇವತ್ತೊಂದು ರೀತಿಯಲ್ಲಿ ಹಬ್ಬದ ವಾತಾವರಣ ಉಂಟಾಗಿದೆ, ಭಾಳ ಖುಷಿಯಾಗಿದೆ, ಬಹಳ ಒಂದು ಸಂತೋಷಕರ ಕೂಡ ಆಗಿದೆ. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಕೊಟ್ಟು ನನ್ನ ಒಂದೆರಡು ಮಾತನ್ನು ಈ ಸಂದರ್ಭದಲ್ಲಿ ಮುಗಿಸ್ತಾ ಇದ್ದೇನೆ. ಹಲೋ. ಈಗಾಗಲೇ ಸಮಯದ ಅಭಾವದಿಂದ ಕಾರ್ಯಕ್ರಮಗಳು ಮುಂದುವರಿತಾ ಇದೆ. ಇದನ್ನು ಎಲ್ಲ ಗಣ್ಯರಿಗೆ ನೆನಪಿಸಿಕೊಳ್ಳುತ್ತಾ ಮುಂದೆ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ PN ಸುಭಾಷ್ ಚಂದ್ರ, ಅಧ್ಯಕ್ಷರು ಪುತ್ತೂರು ತಾಲೂಕು ಮಡಿವಾಳರ ಸಂಘ, ಮೇರೆ ರೆಡ್ ಪಾತೆರೊಡೊಂದು ಕೇನೊಂದುಲ್ಲ. ಆತ್ಮೀಯ ಸಮಾಜ ಬಾಂಧವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಮತ್ತು ಮುಕ್ತಾನಂದ ಸ್ವಾಮೀಜಿಯವರಿಗೆ ಕೂಡ ನನ್ನ ಹಾಗೂ ನಮ್ಮ ಪುತ್ತೂರು ತಾಲೂಕು ಮಡಿವಾಳರ ಸಂಘದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಕಾಸರಗೋಡು ಜಿಲ್ಲಾ ಮಡಿವಾಳರ ಸಂಘದ 10ನೇ ವರ್ಷದ ದಶಮಾನೋತ್ಸವ ಸಮಾರಂಭವನ್ನು ತಾವು ಅದ್ಧೂರಿಯಾಗಿ ಆಚರಿಸುತ್ತಿದ್ದೀರಿ. ಕ್ರೀಡಾಕೂಟ, ಮಕ್ಕಳಿಗೆ ವಿದ್ಯಾರ್ಥಿ ವೇತನ, ತುಂಬ ಹಲವಾರು ಕಾರ್ಯಕ್ರಮಗಳನ್ನು ನೀವು ಹಮ್ಮಿಕೊಂಡು ಇವತ್ತಿನ ಸಭಾ ಕಾರ್ಯಕ್ರಮ ನೋಡುವಾಗ ಜಿಲ್ಲಾ ಸಮಿತಿಯ ಸದಸ್ಯರು, ಕಾರ್ಯಕಾರಿ ಸಮಿತಿ ಸದಸ್ಯರು ಕಳೆದ 3-4 ತಿಂಗಳಿಂದ ಚೆನ್ನಾಗಿ ಕೆಲಸ ಮಾಡಿದ ಸಾಧನೆಯನ್ನು ನಮಗೆ ಇವತ್ತು ಈ ಸಭಾಭವನದಲ್ಲಿ ನೋಡುವಾಗ ಅಚ್ಚರಿಯಾಗ್ತದೆ. ಎಲ್ಲ ಜನ ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ, ಮಹಿಳೆಯರು ಬಂದಿದ್ದಾರೆ, ಎಲ್ಲ ಜನ ಬಂದು ಎಲ್ಲ ಹತ್ತಿರದ ಪ್ರದೇಶದಿಂದ ಎಲ್ಲ ಜನ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಸ್ವಾಗತವನ್ನು ಬಯಸುತ್ತಿದ್ದೇನೆ. ಅಲ್ಲದೆ ಕ್ರೀಡಾಕೂಟ ಮತ್ತು ಗ್ರಾಮ ಸಮಿತಿಯ ಮೂಲಕವಾಗಿ ಎಲ್ಲ ಗ್ರಾಮ ಸಮಿತಿಯ ಸದಸ್ಯರಿಗೆ ಕೂಡ ಒಂದು ಅವೇರ್ನೆಸ್, ಒಂದು ಜಾಗ್ರತೆ ಮಾಡಿ ಇದು ಮಾಡ್ತಾರೆ. ನಮ್ಮ ಉಳಿದ ಕಡೆಯಲ್ಲೆಲ್ಲ ಏನು ಮಾಡ್ತೇವೆ ಅಂತ ಹೇಳಿದರೆ, ಮಂಗಳೂರು, ಪುತ್ತೂರಿನಲ್ಲೆಲ್ಲ ಪುತ್ತೂರಿನ ಕಮಿಟಿ ಮೆಂಬರ್ಸಿಗೆ ಮಾತ್ರ ಈ ವಾರ್ಷಿಕ ಮಹಾಸಭೆದು ಜವಾಬ್ದಾರಿ, ಉಳಿದವರು ಬಂದರೆ ಆಯಿತು, ಬಾರದಿದ್ದರೆ ಆಯಿತು. ಇಲ್ಲಿ ನೀವು ಒಂದು ಒಳ್ಳೆ ಕೆಲಸ ಮಾಡಿದ್ದೀರಿ. ಪ್ರತಿಯೊಂದು ವರ್ಷ ಒಂದೊಂದು ಗ್ರಾಮದಲ್ಲಿ ಮಾಡಿಕೊಂಡು ಆ ಕೆಲಸದ ಹಂಚಿಕೆಯನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಿ. ಅದು ನಿಜವಾಗಿ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ತಾ ಇದ್ದೇನೆ. ಅಲ್ಲದೆ ನಮ್ಮದು ಪುತ್ತೂರಲ್ಲಿ ವೀರಮಾಚಿದೇವ ವಿವಿಧೋದ್ದೇಶ ಸಹಕಾರಿ ಸಂಘ ಇದೆ. ಅದು ಕೂಡ ಈಗ 10ನೇ ವರ್ಷದಲ್ಲಿ ದಶಮಾನೋತ್ಸವದ ಸಂಭ್ರಮದಲ್ಲಿದೆ. ನಾವು ಪ್ರಾರಂಭದಲ್ಲಿ ಪುತ್ತೂರಿನಲ್ಲಿ ಕೇಂದ್ರ ಕಚೇರಿಯನ್ನು ಇದು ಮಾಡಿದ ಮೇಲೆ 5ನೇ ವರ್ಷದಲ್ಲಿ ಉಜಿರೆಯಲ್ಲಿ ಒಂದು ಶಾಖೆ ಮಾಡಿದೆವು. 10ನೇ ವರ್ಷದ ಸಂಭ್ರಮಕ್ಕೆ ಕಲ್ಲಡ್ಕದಲ್ಲಿ ಒಂದು ಮಾಡಿದ್ದೇವೆ. ಈಗ ಒಟ್ಟು 10 ಕೋಟಿ ಟರ್ನ್ ಓವರ್ ಇದೆ. ಸಾಧಾರಣ ಒಂದು 15 ಜನ ಸಿಬ್ಬಂದಿಗಳು ನಮ್ಮ ಇದರಲ್ಲಿ ಇದು ಮಾಡ್ತಾ ಇದ್ದಾರೆ. ಹಾಗೆ ನೀವು ಕೂಡ ನಮ್ಮ ಸಂಘಕ್ಕೆ ಏನಾದರೂ ಡೆಪಾಸಿಟ್ಸ್ ಅಂಥದ್ದೇನಾದರೂ ಕೊಟ್ಟು ಸಹಕರಿಸಬೇಕೆಂದು ಹೇಳಿ ಕೇಳಿಕೊಂಡು ಸಮಯದ ಅಭಾವದಿಂದ ನಿಮ್ಮೆಲ್ಲರನ್ನು ನಾನು ಅಭಿನಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕೃತಜ್ಞತೆಗಳು. ಇನ್ನು ಮುಂದೆ ಡಾಕ್ಟರ್ ಜಯರಾಜನ್, ಅಧ್ಯಕ್ಷರು ಪೋಕ್ಲ್ಯಾಂಡ್ ಪಯ್ಯನ್ನೂರು ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇದಾದ ಕೂಡಲೇ ಹಿರಿಯರಿಗೆ ಗೌರವಾರ್ಪಣೆ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಆತ್ಮೀಯರೇ, 2 ಜನ ಕೇರಳನ್ನು ಬಂದಿದೆ, ನಾನು ಇದೆ ಮತ್ತು ಕೆ ಪದ್ಮನಾಭ ಅಂತ ಹೇಳಿ, ಅವರು ವಲ್ಲಾರ್ ಕುಳಂಗರ ಭಗವತಿ ಕೋಟ ಒಂದು ಮ್ಯಾನೇಜಿಂಗ್ ಟ್ರಸ್ಟ್ ಇದೆ. ವಲ್ಲಾರ್ ಕುಳಂಗರ ಭಗವತಿ ಕೋಟ ಅಂದರೆ ಒಂದು ದೊಡ್ಡ ದೇವಸ್ಥಾನ. ಫೆಬ್ರವರಿ 7-8 ತೆಯ್ಯನ್ನು ನಡೀತಿದೆ ಅಲ್ಲಿ. ಅದಕ್ಕೆ ಎಲ್ಲರೂ ಬರಬೇಕು. കുഞ്ഞിമംഗലം ನಮ್ಮ ದೇವಸ್ಥಾನ ಹತ್ರ വളരെ സന്തോഷത്തോടു കൂടിയാണ്, എനിക്ക് തോന്നുന്നു മലയാളം അറിയുന്നവർ കുറച്ചെങ്കിലും ഉണ്ടാവും,
വളരെ സന്തോഷത്തോടു കൂടിയാണ് ഞാനിവിടെ നിൽക്കുന്നത്. കാരണം ഇത്രയും ആളുകളെ ഒരുമിച്ച് കാണുക എന്ന് പറയുന്നത് ഈ കാസർഗോഡ് ജില്ലയുടെ ഈ ഭാഗത്ത് പെർള എന്ന് പറയുന്ന ഒരു പ്രദേശത്ത് ഇത്രയും ആളുകൾ ഒരുമിച്ച്, മടിവാള സമുദായത്തിൻ്റെ ആളുകൾ ഒരുമിച്ച് കാണുക ഏറെ സന്തോഷമുണ്ടാക്കുന്നത് ഒരു കാര്യമാണ്. വളരെ അഭിമാനത്തോടു കൂടിയാണ് ഞങ്ങൾ ഇവിടെ ഇരിക്കുന്നത്. ഇത്രയും ആളുകളെ നമ്മുടെ ബന്ധുജനങ്ങളും കുടുംബാംഗങ്ങളും ഒക്കെ മുമ്പിലിരിക്കുന്ന ഒരു കാഴ്ച, അത് വളരെ ഏറെ ഹൃദയത്തോടടുപ്പിച്ച് സന്തോഷത്തോടു കൂടിയാണ് ഞാൻ കാണുന്നത്. നമുക്ക് കണ്ണൂരും കാസർഗോഡ് ജില്ലയും തമ്മിലുള്ള ഒരു ബന്ധവും ഒരു പാലം കെട്ടണം എന്നാണ് ഞങ്ങളുടെ ആഗ്രഹം. നിങ്ങളുടെയൊക്കെ മടിവാള എന്ന് പറഞ്ഞ് ഈ പ്രദേശത്ത് കാസർഗോഡും മംഗലാപുരവും സുള്ളിയ മുൽക്കി ഈ ഏരിയയിലുള്ളവരാണ്. ഞങ്ങൾ കണ്ണൂർ ജില്ല, കാസർഗോഡിൻ്റെ തെക്കേ അറ്റവും കണ്ണൂർ ജില്ലക്കാരും മലയാളത്തിൽ വെളുത്തേടന്മാരെന്നും വണ്ണാത്തൻ സമുദായം എന്നും പറയുന്ന ആളുകളാണ്. ഈ മടിവാളയും വെളുത്തേട സമുദായവും വണ്ണാത്ത സമുദായവും തമ്മിലുള്ള ഒരു പാലം നിർമ്മിച്ചാൽ മാത്രമേ ഇതൊരു വലിയ ചങ്ങലയായിട്ട് നമുക്ക് കൂടുതൽ ആളുകളെ പങ്കെടുപ്പിക്കാൻ വേണ്ടി സാധിക്കൂ എന്ന് വിശ്വസിക്കുന്ന ആളാണ് ഞാൻ. ಅದು ಬೇಕೇ ಬೇಕು. ಒಂದು ದೊಡ್ಡ ಬ್ರಿಡ್ಜ್ ಬೇಕು. ಕೇರಳ ಕನ್ನಡ ಮತ್ತು ಒಂದೊಂದು ಬ್ರಿಡ್ಜ್ ಬೇಕು. അതുപോലെ ഇത്രയും ആളുകളുണ്ട്. നമ്മളൊക്കെ സാധാരണ നമ്മൾ സംഘടിക്കുന്നത് മീറ്റിംഗ് കൂടുക എന്ന് മാത്രമല്ല. ಏನು ಬೇಕು? ವ್ಯವಸಾಯ ಬೇಕು, ഇൻസ്റ്റിറ്റ്യൂഷൻസ് ಬೇಕು, എഡ്യൂക്കേഷൻ ഇൻസ്റ്റിറ്റ്യൂഷൻസ് ಬೇಕು. ഇത്രയും ആളുകൾ ഒരുമിച്ച് നിന്ന് നമുക്ക് ഒരുപാട് കാര്യങ്ങൾ ചെയ്യാൻ കഴിയും. ഒരു വലിയ ദൊഡ്ഡ ഇൻസ്റ്റിറ്റ്യൂട്ടിൻ്റെ അധ്യക്ഷരില്ലേ ഇത്, നമുക്ക് കൂടുതൽ ഉത്സാഹിച്ചിട്ട് എല്ലാവരും കൂടെ ഒരുമിച്ച് ചേർന്ന് പുതിയ പുതിയ സ്ഥാപനങ്ങൾ തുടങ്ങണം. എങ്കിൽ മാത്രമേ നമ്മുടെ ആളുകൾക്ക് നമ്മുടെ സംഘടനയുണ്ട് എന്ന ബോധമുണ്ടാവുള്ളൂ. ചെറുപ്പക്കാർക്ക് തൊഴിൽ കൊടുക്കാൻ സാധിക്കൂ. ആളുകളൊക്കെ നമ്മൾ പറഞ്ഞാൽ അനുസരിക്കുള്ളൂ. വെറുതെ ഇരുന്നാൽ കാര്യമില്ല. നമുക്കതാണ് സംഘടന എന്ന് പറയുന്നത്. പുതിയ പുതിയ സ്ഥാപനങ്ങളിലേക്കും പുതിയ പുതിയ ഇൻസ്റ്റിറ്റ്യൂഷൻ ഉണ്ടാക്കുകയും, വിദ്യാഭ്യാസ സ്ഥാപനങ്ങളാവാം, മെഡിക്കൽ കോളേജാകാം, എഞ്ചിനീയറിംഗ് കോളേജാകാം, പുതിയ യുവാക്കൾക്ക് തൊഴിൽ കൊടുക്കാൻ പറ്റുന്നതും വിദ്യാഭ്യാസം കൊടുക്കുന്നതുമായ സ്ഥാപനങ്ങൾ ഉണ്ടാക്കിയാൽ മാത്രമേ നമുക്ക് സംഘടനയെ നേരെ കൊണ്ടുപോകാൻ സാധിക്കൂ എന്ന് വിശ്വസിക്കുന്ന ആളാണ് ഞാൻ. അതിന് വേണ്ടുന്ന പ്രവർത്തനം, ഒരുപക്ഷെ ഈ ശക്തിക്ക് ഇത്രയും ആളുകൾക്ക് ഇതൊക്കെ സാധിക്കുമെന്ന് വിശ്വസിക്കുന്ന ആളാണ് ഞാൻ. അതിന് വേണ്ടുന്നൊരു പ്രയത്നമാണ് ഉണ്ടാകേണ്ടത്. അതിന് വേണ്ടുന്ന ആളുകളൊക്കെ നമ്മുടെ കൂടെ നിരവധി ആളുകളുണ്ട്. കഴിവുള്ള ആളുകൾ ഒരുപാടുണ്ട്. ഈ കഴിവുകളൊക്കെ പ്രയോജനപ്പെടുത്തിക്കൊണ്ടുള്ള ഒരു സംഘടിതമായ ശക്തി, അത് പുതിയ സംരംഭത്തിലേക്ക് ഉണ്ടാക്കണം എന്ന് ആത്മാർത്ഥമായി ആഗ്രഹിക്കുന്ന, വിശ്വസിക്കുന്ന ആളാണ് ഞാൻ. ഒരു പക്ഷേ ഞാൻ ഈ യോഗത്തിൽ വരാനുള്ള കാരണം ബഹുമാന്യനായ സച്ചിദാനന്ദ കണ്ടേരിയുമായിട്ടുള്ള പരിചയം കൊണ്ടാണ്. അദ്ദേഹത്തിൻ്റെ സ്ഥാപനം, അദ്ദേഹത്തിൻ്റെ ബേക്കറിയിൽ അവിടെ ഒരു ചക്ക കൊണ്ടുള്ള പ്രൊഡക്ട്സ് ഉണ്ടാക്കുന്ന ഒരു പ്രവർത്തനത്തിന് സാക്ഷ്യം വഹിക്കാൻ പോയത് മുതലാണ് അദ്ദേഹവുമായിട്ടുള്ള ബന്ധം. അദ്ദേഹം നിരവധി തവണ വീണ്ടും അവിടെ പോകാൻ സാധിച്ചിട്ടുണ്ട്. അദ്ദേഹം ഞങ്ങളുടെ നാട്ടിൽ കുഞ്ഞിമംഗലം വല്ലാർകുളങ്ങര ഭഗവതി ക്ഷേത്രത്തിലും ശ്രീ ബാബു ഉൾപ്പെടെ ഇവരൊക്കെ അവിടെ വന്നിട്ടുണ്ട്. ഇവരൊക്കെ ഞങ്ങളെ വല്ലാർകുളങ്ങര ഭഗവതി കോട്ടത്തിൽ വരികയും ഞങ്ങളെ കാണുകയും ഒക്കെ ചെയ്തിട്ടുണ്ട്. ഈ ഒരു ബന്ധം നമുക്ക് തുടരണം. ഇതിൻ്റെ അടിസ്ഥാനത്തിലാണ് ഞങ്ങളിവിടെ വന്നത്. ഞാനും ശ്രീ പത്മനാഭനും, മാനേജിംഗ് ട്രസ്റ്റിയാണ് അദ്ദേഹം, ഇവിടെ വന്നത്. ഈ ആളുകളുടെ, നമ്മുടെ ബന്ധുജനങ്ങളെയും നമ്മുടെ സമുദായങ്ങളെയും ഒക്കെ നേരിൽ കാണാൻ വേണ്ടിയിട്ടാണ് ഞങ്ങളിവിടെ എത്തിയത്. ഏതായാലും ഇനിയുള്ള പ്രവർത്തനത്തിൽ നമുക്ക് ഒരുമിച്ച് നിൽക്കുകയും നമ്മുടെ സന്തോഷത്തോടുകൂടി നിങ്ങളും തമ്മിൽ നിങ്ങളും എന്ന ബന്ധം ഒഴിവാക്കിക്കൊണ്ട് നമ്മൾ ഒറ്റക്കാണ് എന്ന് പറയുന്ന ഒരു ഘട്ടത്തിലേക്ക് നമ്മൾ കടക്കുകയും അങ്ങനെ പ്രവർത്തിക്കുകയും ചെയ്യണമെന്ന് മാത്രം ആഗ്രഹിച്ചുകൊണ്ട് ഞാൻ എൻ്റെ വാക്കുകൾ ഉപസംഹരിക്കുന്നു. ഞങ്ങളെ ഈ യോഗത്തിലേക്ക് ക്ഷണിച്ച നമ്മുടെ ഇതിൻ്റെ ഭാരവാഹികളോടുള്ള നന്ദി പ്രകടിപ്പിച്ചുകൊണ്ട് നിർത്തുന്നു. നമസ്തേ. ಕೃತಜ್ಞತೆಗಳು ಡಾಕ್ಟರ್ ಜಯರಾಜನ್ ಅವರಿಗೆ. ಇನ್ನು ಮುಂದೆ ನಮ್ಮ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹಿರಿಯರಿಗೆ ಗೌರವಾರ್ಪಣೆ. ನಮ್ಮ ದಶಮಾನೋತ್ಸವದ ಈ ವಿಶೇಷವಾದ ಸಂದರ್ಭದಲ್ಲಿ ಹಿರಿಯರಿಗೆ ಗೌರವಾರ್ಪಣೆ ನಡೀಲಿಕ್ಕಿದೆ. ನಮ್ಮ ಈ ಸಂಘವು 10 ವರ್ಷದ ಕಾಲ ಸುದೀರ್ಘವಾಗಿ ಪಯಣವನ್ನು ಪೂರೈಸಬೇಕಾದಲ್ಲಿ ಪ್ರತಿಯೊಂದು ಪಂಚಾಯತ್ ಮಟ್ಟದಲ್ಲಿ
ಸಕ್ರಿಯವಾಗಿ ಕೆಲಸ ಮಾಡಿದಂತಹ ನಮ್ಮ ಸದಸ್ಯರನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಅವರ ಗೌರವದ ಪ್ರತೀಕವಾಗಿ ಪಂಚಾಯತ್ ಮಟ್ಟದ ಪ್ರತಿಯೊಂದು ಅಧ್ಯಕ್ಷರು ಕೂಡ ವೇದಿಕೆಯಲ್ಲಿ ಬಂದು ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ಳುತ್ತಾ ಹಿರಿಯರಿಗೆ ಗೌರವಾರ್ಪಣೆಯನ್ನು ಪ್ರಾರಂಭಿಸ್ತಾ ಇದ್ದೇವೆ. ಎಲ್ಲ ಪಂಚಾಯತ್ ಮಟ್ಟದ ಅಧ್ಯಕ್ಷರುಗಳು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಅವರೆಲ್ಲರನ್ನು ಚಪ್ಪಾಳೆಯ ಮೂಲಕ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ಮೊದಲನೇದಾಗಿ ಶ್ರೀ ನಾರಾಯಣ ನಾಯ್ಕಾಪು ಇವರನ್ನು ವೇದಿಕೆಗೆ ಕರೆತರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅವರ ವ್ಯಕ್ತಿ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಸಂದೇಶ್ ಕುಂಬಳೆ. ನಾಯ್ಕಾಪು ನೀರ್ಚಾಲ್ನ ಶ್ರೀಯುತ ಶಂಕರ ಮಡಿವಾಳ ಮತ್ತು ದೇಯಿ ದಂಪತಿಗಳ 6ನೇ ಪುತ್ರನಾಗಿ ಜನಿಸಿದ 3 ಅಕ್ಕ ಮತ್ತು 2 ಅಣ್ಣ ಹಾಗೂ ಒಬ್ಬಳು ತಂಗಿಯನ್ನು ಹೊಂದಿರುವ ಕುಟುಂಬದಲ್ಲಿ ಜನಿಸಿರುವರು. ಮಗ್ಗನೇಗೆಯನ್ನು ತನ್ನ ಕಾಯಕವನ್ನಾಗಿಸಿಕೊಂಡಿರುವ ಇವರು ಏಪ್ರಿಲ್ 20ರಂದು ವಿಟ್ಲ ಗ್ರಾಮದ ಮುಂಗಿಲ ಪದವಿನ ಪರಮೇಶ್ವರ ಮತ್ತು ಲಕ್ಷ್ಮೀ ದಂಪತಿಗಳ ಪುತ್ರಿಯಾದ ಭಾಗೀರಥಿಯನ್ನು ಧರ್ಮಪತ್ನಿಯಾಗಿ ಸ್ವೀಕರಿಸಿರುವರು. ತಮ್ಮದೇ ಮನೆಯಲ್ಲಿ ಮಗ್ಗನೇಗೆಯನ್ನು ಹಲವಾರು ವರ್ಷಗಳ ತನಕ ಮಾಡಿ ನಂತರ ವಿದ್ಯಾನಗರದ ಮಗ್ಗನೇಗೆಯ ಕೇಂದ್ರವನ್ನು ಕೋಆಪರೇಟಿವ್ ಸೊಸೈಟಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದರು. RSS ಸಂಘದ ಸಕ್ರಿಯ ಕಾರ್ಯಕರ್ತರಾದ ಇವರು ಪ್ರಸ್ತುತ ನಾಯ್ಕಾಪಿನಲ್ಲಿ ತಮ್ಮ ನಿವೃತ್ತಿ ಜೀವನವನ್ನು ಸುಖ ರೀತಿಯಲ್ಲಿ ಅನುಭವಿಸುತ್ತಿದ್ದಾರೆ. ಶ್ರೀ ನಾರಾಯಣ ನಾಯ್ಕಾಪು ಇವರಿಗೆ ಶ್ರೀ ಪದ್ಮನಾಭನ್ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಇವರೊಂದಿಗೆ ಸೇರಿ ಗೌರವವನ್ನು ಸಮರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಂದೆ ಹಿರಿಯರಿಗೆ ಗೌರವಾರ್ಪಣೆಯಲ್ಲಿ ಶ್ರೀ ನಾರಾಯಣ ಬಂಗೇರ ಕಲ್ಲಗದ್ದೆ ಇವರ ಕುರಿತು ಮಾಹಿತಿಯನ್ನು ನೀಡುವರು ಶೇಖರ ಮುಳ್ಳೇರಿಯ. ಶ್ರೀ ನಾರಾಯಣ ಬಂಗೇರ ಕಲ್ಲಗದ್ದೆ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆನಂತರ ಶ್ರೀಮತಿ ಸುಂದರಿ ಇವರನ್ನು ಗೌರವಿಸಲಿಕ್ಕಿದ್ದೇವೆ. ಅವರ ವ್ಯಕ್ತಿ ಪರಿಚಯವನ್ನು ಮಾಡಲಿಕ್ಕಿರುವವರು ದಿನೇಶ್ ಮೀಂಜಾ ಇವರು. ಇದೀಗ ವೇದಿಕೆಯಲ್ಲಿ ಶ್ರೀ ನಾರಾಯಣ ಬಂಗೇರ ಕಲ್ಲಗದ್ದೆ ಇವರಿಗೆ ಗೌರವಾರ್ಪಣೆ. ವ್ಯಕ್ತಿ ಪರಿಚಯ ಶೇಖರ್ ಮುಳ್ಳೇರಿಯ ಇವರಿಂದ. ನಾರಾಯಣ ಬಂಗೇರ ಕಲ್ಲಗದ್ದೆ ಇವರು ಪೆರಳ ಸಮೀಪದ ಪಾಂಡಿಗ ಎಂಬಲ್ಲಿ ಜನಿಸಿದರು.
ತಂದೆ ಧೂಮ ಮಡಿವಾಳ ಮತ್ತು ತಾಯಿ ಶ್ರೀಮತಿ ಸುಬ್ಬಮ್ಮನವರ ಏಕೈಕ ಪುತ್ರನ ದೇವರು 1979ರಲ್ಲಿ ಲಲಿತರನ್ನು ವಿವಾಹವಾಗಿ 3 ಮಕ್ಕಳೊಂದಿಗೆ ಜೀವನ ಸಾಗಿಸುತ್ತಿದ್ದಾರೆ. ವೃತ್ತಿಯಲ್ಲಿ ಇವರು ಕಲ್ಲಿನಗೊರೆ ಕೆಲಸವನ್ನು ಮಾಡುತ್ತಿದ್ದು ಪ್ರವೃತ್ತಿಯಾಗಿ ಬಾಯಾರು ಶ್ರೀ ಪಂಚಲಿಂಗೇಶ್ವರ ದೇವರ ಸೇವೆಯಲ್ಲಿ ನಿರತರಾಗಿದ್ದಾರೆ. ದೈವ ದೇವರುಗಳು ನಿಷ್ಠೆಯ ಸೇವೆಯಿಂದ ತೃಪ್ತಿಯಿಂದ ಇರುವ ಇವರು ಇಂದು ಸಮಾಜದ ಸಮ್ಮುಖದಲ್ಲಿ ಗೌರವವನ್ನು ಹಿರಿಯ ಸ್ಥಾನದಲ್ಲಿ ಪಡೆಯುವ ಸಂದರ್ಭ ಮುಂದೆ ಇವರಿಗೆ ಆಯುರಾರೋಗ್ಯ ಕರುಣಿಸಲಿ ಎಂದು ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ. ಇವರಿಗೆ ಸದಾಶಿವ ಹೊಸದುರ್ಗ ಇವರು ಶಾಲು ಹೊದಿಸಿ ಸನ್ಮಾನ ಮಾಡಬೇಕು ಹೇಳಿ ಗೌರವಿಸಬೇಕು ಕೇಳಿಕೊಳ್ಳುತ್ತಾ ಇದ್ದೇನೆ. ಗೌರವಾರ್ಪಣೆ ಸ್ವೀಕರಿಸಿದಂಥ ಶ್ರೀ ನಾರಾಯಣ ಬಂಗೇರ ಕಲ್ಲಗದ್ದೆ ಇವರಿಗೆ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಮುಂದೆ ಶ್ರೀಮತಿ ಸುಂದರಿ ಇವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ನಂತರ ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ದಿನೇಶ್ ಮೀಂಜಾ ಇವರು. ತದನಂತರ ಶ್ರೀ ನಾರಾಯಣ ಬಂಗೇರ ಬಾಡೂರು ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಶ್ರೀಧರ ಪೆರ್ನೆ ಅವರು. ಇದೀಗ ವೇದಿಕೆಯಲ್ಲಿ ಶ್ರೀಮತಿ ಸುಂದರಿ ಇವರಿಗೆ ಗೌರವಾರ್ಪಣೆ, ದಿನೇಶ್ ಮೀಂಜಾ ಅವರು ವ್ಯಕ್ತಿ ಪರಿಚಯ ಮಾಡಲಿಕ್ಕಿದ್ದಾರೆ. ಸುಂದರಿ ಮೀಂಜಾ ಅಮ್ಮೆನಡ್ಕ ಮೇರೆ ಬದಿಯಡ್ಕ ಪೆರಡಾಲ ಪಟ್ಟಾಜೆ ಸುಬ್ಬ ಬೊಕ್ಕ ಪರಮೇಶ್ವರಿ ಮೆಕ್ಕಲ್ನ ಮಗಳು 1953 ಮೇರೆ ಜನನಾಥಂಡು 10 ತಿಂಗಳದ ಬಾಲ್ಯಪ್ಪನಾಗನೆ ಅಪ್ಪನ ಕಲೆವಣ್ಣ ಮೇರು ಚಿಕ್ಕಮ್ಮನ ಆಶ್ರಯಡು ಮುಳೈನಾರು 1979 ಏಪ್ರಿಲ್ 29 ಮೀಂಜಾ ಅಮ್ಮೆನಡ್ಕ ತರವಾಡದ ಕುಟ್ಟಿಮಾಡಿ ಶಾಲ್ಯಾನು ಬೇರ್ನ ಹಿರಿಯ ಮಗೆ ಕೊರಗಪ್ಪ ಬೇರೆನ ಮದುವೆ ಮಲ್ತದು ಮದುವೆ ಆತೇರು ಬೇರೆ ಮೀಂಜಾ ಶಾಲ್ಯಾನ್ ತರವಾಡದ ಹಿರಿಯ ಮರಮಾಳಾದ ಬತ್ತದು ಇಡೀ ಮೀಂಜಾ ಶಾಲ್ಯಾನ್ ತರವಾಡ್ನು ಬಾರಿ ಪೊರ್ಲೋಡು ತಗೊಂಡು ಬತ್ತನ ಅಂಚಿನ ಬೇರೆ ತಗೊಂಡು ಬರೋಂದುಳ್ಳೇರು ಬೇರೆಗೆ ಮೂಜಿ ಆಣಜೋಕುಳು 2 ಜನ ಮರ್ಮಳ ಅಡಿಕಲು ಅವೇ ರೀತಿ 2 ಜನ ಮೈತನ ಹಾಕಲು 2 ಮೈತಿದೆ ಅಡಿಕಲು ಬೊಕ್ಕ ಪುಳ್ಳಿ ಅಡಿಕಲು ಮೆಕ್ಲೆ ಒಟ್ಟಿಗೆ ಕೂಡು ಕುಟುಂಬದ ಒಟ್ಟಿಗೆ ಭಾರಿ ಕುಸಿತ ಸಂಸಾರ ಜೀವನ ಮಲ್ತೊಂದುಳ್ಳೇರು. ಬೇರೆಗೆ ದೇವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ಕೊರ್ದು ನೆಮ್ಮದಿದ ಬದುಕಿನ ಕರುಣೆ ಮಲ್ಪಾಡ ಬಂದು ಆ ದೇವರಟಕ್ಕೆ ಏನೊಂದಿಲ್ಲ. ಶುಭ. ಇವರಿಗೆ ಮೂಡುಬಿದಿರೆ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಕವಿತಾ ಸುರೇಶ್ ಅವರು ಶಾಲು ಹೊದಿಸಿ ಸನ್ಮಾನ ಮಾಡಬೇಕೆಂದು ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಸನ್ಮಾನಿಸಲ್ಪಡುವವರು ಶ್ರೀ ನಾರಾಯಣ ಬಂಗೇರ ಬಾಡೂರು ಇವರು. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀಧರ್ ಪೆರ್ನೆ. ತದನಂತರ ಶ್ರೀ ಕೃಷ್ಣ ಮಧುರು ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಗೋಪಾಲ ಕಾರಿಪಾಡಿ ಇವರು. ಇದೀಗ ವೇದಿಕೆಯಲ್ಲಿ ಶ್ರೀ ನಾರಾಯಣ ಬಂಗೇರ ಬಾಡೂರು ಇವರಿಗೆ ಗೌರವಾರ್ಪಣೆ, ಅವರ ವ್ಯಕ್ತಿ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀಧರ ಪೆರ್ನೆ. ನಾರಾಯಣ ಬಾಡೂರು, ತಂದೆ ಕಿಟ್ಟಣ್ಣ, ತಾಯಿ ಬಾಗಿ. ತಂದೆ ತಾಯಿಗೆ ಇವರು ಒಬ್ಬನೇ ಮಗ. ತಂದೆ ತಾಯಿ ಇವರ ಚಿಕ್ಕ ವಯಸ್ಸಿನಲ್ಲಿ ತೀರಿಕೊಂಡಿದ್ದಾರೆ. ಇವರನ್ನು ಸೋದರ ಮಾವನಾದ ಮಾಳಿಂಗ ಮಡಿವಾಳರು ಸಾಕಿದ್ದಾರೆ. ಇವರಿಗೀಗ ಸುಮಾರು 82 ವಯಸ್ಸಾಗಿದೆ.
ಇವರು ಸುಮಾರು 18 ವಯಸ್ಸಿನಿಂದ ದೈವದ ಚಾಕರಿಯನ್ನು ಮಾಡುತ್ತಿದ್ದಾರೆ. ಪ್ರಥಮವಾಗಿ ಜಟಾಧಾರಿಯ ಚಾಕರಿಯನ್ನು ಮಾಡುವುದಕ್ಕೆ ಶುರು ಮಾಡಿದ್ದು. ಈಗ ಇವರು ರಾಜನ್ ದೈವದ ಚಾಕರಿಯನ್ನು ಮಾತ್ರ ಮಾಡುತ್ತಾರೆ. ಬೇರೆ ಯಾವುದೇ ದೈವದ ಚಾಕರಿಯನ್ನು ಮಾಡುವುದಿಲ್ಲ. ಇವರಿಗೆ ಮಾಚಿದೇವರು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ. ಶ್ರೀ ನಾರಾಯಣ ಬಂಗೇರ ಬಾಡೂರು ಇವರಿಗೆ ನಾಗರಾಜ ಚೇಡಿಗುಡ್ಡಿ ಸುಳ್ಯ ಇವರು ಶಾಲು ಹೊದಿಸಿ ಸ್ಮರಣೆಗೆ ನೀಡಿ ಗೌರವಿಸಬೇಕೇಳಿ ವಿನಯಪೂರ್ವಕ ಕೇಳಿಕೊಳ್ತೇನೆ. ಮುಂದೆ ಶ್ರೀ ಕೃಷ್ಣ ಮಧೂರು ಇವರು ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮಧೂರು ಪಂಚಾಯತಿನ ಕಾಸರಗೋಡು ಜಿಲ್ಲಾ ಅಗಸೇನೆ ಮಡಿವಾಳ ಸಂಘದ ಪ್ರಾದೇಶಿಕ ಸಮಿತಿಯ ಮಾಜಿ ಅಧ್ಯಕ್ಷರು, ವೃತ್ತಿಯಲ್ಲಿ ಟೈಲರ್ ಆಗಿರುವ ಇವರು ನಮ್ಮ ಸಂಘಕ್ಕೆ ಹಲವು ವರ್ಷಗಳಿಂದ ಸ್ಫೂರ್ತಿಯನ್ನು ನೀಡುತ್ತಾ ನಮ್ಮ ಕಾರ್ಯಕ್ರಮಕ್ಕೆ ಇವರೊಂದು ಆಶಾಕಿರಣರಾಗಿದ್ದಾರೆ. ವೃತ್ತಿಯಲ್ಲಿ ಟೈಲರ್ ಆಗಿರುವ ಇವರು ಮಧೂರು ಕ್ಷೇತ್ರದ ನವೀಕರಣದ ಸದಸ್ಯರಾಗಿದ್ದು ಮಧೂರು ದೇವಸ್ಥಾನದ ಸಂಪೂರ್ಣ ಕಾರ್ಯಕಾರಿಯಲ್ಲಿ ಇವರು ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಈಗ ಸುಭಾಷ್ ಪುತ್ತೂರು ಇವರು ಶಾಲು ಹೊದಿಸಿ ಸ್ಮರಣೆಗೆ ನೀಡಿ ಗೌರವಿಸಬೇಕೇಳಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಗೌರವಿಸಲ್ಪಡಲಿರುವವರು ಶ್ರೀ ನಾರಾಯಣ ಬಂಗೇರ ಕುಂಜತ್ತೂರು. ಅವರ ವ್ಯಕ್ತಿ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಪ್ರಶಾಂತ್ ಕಾಟಗುಕ್ಕೆ. ಶ್ರೀ ನಾರಾಯಣ ಬಂಗೇರ ಕುಂಜತ್ತೂರು ಇವರನ್ನು ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ. ನಾರಾಯಣ ಬಂಗೇರ ಡಿ ಕುಂಜತ್ತೂರು. ಮಂಜೇಶ್ವರದ ದಿವಂಗತ ಧೂಮ ಮಡಿವಾಳ ಮತ್ತು ದಿವಂಗತ ಗಂಗಾ ಅವರ ದ್ವಿತೀಯ ಮಗನಾದ ಇವರು ಮಂಜೇಶ್ವರದ ತೋಟಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕೈಗೊಂಡು ನಂತರ ಚಿಕ್ಕ ವಯಸ್ಸಿನಲ್ಲಿ ಉದ್ಯೋಗವನ್ನು ಅರಸಿ ಮುಂಬೈಗೆ ಪಯಣ ಬೆಳೆಸಿ ನಂತರ ರೈಲ್ವೆ ಇಲಾಖೆಯಲ್ಲಿ ಹಲವಾರು ವರ್ಷಗಳ ಕಾಲ ತನ್ನ ಪ್ರಾಮಾಣಿಕ ದುಡಿಮೆಗೈದರು. ನಂತರವಾಗಿ ವಿದೇಶ ಯಾತ್ರೆ ಕೈಗೊಂಡರು. ಕಳೆದ ವರ್ಷ ನಿವೃತ್ತಿ ಹೊಂದಿ ಮರಳಿ ತನ್ನ ಊರಿಗೆ ಬಂದು ಕುಂಜತ್ತೂರಿನ ಮನೆಯಲ್ಲಿ ಕುಟುಂಬದ ಜೊತೆ ಜೀವನ ನಡೆಸುತ್ತಿರುವವರು. ಮಡದಿ ಶ್ರೀಮತಿ ಶೋಭಾ ಮತ್ತು ನಿಧಿ ಮತ್ತು ಅದಿತ್ ಇಬ್ಬರು ಮಕ್ಕಳು. ಇವರು ಇಂದು ಸಮಾಜ ಬಾಂಧವರ ಸಮ್ಮುಖದಲ್ಲಿ ಗೌರವಾರ್ಪಣೆ ಪಡೆಯಲಿದ್ದಾರೆ. ಇವರ ಮುಂದಿನ ಜೀವನ ಕ್ಷಣಗಳು ಆರೋಗ್ಯಕರವಾಗಿ ಪ್ರೀತಿದಾಯಕವಾಗಿ ಇರಲಿ ಎಂದು ಕುಲದೇವರಲ್ಲಿ ಹಾಗೂ ನಮ್ಮ ದೈವದೇವರಲ್ಲಿ ಪ್ರಾರ್ಥನೆ. ಶ್ರೀ ನಾರಾಯಣ ಬಂಗೇರ ಕುಂಜತ್ತೂರು ಇವರಿಗೆ ಗೌರವಾರ್ಪಣೆ ಮಾಡಲಿಕ್ಕಿದ್ದಾರೆ ಶ್ರೀ ರಾಮ ಮರಿಯಂಕೋಡ್ಲು, ಜೊತೆ ಕಾರ್ಯದರ್ಶಿ ಕಾಸರಗೋಡು ಜಿಲ್ಲಾ ಮಡಿವಾಳರ ಸಂಘ.
ಗೌರವಾರ್ಪಣೆ ಸ್ವೀಕರಿಸಿ ಅಂತ ಎಲ್ಲ ಹಿರಿಯರಿಗೆ ಕಾಸರಗೋಡು ಜಿಲ್ಲಾ ಅಗಸೇನ ಮಡಿವಾಳ ಸಂಘದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಈ ಶುಭ ವೇಳೆಯಲ್ಲಿ ಸಮರ್ಪಿಸ್ತಾ ಇದ್ದೇವೆ. ಮುಂದೆ ಸನ್ಮಾನ ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಮಡಿವಾಳ ಸಂಘದ ಮಾಜಿ ಅಧ್ಯಕ್ಷರ ಹಾಗೂ ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥ ಶ್ರೀ ಪ್ರಕಾಶ್ BN ಇವರು ವೇದಿಕೆಗೆ ಬರಬೇಕೇಳಿ ಕೇಳಿಕೊಳ್ಳುತ್ತೇನೆ. ಇವರ ವ್ಯಕ್ತಿ ಪರಿಚಯವನ್ನು ಅಶೋಕ್ ಪೊಳಲಿ ಮಾಡಲಿದ್ದಾರೆ. ವೇದಿಕೆಗೆ ಪ್ರಕಾಶ್ BN ಅವರಿಗೆ ಸ್ವಾಗತ ಸುಸ್ವಾಗತ. ದಯವಿಟ್ಟು ಎಲ್ಲರೂ ಕೈ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕೇಳಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇವೆ. ಮಾತರೆಗಳ ಸ್ವಾದ್ಯಾವು ಅಶೋಕ್ ಪೊಳಲಿ ಎಂಚ ಬತ್ತಿರಂದು ದಯಪನ್ನಗ ಪ್ರಕಾಶ್ ಅಣ್ಣ ಕೊಂಚಿ ಸನ್ಮಾನ ಮಲ್ಪಡು ಪಣದು ಮೂಲ ಕೇನ್ನಗ ಏನಾಡ ಡಿಟೇಲ್ಸ್ ಕಡಪಟ್ರೆ ಬಂಡೇರು ಅಂಚ ಡಿಟೇಲ್ ವಾಟ್ಸಪ್ಡ್ ಮಲ್ದೆ ಅವು ಹಾಕ್ಲಿಗೆ ಅರ್ಥ ಆಯ್ತಿಗೆ ಅಣ್ಣೆ ಬರೀನಿ ಅಣ್ಣನೇ ಓದೋಡಿಗೆ ಅಂಚ ಅಣ್ಣೆ ಬರೀನಿ ಯಾನೇ ಓದೊಂದುಲ್ಲೆ ಪ್ರಕಾಶ್ ಅಣ್ಣನ ಬಗ್ಗೆ ಪ್ರಕಾಶ್ ಅಣ್ಣನ ಪರಿಚಯದ ಅಂತಿನಕಲು ಏಳು ಉಪ್ಪಾಯರು ಮುಲ್ಪ ಅರ್ನ ಒಂಜಿ ಕಿರು ಪರಿಚಯ. ಮಂಗಳೂರು ಅತ್ತಾವರದ AB ನಾರಾಯಣ ಮತ್ತು ಸೀತಮ್ಮ ದಂಪತಿಗಳ ಸುಪುತ್ರರಾದ ಇವರು PUC ಪದವೀಧರರು. ಮಂಗಳೂರಿನ ಅತ್ತಾವರದ ಶಾಸ್ತ್ರಿ ವೈಂಡಿಂಗ್ಸ್ನಲ್ಲಿ ತನ್ನ ವೃತ್ತಿ ಜೀವನ ಆರಂಭಿಸಿದ ಇವರು ಮುಂದೆ ಉದ್ಯೋಗ ನಿಮಿತ್ತ ವಿದೇಶಕ್ಕೆ ತೆರಳಿ ಅಪಾರ ಅನುಭವ ಗಳಿಸಿ ಮುಂದೆ ತನ್ನ ತಂದೆ ನಡೆಸುತ್ತಿದ್ದ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವ್ಯಾಪಾರವನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸುತ್ತಾ ಬರುತ್ತಿದ್ದು ಪ್ರಸ್ತುತ ಮಂಗಳೂರಿನಲ್ಲಿಯೇ ಕ್ಲಾಸ್ 1 ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಆಗಿರುತ್ತಾರೆ ಎಂದು ತಿಳಿಸಲು ಹೆಮ್ಮೆ ಪಡುತ್ತೇನೆ. ದೇಹ ದೊಡ್ಡದಾದರೂ ಮನಸ್ಸು ಅಷ್ಟೇ ಹಗುರ, ಅಭೂತಪೂರ್ವ ವ್ಯಕ್ತಿತ್ವ, ಗುಣದಲ್ಲಿ ಸಾಟಿ ಇಲ್ಲದ ನಾಯಕರು, ಕಷ್ಟಕ್ಕೆ ಕರಗಿ ಕಣ್ಣೀರಿಗೆ ಬೆಂಬಲವಾಗಿ ನಿಲ್ಲಬಲ್ಲ, ಯಾವುದಕ್ಕೂ ಛಲ ಬಿಡದೆ ಹೆದರದೆ ಮುನ್ನುಗ್ಗೋ ಇವರು ನಮ್ಮ ಸಮಾಜ ಕಂಡ ಶ್ರೇಷ್ಠ ನಾಯಕರು. ಸುಮಾರು 24 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾ ಮಡಿವಾಳ ಸಂಘದ ಕ್ರೀಡಾ ಕಾರ್ಯದರ್ಶಿಯಾಗಿ, ಮುಂದೆ ಸುಮಾರು 12 ವರ್ಷಗಳ ಹಿಂದೆ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸಂಘದಲ್ಲಿ ಅನೇಕ ಜನಪ್ರಿಯ ಕಾರ್ಯಕ್ರಮಗಳು, ಅದರಲ್ಲೂ ಸಂಘದ 75ನೇ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ನಾ ಭೂತೋ ನಾ ಭವಿಷ್ಯತಿ ಎಂಬಂತೆ ನಡೆಸಿಕೊಟ್ಟು ನಮ್ಮ ಸಂಘದ ಕೀರ್ತಿಯನ್ನು ಬಾನಂಗಳಕ್ಕೆ ಪಸರಿಸಿದ್ದಾರೆ. ಪ್ರಸ್ತುತ ಜಿಲ್ಲಾ ಸಂಘದ ಗೌರವಾಧ್ಯಕ್ಷರಾಗಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನ ಕರಿಂಜೆ ಇದರ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಧ್ಯಕ್ಷರಾಗಿ, ಶಿವನಗರ ನಾಗರಿಕ ಸಮಿತಿ ಪಾಂಡೇಶ್ವರ ಇದರ ಅಧ್ಯಕ್ಷರಾಗಿ, ಕರ್ನಾಟಕ ರಾಜ್ಯ ವಿದ್ಯುತ್ ಗುತ್ತಿಗೆದಾರರ ಸಂಘದ ಪದಾಧಿಕಾರಿಯಾಗಿ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸಾಧನೆಯನ್ನು ಗಮನಿಸಿ ಅನೇಕ ಸಂಘ ಸಂಸ್ಥೆಗಳು ಇವರನ್ನು ಸನ್ಮಾನಿಸಿವೆ. ನಿಮ್ಮ ಸಾಧನೆ ಇದೇ ಥರ ಮುಂದುವರಿಯಲಿ ಎಂದು ಪ್ರಾರ್ಥಿಸುತ್ತಾ ಇಂದು ನೆರೆದ ಗಣ್ಯರ ಸಮ್ಮುಖದಲ್ಲಿ ನಿಮ್ಮನ್ನು ಅಭಿನಂದಿಸಲು ಸಂತಸ ಪಡುತ್ತೇನೆ. ಧನ್ಯವಾದಗಳು. ಗೌರವಾರ್ಪಣೆಯನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಸದಾಶಿವಟಿ ಪ್ರತಾಪ್ ನಗರ. ಇವರು ಶ್ರೀ ಸದಾಶಿವಟಿ ಪ್ರತಾಪ್ ನಗರ ಪ್ರಧಾನ ಕಾರ್ಯದರ್ಶಿ ಕಾಸರಗೋಡು ಮಡಿವಾಳರ ಸಂಘ. ಇವರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಶ್ರೀ ಪ್ರಕಾಶ್ BN ಅವರನ್ನು. ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀ ಬಾಬು ನೀರ್ಚಾಲ್.
ಇನ್ನು ಮುಂದೆ ವೇದಿಕೆಯಲ್ಲಿ ಗೌರವಿಸಲ್ಪಡಲಿರುವವರು ಶ್ರೀ ಚಂದ್ರಶೇಖರ ಕೂಡ್ಲು ಇವರು. ಶ್ರೀ ಚಂದ್ರಶೇಖರ ಕೂಡ್ಲು ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಉದಯಕುಮಾರ್. ಎಲ್ಲರಿಗೂ ನನ್ನ ಹೃದಯದ ಭಾಷೆಯಲ್ಲಿ ನಮಸ್ಕಾರಗಳು. ಈಗ ಸನ್ಮಾನಗೊಳ್ಳಲಿರೋರು ಚಂದ್ರಶೇಖರ್ ಕೂಡ್ಲು. ಚಂದ್ರಶೇಖರ್ ಅವರು ಕಣ್ಣೂರು ಜಿಲ್ಲೆಯ ತೀರೂರಿನಲ್ಲಿ 1954ರಂದು ಜನಿಸಿದರು. ಇವರ ತಂದೆಯ ಹೆಸರು ಶ್ರೀನಿವಾಸ್ ದಾಸ್, ರಿಟೈರ್ಡ್ DYSP. ತಾಯಿ ಕಲ್ಯಾಣಿ ಅಮ್ಮ. ಒಟ್ಟು 7 ಮಂದಿ ಮಕ್ಕಳು, ಅದರಲ್ಲಿ 6 ಮಂದಿ ಸಹೋದರರು, ಒಬ್ಬಳು ಸಹೋದರಿ. ಇವರ ಪ್ರಾಥಮಿಕ ವಿದ್ಯಾಭ್ಯಾಸವು ತಳಿಪರಂಬದಲ್ಲಿ ಮಾಡಿ ನಂತರ ಕಾಞಂಗಾಡಿನಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ವಿದ್ಯಾಭ್ಯಾಸವನ್ನು ಮುಗಿಸಿದರು. 1989ರಲ್ಲಿ ಕೋಟಾಯಮ್ಮಿನ ಪಳ್ಳಿಕ್ಕತ್ತೋಡ್ನಲ್ಲಿ ವೃತ್ತಿ ಜೀವನಕ್ಕೆ ಸೇರ್ಪಡೆಗೊಂಡು ನಂತರ 1992ರಿಂದ 2009ರವರೆಗೆ ಕಾಸರಗೋಡು ITಯಲ್ಲಿ ತಮ್ಮ ಸೇವೆಯನ್ನು ಮಾಡಿ ತೇರ್ಗಡೆ ಮಾಡಿ ITಯಲ್ಲಿ ಪ್ರಿನ್ಸಿಪಾಲ್ ಆಗಿ ಸೇವೆ ಮಾಡಿ ನಿವೃತ್ತಿ ಹೊಂದಿದರು. ಇವರ ಪತ್ನಿ ಸುಲತಾ ಕೂಡ್ಲು ಶಾಲೆಯ ಅಧ್ಯಾಪಕಿಯಾಗಿ ಸೇವೆ ಸಲ್ಲಿಸುತ್ತಾ ಇದ್ದು ಈಗ ನಿವೃತ್ತಿಯಾಗಿ 2 ವರ್ಷ ಸಂದಿತು. ಇವರಿಗೆ 2 ಮಕ್ಕಳು. ರಮಿತಾ ವಿವಾಹ ಮಾಡಿ ಮಂಗಳೂರಲ್ಲಿ ವಾಸವಾಗಿದ್ದು, ಮಗ ರೋಷನ್ MDS 2ನೇ ವರ್ಷ ಕಲಿಯುತ್ತಾ ಇದ್ದೇನೆ. ಪ್ರಸ್ತುತ ಇವರು ತಮ್ಮ ಮನೆಯ ಹತ್ತಿರದಲ್ಲಿ ದೊಡ್ಡ ಒಂದು ಕಾಸರಗೋಡು ಕೂಡ್ಲು ಭಾರತ್ ಡ್ರೈವಿಂಗ್ ಸ್ಕೂಲ್ ಎಂದು ತೊಡಗಿಸಿಕೊಂಡು ನಿರಂತರವಾದ ಹಲವು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ಕುಲದೇವರಾದ ವೀರಭದ್ರದೇವರು ಆಯುರಾರೋಗ್ಯ ಸುಖ ಸಂಪತ್ತನ್ನು ನೀಡಿ ಅವರನ್ನು ಆಶೀರ್ವದಿಸಿ ಈ ಶುಭ ವೇಳೆಯಲ್ಲಿ ಈ ಸನ್ಮಾನ ನೆನಪಿನ ಶಕ್ತಿಯಾಗಿ ನೀಡಲಿ. ಮುಂದೆಯೂ ಅವರು ತನ್ನನ್ನು ತಾನು ಈ ನಮ್ಮ ಸಮಾಜದಲ್ಲಿ ಸೇವೆಯನ್ನು ಸಲ್ಲಿಸಲಿ ಎಂದು ಅವರನ್ನು ಹಾರೈಸುತ್ತಾ ಅವರಿಗೆ ಈಗ ಸನ್ಮಾನ ಜರಗಲಿ ಎಂದು ನಾನು ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಚಂದ್ರಶೇಖರ ಕೂಡ್ಲು ಇವರನ್ನು ಸನ್ಮಾನಿಸಲಿದ್ದಾರೆ ಆರ್ ರಘು ಕೌಟಲ್ಯ ಅವರು, ನಮ್ಮ ಕಾರ್ಯಕ್ರಮದ ಉದ್ಘಾಟಕರು. ನಮ್ಮ ಜಿಲ್ಲಾಧ್ಯಕ್ಷರು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಜಿಲ್ಲಾಧ್ಯಕ್ಷರಾದ ಬಾಬು ನೀರ್ಚಾಲ್ ಮತ್ತು ಎಲ್ಲ ಗಣ್ಯರು ಸೇರಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲಿರುವವರು ಶ್ರೀ ಪರಮೇಶ್ವರ ಪೈವಳಿಕೆ, ನಿವೃತ್ತ ಕಾರ್ಯದರ್ಶಿ, ಕೋಆಪರೇಟಿವ್ ಬ್ಯಾಂಕ್ ಪೈವಳಿಕೆ. ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಇವರ ವ್ಯಕ್ತಿ ಪರಿಚಯವನ್ನು ಮಾಡಲಿಕ್ಕಿರುವವರು ಶ್ರೀ ರಾಮ ಮರಿಯಂಕೂಡ್ಲು, ಜೊತೆ ಕಾರ್ಯದರ್ಶಿ, ಕಾಸರಗೋಡು ಜಿಲ್ಲಾ ಅಗಸಯಾನಿ ಮಡಿವಾಳರ ಸಂಘ. ನನ್ನ ಹಿರಿಯರಾದಂಥ ಪೈಯೊಳಿಗೆ ಕೋಚು ಸಾಲಿಯನ್ ಮತ್ತು ದೇವಕ್ಕಿ ದಂಪತಿಗಳ ಪುತ್ರನಾಗಿ 1955 1/25 ತಾರೀಕಿನಂದು ಜನನ ಪಡೆದರು. ವಿದ್ಯಾಭ್ಯಾಸ SSLC ಹಾಗೂ ಸಹಕಾರಿ ತರಬೇತಿಯನ್ನು ಪಡೆದಂಥ ಇವರು 1973-74
ಅಂದಿನ ಮೈಸೂರು ರಾಜ್ಯದ ಇಂದಿನ ಕರ್ನಾಟಕ ರಾಜ್ಯದ ಸಮ್ಮಿಶ್ರ ಮೀಸಲು ಪೊಲೀಸ್ ಪಡೆಯಲ್ಲಿ ಸೇವೆ ಸಲ್ಲಿಸಿದರು. ತದನಂತರ ಪೊಲೀಸ್ ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಿ ಪೈವಳಿಕೆ ಸೇವಾ ಸಹಕಾರಿ ಬ್ಯಾಂಕಿನಲ್ಲಿ ಗುಮಾಸ್ತನಾಗಿ ಸೇರ್ಪಡೆ ಪಡೆದುಕೊಂಡರು. ನಂತರ ಉದ್ಯೋಗದಲ್ಲಿ ಬಡ್ತಿ ಹೊಂದಿ ಸದ್ರಿ ಬ್ಯಾಂಕಿನ ಕಾರ್ಯದರ್ಶಿಯಾಗಿ ಆ ಊರಿನ ಎಲ್ಲ ಜನತೆಯ ಪ್ರೀತಿಯ ಪರಮೇಶ್ವರಣ್ಣನಾಗಿ 2013 ಜನವರಿ ತಿಂಗಳಲ್ಲಿ ನಿವೃತ್ತಿ ಹೊಂದಿದರು. 28/4/1977 ನನ್ನ ಹಿರಿಯರಾದಂಥ ಕರ್ಮಿಲ ಕೆ ಧೂಮನ್ ಮತ್ತು ಪರಮೇಶ್ವರ ದಂಪತಿಗಳ ಪುತ್ರಿಯಾದಂಥ ಸುಗುಣರೊಂದಿಗೆ ವಿವಾಹವಾಗಿ ಪ್ರಸ್ತುತ ಮಕ್ಕಳಾದ ನವೀನ್ ಕುಮಾರ್ ಪೈವಳಿಕೆ ಸೇವಾ ಸಹಕಾರಿ ಬ್ಯಾಂಕಿನ ಉದ್ಯೋಗಿ, ಹಾಗೆ ಪ್ರವೀಣ್ ಕುಮಾರ್ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯ ಉದ್ಯೋಗಿಯಾಗಿ ಮತ್ತು ಸೊಸೆಯಂದಿಯರಾದ ಸೌಮ್ಯ ಮತ್ತು ಶಿಲ್ಪ, ಮೊಮ್ಮಕ್ಕಳಾದ ದಿಶಾ ಹಾಗೂ ನಿಹಾಲ್ ರೊಂದಿಗೆ ಸಂತೃಪ್ತ ಜೀವನವನ್ನು ನಡೆಸುತ್ತಾ ಇದ್ದಾರೆ. ಅವರಿಗೆ ನಮ್ಮಿ ಅಗಸರಯಾನ ಮಡಿವಾಳರ ಸಂಘದ ಈ ವೇದಿಕೆಯಲ್ಲಿ ಗೌರವಿಸುವುದರಲ್ಲಿ ನಾವು ಧನ್ಯರಾಗಿದ್ದೇವೆ. ಅವರನ್ನು ಗೌರವಿಸಬೇಕಾಗಿ ವಿನಯಪೂರ್ವಕ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮ್ಮ ಕಾಸರಗೋಡು ಜಿಲ್ಲಾ ಅಗಸಯಾನೆ ಮಡಿವಾಳ ಸಂಘದ ಅಧ್ಯಕ್ಷರಾದ ಶ್ರೀ ಬಾಬು ನೀರ್ಚಾಲ್ ಅವರು ಶ್ರೀ ಪರಮೇಶ್ವರ ಪೈವಳಿಕೆ ಅವರಿಗೆ ಸನ್ಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ ಶ್ರೀ ಪರಮೇಶ್ವರ ಪೈವಳಿಕೆ ಅವರಿಗೆ ಸನ್ಮಾನ. ಇನ್ನು ಮುಂದೆ ವೇದಿಕೆಯಲ್ಲಿ ಸನ್ಮಾನಿಸಲ್ಪಡಲಿರುವವರು ಶ್ರೀ ವಸಂತ ಬಂಗೇರ ಪೆರಡಾಲ, ರಿಟೈರ್ಡ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರು. ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅವರ ವ್ಯಕ್ತಿ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಸಂಜೀವ ಮಾನ್ಯ ಇವರು. ಇದೀಗ ವೇದಿಕೆಯಲ್ಲಿ ಶ್ರೀ ವಸಂತ ಬಂಗೇರ ಪೆರಡಾಲ ಇವರನ್ನು ಸನ್ಮಾನಿಸಲಿಕ್ಕಿದ್ದೇವೆ. ಅವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ಶ್ರೀ ಸಂಜೀವ ಮಾನ್ಯ. ವಸಂತ ಬಂಗೇರ ಪೆರಡಾಳ ಇವರಿಗೆ ವೇದಿಕೆಗೆ ನಾವು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಕಾಸರಗೋಡು ಜಿಲ್ಲೆಯ ಪೆರಡಾಲದ ತಂದೆ ಮಾಲಿಂಗ, ತಾಯಿ ಭಾಗಿಯವರ ಪ್ರಥಮ ಪುತ್ರನಾಗಿ ವಸಂತ ಅವರು ತನ್ನ ಬಾಲ್ಯದ ಜೀವನವನ್ನು ನಡೆಸಿ SLC ಇವರೆಗೆ ತನ್ನ ವಿದ್ಯಾಭ್ಯಾಸವನ್ನು ಪೂರೈಸಿ 1966ರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಹುದ್ದೆಗೆ ಕರ್ತವ್ಯವನ್ನು ನಿರ್ವಹಿಸಿ ಪೊಲೀಸ್ ಇಲಾಖೆಯಲ್ಲಿ ಹಲವು ಕರ್ತವ್ಯಗಳ ಹುದ್ದೆಗಳನ್ನು ಭರ್ತಿ ಮಾಡಿ 1991ರಲ್ಲಿ ಇನ್ಸ್ಪೆಕ್ಟರ್ ಆಗಿ ಹೊಂದಿರುತ್ತಾರೆ. ಅದಾನಂತರ ಅವರು ಪೆರಡಾಲದ ಊರಲ್ಲಿ ತನ್ನ ವೃತ್ತಿ ಜೀವನವನ್ನು ನಡೆಸಿ ಕಾಸರಗೋಡು ಜಿಲ್ಲಾ ಅಗಸರಾವಣೆ ಮಡಿವಾಳ ಸಂಘದ 8 ವರ್ಷ ಉಪಾಧ್ಯಕ್ಷ ಸ್ಥಾನವನ್ನು ನಿರ್ವಹಿಸಿ ಇಂದೀಗ ಮಂಗಳೂರಿನಲ್ಲಿ ತನ್ನ ಜೀವನವನ್ನು ನಡೆಸುತ್ತಿದ್ದಾರೆ. ಕಾಸರಗೋಡು ಜಿಲ್ಲಾ ಅಗಸರಯಾನೆ ಮಡಿವಾಳ ಸಂಘದ ಈ ದಶಮಾನೋತ್ಸವದ ಸಂದರ್ಭದಲ್ಲಿ ಅವರನ್ನು ನಾವು ಸದಾ ಸಾಧಕರಾಗಿ ಸನ್ಮಾನಿಸ್ತಾ ಇದ್ದೇವೆ. ಇದೋ ನಿಮಗೆ ಸನ್ಮಾನ ಸನ್ಮಾನ ಸನ್ಮಾನ. ಶ್ರೀ ವಸಂತ ಬಂಗೇರ ಪೆರಡಾಲ ಇವರನ್ನು ಸನ್ಮಾನಿಸಲಿಕ್ಕಿದ್ದಾರೆ ಶ್ರೀ PN ಸುಭಾಷ್ ಚಂದ್ರ ಇವರು, ಅಧ್ಯಕ್ಷರು ಪುತ್ತೂರು ತಾಲೂಕು ಮಡಿವಾಳರ ಸಂಘ.
ಸನ್ಮಾನ ಸ್ವೀಕರಿಸಿದಂಥ ವಸಂತ ಬಂಗೇರ ಇವರಿಗೆ ಕೃತಜ್ಞತೆಗಳು. ಮುಂದೆ ಸನ್ಮಾನ ಸ್ವೀಕರಿಸೋರು ಶಶಿಕಲಾ ಪಿ ಕುಂಜತ್ತೂರು ಇವರು ವೇದಿಕೆಗೆ ಬರಬೇಕೇಳಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ. ಅವರಿಗೆ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಶ್ರೀಮತಿ ಶಶಿಕಲಾ ಪಿ ಶಶಿಕಲಾ ಪಿ ಇವರು 1962ರಲ್ಲಿ ಶ್ರೀಮತಿ ಸುಭದ್ರಾ ಹಾಗೂ ಎನ್ ಪರಮೇಶ್ವರ್ ಅವರ ಪುತ್ರಿಯಾಗಿ ಜನಿಸಿದರು. ಇವರು ಅಜ್ಜ ಶ್ರೀನಿವಾಸ ದಾಸ ಹಾಗೂ ಅಜ್ಜಿ ಕಲ್ಯಾಣಿ ತಳಿಂಬರದಂಬಲ್ಲಿ ಇವರು ಬೆಳೆದು ತನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಹಾಗೂ ಹೈಸ್ಕೂಲ್ ಮತ್ತು ಪದವಿ ಪೂರ್ವವನ್ನು ತಳಿಪರಂಬದಲ್ಲಿ ಮುಗಿಸಿ ತನ್ನ ಟೀಚರ್ ಟ್ರೈನಿಂಗನ್ನು ಕ್ಯಾಲಿಕಟ್ನಲ್ಲಿ ಪೂರೈಸಿದರು. ಇವರಿಗೆ 3 ಜನ ಸಹೋದರರು ಹಾಗೂ 6 ಜನ ಮಾವಂದಿರು. 1983ರಲ್ಲಿ ಪ್ರೈಮರಿ ಟೀಚರ್ ಆಗಿ ಪುಂಡೂರು ಶಾಲೆಯಲ್ಲಿ ಉದ್ಯೋಗ ಮಾಡಿ ನಂತರ PSC ಪರೀಕ್ಷೆ ಬರೆದು ಸರಕಾರಿ ಶಾಲೆಗೆ 1987ರಲ್ಲಿ ಸೇರಿದರು. ಪ್ರಥಮವಾಗಿ ಮನೆ ಪಕ್ಕದ ಕೂಡ್ಲು ಶಾಲೆಯಲ್ಲಿ ಸೇವೆ ಸಲ್ಲಿಸಿ 1989ರಲ್ಲಿ ಜನವರಿಯಲ್ಲಿ ಶಿಬರೂರು ವೆಂಕಪ್ಪ ಹಾಗೂ ಗಣಪ ಅವರ ಮಗನಾದ SK ಸಾಲೆಯರನ್ನು ವಿವಾಹ ಆಗಿ ಕುಂಜತ್ತೂರು ಸರಕಾರಿ ಶಾಲೆಗೆ ವರ್ಗಾವಣೆಯಾಗಿ ಅಲ್ಲೇ ನಿವಾಸ ಮಾಡಿ ತಮ್ಮ ದಾಂಪತ್ಯ ಜೀವನವನ್ನು ಮುಂದುವರಿಸಿದರು. ಇವರಿಗೆ ಗಂಡು ಮತ್ತು ಹೆಣ್ಣು 2 ಜನ ಮಕ್ಕಳು. ಮಗನು MTech ಹಾಗೂ ಮಗಳು MA ಪೂರೈಸಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಸೇವೆ ಸಲ್ಲಿಸುತ್ತಾ ಇದ್ದಾರೆ. ಶಶಿಕಲಾ ಪಿ ಇವರು 2018ರಲ್ಲಿ ಮುಖ್ಯೋಪಾಧ್ಯಾಯಿನಿಯಾಗಿ ಕಾಸರಗೋಡಿನ ಎರ್ಂದಕಡವು ಶಾಲೆಯಿಂದ ನಿವೃತ್ತರಾಗಿ ತನ್ನ ನಿವೃತ್ತ ಜೀವನವನ್ನು ತನ್ನ ಕುಟುಂಬದೊಂದಿಗೆ ಕುಂಜತ್ತೂರು ತೂಮಿನಾಡು ಸುರಕ್ಷಾ ನಿವಾಸದಲ್ಲಿ ಸಂತೋಷವಾಗಿ ಮುಂದುವರಿಸುತ್ತಿದ್ದಾರೆ. ಅವರಿಗೆ ಕಾಸರಗೋಡು ಜಿಲ್ಲಾ ಅಗಸಯಾನೆ ಮಡಿವಾಳ ಸಂಘದ ಪರವಾಗಿ ಈಗ ಸನ್ಮಾನ ಜರುಗಲಿದೆ. ಅವರಿಗೆ ಕರ್ನಾಟಕ ರಾಜ್ಯ ಮಹಿಳಾ ಮಂಡಳಿಯ ರಾಜ್ಯಾಧ್ಯಕ್ಷೆ ವಿಜಯಲಕ್ಷ್ಮಿ ಅಂಜನಪ್ಪ ಇವರು ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಗೌರವಿಸಬೇಕೇಳಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇವೆ. ಇನ್ನು ಮುಂದೆ ವೇದಿಕೆಯಲ್ಲಿ ಸನ್ಮಾನಿಸಲ್ಪಡಲಿರುವವರು ಇನ್ನು ಮುಂದೆ ಸನ್ಮಾನ ಸ್ವೀಕರಿಸಿದಂಥ ಶಶಿಕಲಾ ಕುಂಜತ್ತೂರು ಇವರಿಗೆ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೇವೆ. ಮುಂದೆ ವೇದಿಕೆಯಲ್ಲಿ ಸನ್ಮಾನಿಸಲ್ಪಡಲಿರುವವರು ಬಹಳ ಹೆಮ್ಮೆಯ ವಿಚಾರ. ನಮ್ಮ ಸಮುದಾಯದ 2 ಹೆಣ್ಮಕ್ಕಳು ಡಾಕ್ಟರೇಟ್ ಪದವಿಯನ್ನು ಪಡೆದು ನಮ್ಮ ಕಾಸರಗೋಡು ಜಿಲ್ಲಾ ಅಗಸಯಾನೆ ಮಡಿವಾಳರ ಸಂಘಕ್ಕೆ ಅಭಿಮಾನವನ್ನುಂಟು ಮಾಡಿದ್ದಾರೆ. ಅದರಲ್ಲಿ ಓರ್ವಾಕೆ ಡಾಕ್ಟರ್ ಸೌಮ್ಯ ಪ್ರವೀಣ್ ಕುಂಬಳೆ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಡಾಕ್ಟರ್ ಸೌಮ್ಯ ಪ್ರವೀಣ್ ಕುಂಬಳೆ. ಡಾಕ್ಟರ್ ಸೌಮ್ಯ ಪ್ರವೀಣ ಕುಂಬಳೆ ಇವರಿಗೆ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ವೇದಾವತಿ ಮಾನ್ಯ ಅವರು. ಡಾಕ್ಟರ್ ಸೌಮ್ಯ ಪ್ರವೀಣ್ ಇವರು ಕುಂಬಳೆ AK ಕೃಷ್ಣ ಹಾಗೂ ಲಕ್ಷ್ಮಿ ಇವರ ಪ್ರಥಮ ಪುತ್ರಿ. ಇವರು ಕುಂಬಳೆಯ ಹೋಲಿ ಫ್ಯಾಮಿಲಿ ಸ್ಕೂಲ್ನಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದರು. ಇವರು 2004ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ MCom ಪದವಿಯನ್ನು ಪಡೆದರು. ಕೊಯಂಬತ್ತೂರಿನ ಭಾರತೀಯರ್ ವಿಶ್ವವಿದ್ಯಾಲಯದಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ ಹಾಗೂ ಮಂಗಳೂರಿನ ಶ್ರೀನಿವಾಸ ವಿದ್ಯಾನಿಲಯದಲ್ಲಿ ಪೋಸ್ಟ್ ಡಾಕ್ಟರೇಟ್ ಪಡೆದಿದ್ದಾರೆ.
ಇವರು ಮಂಗಳೂರಿನ ವಿಶ್ವವಿದ್ಯಾನಿಲಯ ಕಾಲೇಜಿನಲ್ಲಿ ಕಳೆದ 14 ವರ್ಷಗಳಿಂದ ವಾಣಿಜ್ಯ ವಿಭಾಗದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿದ್ದಾರೆ. PhD on Employees and Customers Perception towards E-Banking Service, a study with reference to select banks of Dakshina Kannada district. Postdoctorate on Perception of Customer towards E-Banking Service, a study with reference to State Bank of India of Mangalore City. ಸನ್ಮಾನಿಸಲಿರುವವರು ಶ್ರೀ ವಿಶ್ವನಾಥ ಕಾಟಿಪಳ್ಳ. ಡಾಕ್ಟರ್ ಸೌಮ್ಯ ಪ್ರವೀಣ್ ಕುಂಬ್ಳೆ ಇವರಿಗೆ ಕಾಸರಗೋಡು ಜಿಲ್ಲಾ ಅಗಸಯಾನಿ ಮಡಿವಾಳರ ಸಂಘದ ದಶಮಾನೋತ್ಸವದ ಈ ಸಂದರ್ಭದಲ್ಲಿ ವಿಶ್ವನಾಥ ಕಾಟಿಪಳ್ಳ ಇವರು ಸನ್ಮಾನಿಸಲಿಕ್ಕಿದ್ದಾರೆ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ. ಇನ್ನು ಮುಂದೆ ವೇದಿಕೆಯಲ್ಲಿ ಸನ್ಮಾನಿಸಲ್ಪಡಲಿರುವವರು ಡಾಕ್ಟರ್ ವಾಣಿಶ್ರೀ ಅವಿನಾಶ್ ಬಂಬ್ರಾಣ. ಡಾಕ್ಟರ್ ವಾಣಿಶ್ರೀ ಅವಿನಾಶ್ ಬಂಬ್ರಾಣ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರ ಪರಿಚಯವನ್ನು ಮಾಡಲಿಕ್ಕಿದ್ದಾರೆ ವಿನೋದ. ಡಾಕ್ಟರ್ ವಾಣಿಶ್ರೀ ಅವಿನಾಶ್ ಬಂಬ್ರಾಣ ಇವರಿಗೆ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಡಾಕ್ಟರ್ ವಾಣಿಶ್ರೀ ಬಿ ಮಂಗಳೂರಿನ ಅವಿನಾಶ್ ಸುಧಾಕರ್ ಅವರ ಪತ್ನಿ, ಕುಂಬಳೆ ಬಂಬ್ರಾಣ ಬಯಲು ಬಿ ಸುಬ್ಬಣ್ಣ ಗೀತಾ ದಂಪತಿ ಪುತ್ರಿ. ವಾಣಿಶ್ರೀ ಬಿ ಅವರು ವೈದ್ಯಕೀಯ ಜೀವ ರಸಾಯನಶಾಸ್ತ್ರದಲ್ಲಿ ಮಹಿಳೆಯರ ಗರ್ಭಾವಸ್ಥೆ, ರಕ್ತದೊತ್ತಡ ಸಮಸ್ಯೆ ಕುರಿತಾದ ಎ ಸ್ಟಡಿ ಆನ್ ಇವ್ಯಾಲ್ಯುಯೇಷನ್ ಆಫ್ ಆಕ್ಸಿಡೆಂಟಿವ್ ಸ್ಟ್ರೆಸ್ ವಿತ್ ಸ್ಪೆಷಲ್ ಎಂಫಾಸಿಸ್ ಟು ಗ್ಯಾಥಿನ್ ಆಕ್ಸಿಡೇಸ್ ಆಕ್ಟಿವಿಟಿ, ಆಂಟಿ ಆಕ್ಸಿಡೆಂಟ್ ಆ್ಯಂಡ್ ಪ್ಲಾಸ್ಮಾ ಇವ ಸ್ಟ್ರೆಸ್ ಆಕ್ಟಿವಿಟಿ ಇನ್ ಪ್ರಿಕ್ಲಾಸ್ಪಿಯಾ ಎಂಬ ವಿಷಯ ಮಂಡಿಸಿದ ಪ್ರೌಢ ಪ್ರಬಂಧಕ್ಕೆ ಕರ್ನಾಟಕ ಕೋಲಾರ ದೇವರಾಜ್ ಅರಸ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಇದರ 7ನೇ ಘಟಿಕೋತ್ಸವದಲ್ಲಿ ವೈದ್ಯಕೀಯ PhD ಪದವಿಯನ್ನು ಪ್ರದಾನ ಮಾಡಲಾಯಿತು. ಈ ಪ್ರೌಢ ಪ್ರಬಂಧವನ್ನು ದೇವರಾಜ್ ಅರಸ್ ವೈದ್ಯಕೀಯ ಕಾಲೇಜಿನ ಜೀವರಸಾಯನಶಾಸ್ತ್ರದ ಪ್ರಾಧ್ಯಾಪಕ ಡಾಕ್ಟರ್ CD ದಯಾನಂದ್ ಅವರ ಮಾರ್ಗದರ್ಶನದಲ್ಲಿ ಸಿದ್ಧಪಡಿಸಿದ್ದಾರೆ. ಡಾಕ್ಟರ್ ವಾಣಿಶ್ರೀ ಅವಿನಾಶ್ ಬಂಬ್ರಾಣ ಇವರನ್ನು ಸನ್ಮಾನಿಸಲಿಕ್ಕಿದ್ದಾರೆ ಶ್ರೀಮತಿ ರಜನಿ ಸುರೇಶ್ ಪೆರ್ಲಾ ವೇದಿಕೆಯಲ್ಲಿರುವ ಗಣ್ಯರ ಸಮ್ಮುಖದಲ್ಲಿ. ಮುಂದೆ ಸಭಾ ಕಾರ್ಯಕ್ರಮವು ಮುಂದುವರಿಯಲಿದೆ. ಸುಳ್ಯ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ಶ್ರೀ ನಾಗರಾಜ್ ಅಜ್ಜವರ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕೇಳಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇವೆ. ಆತ್ಮೀಯ ವೇದಿಕೆಯಲ್ಲಿ ಆಸರಾಗಿದ್ದ ಗೌರವಾನ್ವಿತ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಮೇಲಿರುತ್ತಂಥ ಎಲ್ಲ ಗಣ್ಯಾತಿ ಗಣ್ಯರೇ ಹಾಗೂ ನನ್ನೆಲ್ಲ ಪ್ರೀತಿಯ ಕುಲಬಾಂಧವರೇ, ಇದು ಮಾತನಾಡುವ ಸಮಯ ಅಲ್ಲ ಈಗ, ಯಾಕಂದರೆ ಊಟದ ಸಮಯ.
ಯಾಕಂದರೆ ಹೆಚ್ಚು ಮಾತನಾಡಿದರೆ ಕೇಳುವಂತಹ ತಾಳ್ಮೆ ಯಾರಿಗೂ ಸಹ ಇರುವುದಿಲ್ಲ. ಈ ಒಂದು ದಶಮಾನೋತ್ಸವ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಲೇಟ್ ಆದರೂ ಕೂಡ ಒಂದು ಲೇಟೆಸ್ಟ್ ಆಗಿ ಕಾರ್ಯಕ್ರಮವನ್ನು ನೀವು ನಿರೂಪಿಸಿದ್ದೀರಿ, ಕಾರ್ಯಕ್ರಮವನ್ನು ಸಂಘಟಿಸಿದ್ದೀರಿ. ಇದಕ್ಕಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ತನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಓಂ ಶ್ರೀ ಗುರುವಾಯ ನಮಃ. ಮಡಿವಾಳ ಬಂಧುಗಳಲ್ಲಿ ಹಾಗೂ ವೇದಿಕೆ ಮೇಲಿರುವ ಹಿರಿಯರಿಗೆ ನಮಿಸುತ್ತಾ ನಮ್ಮ ಪರಮ ಪೂಜ್ಯ ಗುರುಗಳಾದ ಕರಂಜಿಯ ಸ್ವಾಮೀಜಿಯವರಿಗೆ ಮತ್ತು ರಘುವಣ್ಣನವರಿಗೆ ವಂದಿಸುತ್ತಾ, ನಮ್ಮ ಸಮಾಜದಲ್ಲಿ ಒಗ್ಗಟ್ಟನ್ನೋದು ಮುಖ್ಯವಾಗಿರಬೇಕು. ಒಗ್ಗಟ್ಟಿಲ್ಲ ಅಂತೇಳಿದರೆ ನಾವು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಒಂದು ಬೆಂಗಳೂರಿನಲ್ಲಿ 3 ರಾಜ್ಯಗಳಿವೆ. ಕರ್ನಾಟಕ ರಾಜ್ಯ ಅಂಥೇಳಿ 3 ವಿಂಗಡಣೆ ಮಾಡಿದ್ದಾರೆ. ಆ 3 ಒಂದು ಒಗ್ಗಟ್ಟಾದರೆ ನಮ್ಮ ಸಮಾಜದಲ್ಲಿ ಒಂದು ಏಳಿಗೆ ಆಗುತ್ತೆ. ಆದ್ದರಿಂದ ಈ ದಿನ ಈ ಶತಮಾನೋತ್ಸವಕ್ಕೆ ನಾವು ಆನೇಕಲ್ ತಾಲೂಕು ಕರ್ನಾಟಕ ಕಡಿ ಭಾಗದಿಂದ ಬಂದಿರುತ್ತೇನೆ. ಈ ಕಾರ್ಯಕ್ರಮ ನೋಡೋದಕ್ಕಾಗಿ ನೀವು ಈ ವೇದಿಕೆ ಮೇಲೆ ನಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುನಿರಾಜ್ ಆನೇಕಲ್ ಬೆಂಗಳೂರು ಇವರಿಗೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಶ್ರೀ ನಾಗರಾಜ ಅಜ್ಜವರ ಇವರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಮುಂದೆ ಮೂಡುಬಿದ್ರೆ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷೆ ಶ್ರೀಮತಿ ಕವಿತಾ ಹರೀಶ್ ಇವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕೇಳಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರಿಗೂ ಈ ಮಧ್ಯಾಹ್ನದ ಶುಭ ವಂದನೆಗಳನ್ನು ಹೇಳುತ್ತಾ, ಕಾಸರಗೋಡು ಜಿಲ್ಲಾ ಅರಸರ ಯಾನೆ ಮಡಿವಾಳ ಸಂಘ ದಶಮಾನೋತ್ಸವದ ಎಲ್ಲರಿಗೂ ಶುಭಾಶಯಗಳು. ಹಾಗೂ ವೇದಿಕೆಯಲ್ಲಿ ಹಾಸೀನರಾಗಿರುವಂತಹ ಅಧ್ಯಕ್ಷರೇ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳೇ ಹಾಗೂ ಕಾಸರಗೋಡು ಸಂಘಕ್ಕೆ ಆಗಮಿಸಿದ ಎಲ್ಲ ನನ್ನ ಆತ್ಮೀಯ ಪ್ರೀತಿ ಬಾಂಧವರೇ, ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನು ತಿಳಿಸುತ್ತೇನೆ. ಯಾಕೆಂತ ಹೇಳಿದರೆ, ನಾನು ಮಡಿವಾಳ ಸಂಘದ ಮೂಡುಬಿದ್ರಿ ಮಡಿವಾಳ ಸಂಘದ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುತ್ತೇನೆ. ನಾನು ಇಷ್ಟರವರೆಗೆ ಸಂಘಕ್ಕೆ ಬರುವುದೇ ಹೊರತು ಈ ಸಂಘದ ಜವಾಬ್ದಾರಿಯನ್ನು ಕೊಂಡಿರಲಿಲ್ಲ. ಆದರೂ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನನಗೆ ಸಾಧ್ಯವಾದಷ್ಟು ನನ್ನ ಸಂಘವನ್ನು ನಾನು ಗಟ್ಟಿಯಾಗಿ ನಿಲ್ಲಿಸ್ತೇನೆ ಅಂತೇಳಿ ನಾನು ಭರವಸೆ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸುತ್ತೇನೆ. ಯಾಕೆಂತ ಹೇಳಿದರೆ, ಸಂಘಟನೆ ಎಲ್ಲರಿಗೂ ಕೂಡ ಬೇಕು. ಮಹಿಳೆಯರಿಗೆ ಒಂದು ಒಳ್ಳೆಯ ಸಂಘಟನೆ ಬೇಕು. ಯಾವುದೇ ಕೆಲಸಗಳಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸವನ್ನು ನಾವು ಮಡಿವಾಳ ಸಂಘದಲ್ಲಿ ಮಾಡಬೇಕು. ಹಾಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸುತ್ತೇನೆ. ಒಂದು ರೀತಿಯಲ್ಲಿ ನಾವು ಬಾವಿಯೊಳಗಿನ ಕಪ್ಪೆ ಆಗಬಾರದು. ಯಾಕೆಂತ ಹೇಳಿದರೆ, ಬಾವಿಯೊಳಗಿನ ಕಪ್ಪೆಗೆ ಯಾವ ಲೋಕದ ಪರಿಜ್ಞಾನವೇ ಇರುವುದಿಲ್ಲ. ಬಾವಿಯಿಂದ ಹೊರಗೆ ಬಂದರೆ ಹೊರಗಿನ ಪ್ರಪಂಚ ಎಲ್ಲವೂ ನಮಗೆ ತಿಳಿದಿರುತ್ತದೆ. ನಾವು ಒಂದು ಯಾವುದೇ ಸಂಘಟನೆಗೆ ಹೋದರೆ ನಮಗೆ ವಿಷಯವೆಲ್ಲ ಗೊತ್ತಾಗ್ತದೆ. ಯಾರ ಹತ್ರ ಹೇಗೆ ಮಾತಾಡಬೇಕು, ಹೇಗೆ ಗೌರವ ಕೊಡಬೇಕು ಅಂತೇಳಿ. ಯಾಕೆಂತ ಹೇಳಿದರೆ, ನಾನು ಕೂಡ ಇಷ್ಟರವರೆಗೆ ಯಾವ ಇದಕ್ಕೆ ಕೂಡ ಹೋಗಿರಲಿಲ್ಲ. ಈಗ ನನಗೆ ಈ ಎಲ್ಲ ಸಭೆ ಸಂದರ್ಭದ ಸಮಾರಂಭಗಳಲ್ಲಿ ನೋಡಿದಾಗ ಎಲ್ಲ ಅನುಭವ ಆಗ್ತಾ ಉಂಟು. ಯಾಕೆಂತ ಹೇಳಿದರೆ, ಯಾವಾಗಲೂ ನಾವು ಮನೆಯೊಳಗೆ ಇದ್ದರೆ ಹೇಗೆ, ನಾವು ಮನೆಯ ಹೊರಗೆ ಹೋದರೆ ಹೇಗೆ ಅಂತೇಳಿ ಈ ಸಂಘಕ್ಕೆ ಬಂದು ನನಗೆ ಅನುಭವ ಆಯಿತು. ಇಷ್ಟು ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕವಿತಾ ಹರೀಶ್ ಇವರಿಗೆ ಕೃತಜ್ಞತೆಗಳು. ಮುಂದೆ ಮುಲ್ಕಿ ತಾಲೂಕು ಮಡಿವಾಳರ ಸಂಘದ ಅಧ್ಯಕ್ಷರಾದ ಶ್ರೀ ಸದಾಶಿವ ಹೊಸದುರ್ಗ ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕೇಳಿ ವಿನಯಪೂರ್ವಕ ಕೇಳಿಕೊಳ್ತಾ ಇದ್ದೇನೆ. ನನಗೆ ಗೊತ್ತಿದೆ, ಇದು ಭಾಷಣ ಮಾಡುವ ಸಮಯ ಅಲ್ಲ. ಎಲ್ಲರ ಹೊಟ್ಟೆಯಲ್ಲಿ ಈಗ ಗಂಟೆ ಬಡಿತಾ ಇದೆ. ಭಾಷಣ ಎಂಬುದು ಒಂದು ಕಲೆ. ಅದನ್ನು ವಿವರವಾಗಿ ಆ ಕಲೆಯನ್ನು ಮಾಡಲಿಕ್ಕೆ ನಮ್ಮ ವಿಜಯಲಕ್ಷ್ಮಿ ಅಂಜನಪ್ಪನವರಾಗಿ ನನಗೆ ಆ ಕಲೆ ನನ್ನಲ್ಲಿ ಇಲ್ಲ. ಇರಲಿ, ನಾನು ಮುಲ್ಕಿ ಮಡಿವಾಳ ಸಂಘದ ಅಧ್ಯಕ್ಷನಾದರೂ ನನ್ನ ಸ್ವಂತ ಊರು ಹೊಸದುರ್ಗ. ಇವಾಗಲೇ ನಿರೂಪಕರು ವಿವರಿಸ್ತಾರೆ. ನನ್ನನ್ನು ಸ್ವಾಗತಿಸೋ ಟೈಮಲ್ಲಿ ಹೇಳಿದರು ಅವರು, ಕಾಸರಗೋಡು ಜಿಲ್ಲೆಯ ಉಪಜಿಲ್ಲೆಯಾದ ಹೊಸದುರ್ಗದವನು ನಾನು. ಮುಲ್ಕಿ ಮಡಿವಾಳ ಸಂಘದ ಅಧ್ಯಕ್ಷನಾಗಿದ್ದೇನೆ. ಮುಲ್ಕಿ ಮಡಿವಾಳ ಸಂಘದ ವಿಷಯವಾಗಿ 2 ಮಾತನ್ನು ಹೇಳಿ ಮತ್ತೆ ನಾನು ಇದನ್ನು ನಿಲ್ಲಿಸ್ತೇನೆ. ಮುಲ್ಕಿ ಮಡಿವಾಳ ಸಂಘವು 1952ನೇ ಇಸವಿಯಲ್ಲಿ ರಜಕ ಕುಲೋದ್ಧಾರಕ ಸಂಘ ಎಂಬ ಹೆಸರಿನಲ್ಲಿ ಸ್ಥಾಪನೆಗೊಂಡು ನಂತರ ಅಲ್ಲಿಯ ಅವತ್ತಿನ ಜನರು
ತಮ್ಮದೇ ಆದಂಥ ಮುಲ್ಕಿ ಹೃದಯ ಭಾಗದಲ್ಲಿ 23 ಸೆಂಟ್ಸ್ ಜಾಗವನ್ನು ತೆಗೆದು 1964ನೇ ಇಸವಿಯಲ್ಲಿ ಸ್ವಂತ ಕಟ್ಟಡವನ್ನು ಕಟ್ಟಿ ಈ ಸಂಘವನ್ನು ಸಹಕಾರ ಸಂಘಗಳ ನಿಬಂಧನೆಗಳಿಗೆ ಒಳಪಟ್ಟು ಇದನ್ನು ನೋಂದಣಿ ಮಾಡಿರ್ತಾರೆ. ನಂತರ ಬಹಳ ಉತ್ತಮ ರೀತಿಯಲ್ಲಿ ನಡೆದುಕೊಂಡು ಬಂದ ಒಂದು ಅತ್ಯುತ್ತಮ ಸಂಸ್ಥೆಯಾಗಿತ್ತು. ಹಿರಿಯರ ಕಾಲಾನಂತರ ಇದನ್ನು ನಡೆಸಿಕೊಂಡು ಬರಲು ಜನ ಇಲ್ಲದರಿಂದ ಇದನ್ನು ಮುಚ್ಚಿ ಹಾಕಿ ಒಂದು 10-11 ವರ್ಷಗಳ ಹಿಂದೆ ಇದು ಪುನರಾರಂಭಿಸಿದರು. ಆ ಪುನರಾರಂಭಗೊಂಡ ನಂತರ ನಾನು ಇದು 4ನೆಯವನು ಅಧ್ಯಕ್ಷನಾಗಿ ಬರುವಂಥದ್ದು. ನಮ್ಮ ಸಂಘವು ಈಗ ಶಿಥಿಲಾವಸ್ಥೆಯಲ್ಲಿದ್ದು ಅದನ್ನು ಮುರಿದು ಹೊಸ ಒಂದು ಕಟ್ಟಡವನ್ನು ಮಾಡಬೇಕೆಂಬ ಉದ್ದೇಶದಿಂದ ನಾವಿದ್ದರೂ ಸಹ ಇದನ್ನು ಸರ್ಕಾರದೊಂದಿಗೆ ನಾವು ಹಲವು ಬಾರಿ ನಮ್ಮ ಅಪೇಕ್ಷೆಗಳನ್ನು ಹೇಳಿದರು. ನಮ್ಮ ಅಪೇಕ್ಷೆಯನ್ನು ಕೇಳುವವರು ಯಾರೂ ಇಲ್ಲ. ಯಾಕೆಂದರೆ ಮಡಿವಾಳರಲ್ಲಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾರೂ ಮುಂದುವರಿಯಲಿಲ್ಲ. ಆದರೂ ನಮ್ಮ ನಿರಂತರವಾದ ಅಪೇಕ್ಷೆಯಿಂದಾಗಿ ಸರ್ಕಾರದ ಪ್ರತಿನಿಧಿಗಳು ಈಗ ಗಮನಿಸಿದ್ದಾರೆ. ಕೆಲವೇ ಸಮಯದಲ್ಲಿ ನಾವು ಅಲ್ಲಿ ಒಂದು ಕಟ್ಟಡವನ್ನು ಕಟ್ಟುವುದಂತೂ ಖಂಡಿತ. ಇನ್ನು ಕಾಸರಗೋಡು ಜಿಲ್ಲೆಗೆ ಬರೋದಾದರೆ, ಕಾಸರಗೋಡು ಜಿಲ್ಲೆಯಲ್ಲಿ ನಾನು ಚಿಕ್ಕದಿರುವಾಗಲೇ ಕಾಸರಗೋಡು ಜಿಲ್ಲಾ ಮಡಿವಾಳ ಸಂಘ ಅಂತ ಒಂದು ಸಂಘವು ಹೊಸದುರ್ಗದಲ್ಲಿ, ಅಂದರೆ ಈಗಿನ ಕಾಂಜಂಗಾಡಲ್ಲಿ ನಡೀತಿತ್ತು. ಹಿರಿಯರ ಕಾಲಾನಂತರ ಆ ಸಂಘವು ಪ್ರವರ್ತನೆ ಇಲ್ಲದೇ ಆಯಿತು. ಸಾಧಾರಣ ಈ ಸಂಘ ಸ್ಥಾಪನೆ ಆಗೋದಕ್ಕಿಂತ ಸ್ವಲ್ಪ ಮೊದಲು, ಸಾಧಾರಣ 10-11 ವರ್ಷಗಳಿಗೆ ಮೊದಲು ಅದಕ್ಕೆ ಈಗಿನ ಮಕ್ಕಳು ಪುನರ್ಜೀವನ ಕೊಟ್ಟು ಈ ಸಂಘವನ್ನು ನಡೆಸಬೇಕೆಂಬ ಉದ್ದೇಶದಿಂದ ಸಂಘವನ್ನು ಪುನರ್ಸ್ಥಾಪನೆ ಮಾಡಲು ಅವತ್ತಿನ ಉದ್ಘಾಟನೆಗೆ ನಾನೇ ಹೋದದ್ದು. ಆದರೆ ಉದ್ಘಾಟನೆ ಮಾಡಿ ಆದ ಮೇಲೆ ಅಲ್ಲಿಯವರಾದಂಥ ಕಮಲಾಕ್ಷ ಎಂಬವರನ್ನು ಅಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದೆವು. ಆದರೆ ನಂತರ ಸಂಘ ಏನಾಯಿತು ಅಂತ ಗೊತ್ತಿಲ್ಲ. ಇವಾಗ ಸಂಘವು ನಡೆಯುವುದಿಲ್ಲ. ಸತ್ಯ ಹೇಳಬೇಕಿದ್ರೆ ಪಯ್ಯನ್ನೂರಿನ ಪಕ್ಕದಲ್ಲಿರುವ ಕವ್ವಾಯಿ ಎಂಬ ನದಿಯದಿಂದ ಕುಂದಾಪುರದವರೆಗಿರುವಂಥ ಸೌತ್ ಕೇರಳ ಡಿಸ್ಟಿಕ್ ಆಗಿತ್ತು. ಇದೆಲ್ಲ ಅದರಲ್ಲಿಯೂ ಕೇರಳದ ಚರಿತ್ರೆಯಲ್ಲಿ ಕಾಸರಗೋಡು ಜಿಲ್ಲೆಯನ್ನು ಇದು ತುಳುನಾಡಂತ ಬಿಂಬಿಸಿದೆ. ಬೇರೆ ಯಾವ ಚರಿತ್ರೆಯಲ್ಲೂ ಇಲ್ಲ. 1956ನೇ ಇಸವಿ ನವೆಂಬರ್ 1ನೇ ತಾರೀಕಿನಂದು ಈ ಜಾಗವನ್ನು ಕೇರಳಕ್ಕೆ ಬಿಟ್ಟುಕೊಟ್ರು. ಯಾಕಂದರೆ ಕೇರಳ ಅಂತ ಒಂದು ಪ್ರಾಂತ್ಯ ಮಾಡಲಿಕ್ಕೋಸ್ಕರ ಕೇರಳಕ್ಕೆ ಬಿಟ್ಟುಕೊಟ್ರು. ಬಿಟ್ಟುಕೊಡುವಂಥ ಸಂದರ್ಭದಲ್ಲಿ ಅವತ್ತು ಕರ್ನಾಟಕದಲ್ಲಿದ್ದದ್ದು ನಿಜಲಿಂಗಪ್ಪ ಚೀಫ್ ಮಿನಿಸ್ಟರ್. ಈ ಸ್ಥಳವನ್ನು ಕೇರಳಕ್ಕೆ ಬಿಟ್ಟರೆ ಅಲ್ಲಿಯ ಕನ್ನಡಿಗರ ಅವಸ್ಥೆ ಏನಂತ ಅವರು ಚಿಂತಿಸಲಿಲ್ಲ. ನಂತರ AK ಆಂಟನಿ ಎಂಬವರು ಚೀಫ್ ಮಿನಿಸ್ಟರ್ ಆದಂತಹ ಸಂದರ್ಭದಲ್ಲಿ ಕೇರಳದಿಂದ ಕನ್ನಡವನ್ನು ನಿರ್ಮೂಲನ ಮಾಡಬೇಕೆಂಬ ಉದ್ದೇಶದಿಂದ ಮುಂದೆ ಬಂದರು. ಆ ಸಮಯದಲ್ಲಿ ಮೊದಲಿಗೆ ಇದಕ್ಕೆ ಎದುರಾಗಿ ಹೋರಾಟ ಮಾಡಿದವನು ನಾನು. ಆಮೇಲೆ ಕಯ್ಯಾರ ಕಿಂಜಣ್ಣರೈ, ಕಾಸರಗೋಡಿನ ಚಿನ್ನ ಇವರೆಲ್ಲ ಸೇರಿಕೊಂಡು ಮುಂದೆ ಬಂದರು. ಅವತ್ತು ನಾವು ಹೋರಾಟ ಮಾಡಿದ್ರಿಂದ ಇವತ್ತು ಈ ಕಾಸರಗೋಡು ಜಿಲ್ಲೆಯಲ್ಲಿ ಕನ್ನಡ ಉಳಿದುಕೊಂಡಿದೆ, ಕನ್ನಡ ಶಾಲೆ ಉಳಿದುಕೊಂಡಿದೆ. ಇಲ್ಲದ್ರೆ ಇವತ್ತಿಗೆ ನಮ್ಮ ಮಕ್ಕಳು ಮನೆಯಲ್ಲಿಯೋ ಶಾಲೆಯಲ್ಲಿಯೋ ಪೇಟೆಯಲ್ಲಿಯೋ ಮಲಯಾಳ ಮಾತಾಡಬೇಕಾದಂಥ ಒಂದು ಸಂದರ್ಭವನ್ನು ಒದಗಿ ಬರ್ತಿತ್ತ ಏನೋ. ಹೇಗಿದ್ದರು ಕಾಸರಗೋಡು ಜಿಲ್ಲೆಯಲ್ಲಿ ಈ ಥರ ನೀವೊಂದು ಜಿಲ್ಲಾ ಮಡಿವಾಳ ಸಂಘವನ್ನು ಮಾಡಿದ್ದೀರಿ. ಎಲ್ಲ ತಾಲೂಕು ಮಟ್ಟದಲ್ಲಿ ಸಹ ಒಂದು ಸಂಘಗಳನ್ನು ಮಾಡಿ ಇದರೊಟ್ಟಿಗೆ ಅದನ್ನು ವಿಲೀನಗೊಳಿಸಿ ನಾನಿಲ್ಲಿಗೆ ನೋಡಿದಾಗ ಬೇಕಲ, ಕಾಂಜಂಗಾಡು, ನೀಲೇಶ್ವರ, ಪಯ್ಯನ್ನೂರು ಆ ಕಡೆಯಿಂದ ಯಾರು ಜನರು ಬಂದು ಕಾಣಲಿಲ್ಲ. ಯಾಕೆ ಬರಲಿಲ್ಲ ಅಂತ ಗೊತ್ತಿಲ್ಲ ನನಗೆ. ನೀವೆಲ್ಲ ಹೋಗಿದ್ರಿ, ಅವರನ್ನು ಆಹ್ವಾನಿಸಿದ್ರಿ, ಆದರೆ ಅವರಲ್ಲಿ ಬರಲಿಲ್ಲ. ಅಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಒಂದು ಸಂಘ ಸಂಸ್ಥೆಯನ್ನು ಮಾಡಿ ಅದನ್ನೆಲ್ಲ ಇದರೊಟ್ಟಿಗೆ ವಿಲೀನಗೊಳಿಸಿ ಎಲ್ಲರೂ ಬರೋ ಹಾಗೆ ಮಾಡಿದರೆ ಸಂಘ ಇನ್ನೂ ಉತ್ತಮವಾಗಬಹುದು. ಮಡಿವಾಳರಲ್ಲಿ ಸಂಘಟನೆ ಆಗಬಹುದು. ಮಡಿವಾಳರಲ್ಲಿ ಸಂಘಟನೆ ಆದಾಗ ಮಾತ್ರ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳನ್ನು ಪಡೆಯಲು ನಮಗೆ ಸಾಧ್ಯ ಅಂತ ಹೇಳ್ತಾ ಈ ಅವಕಾಶವನ್ನು ಒದಗಿಸಿಕೊಟ್ಟ ನಿಮಗೆಲ್ಲರಿಗೂ ನನ್ನ ಮಾತುಗಳನ್ನು ಆಲಿಸಿ ನಿಮಗೂ ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ವಂದನೆಗಳು. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ನಮ್ಮ ಕಾಸರಗೋಡು ಜಿಲ್ಲಾ ಅಗಸರ ಯಾನೆ ಮಡಿವಾಳರ ಸಂಘದ ದಶಮಾನೋತ್ಸವ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಕೊನೆಯ ಹಂತವನ್ನು ನಾವು ತಲುಪ್ತಾ ಇದ್ದೇವೆ. ಅಧ್ಯಕ್ಷರ ಮಾತು ನಮ್ಮ ಕಾಸರಗೋಡು ಜಿಲ್ಲಾ ಅಗಸರ ಯಾನೆ ಮಡಿವಾಳರ ಸಂಘದ ಅಧ್ಯಕ್ಷರಾದಂತಹ ಶ್ರೀ ಬಾಬು ನೀರ್ಚಾಲ್ ಇವರು ಅಧ್ಯಕ್ಷ ಭಾಷಣವನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪರಮಪೂಜ್ಯ ಶ್ರೀ 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 ಮುಕ್ತಾನಂದ ಸ್ವಾಮೀಜಿ ಅವರ ಈಗಾಗಲೇ ಪ್ರವಚನ ಕೊಟ್ಟು ಹೋಗಿದರು. ಅದೇ ರೀತಿ ವೇದಿಕೆಯಲ್ಲಿ ಅಂತ
ಎಲ್ಲ ಗಣ್ಯರೆಲ್ಲರನ್ನು ನಾನು ಸ್ವಾಗತಿಸುವುದರೊಂದಿಗೆ ನಮ್ಮ ವೇದಿಕೆಯಲ್ಲಿ ಯಾರೂ ಇಲ್ಲ ಆದರೂ ಸಹ ಇದ್ದ ವೇದಿಕೆಯ ಗಣ್ಯರೆಲ್ಲ ಎಲ್ಲರನ್ನೂ ನಾನು ಸ್ವಾಗತಿಸುವುದರೊಂದಿಗೆ ಇವತ್ತು ನಾವು ಈ ದಸಮನೋತ್ಸವ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸೇರಿ ಇಲ್ಲಿ ಸೇರಿದಂಥ ಎಲ್ಲರಿಗೂ ನಂದು ಒಳ್ಳೆಯ ಇದಾಗಿದೆ. ಅದೇ ರೀತಿ ಜನವರಿ 8ನೇ ತಾರೀಕಿನಂದು ನಡೆದ ನಮ್ಮ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಮಹಿಳೆಯರು, ಮಾತೆಯರಿಗೂ, ಮಕ್ಕಳಿಗೆಲ್ಲರನ್ನು ನಾನು ಅಭಿನಂದಿಸುತ್ತೇನೆ. ಅದೇ ರೀತಿ ಈಗ ನಮ್ಮ ಸಂಘದ ಒಂದು ಮಡಿವಾಳ, ಕಾಸರಗೋಡು ಜಿಲ್ಲಾ ಅಗಸಯಾನೆ ಮಡಿವಾಳರ ಸಂಘದ ಒಂದು ಭವನ ನಿರ್ಮಾಣಕ್ಕೆ ಎಂದು ನಾನೊಂದು 6,000 ಸ್ಕ್ವೇರ್ ಫೀಟ್ ಸ್ಥಳವನ್ನು ಗುರುತಿಸಿದ್ದೇನೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಅಂದರೆ ಕಾಸರಗೋಡು ಜಿಲ್ಲೆಯವರು ಒಳ್ಳೆಯ ಒಂದು ಸಹಕಾರ ಕೊಟ್ಟರೆ ಮಾತ್ರ ನಮ್ಮ ಕಾಸರಗೋಡು, ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಕೂಳೂರಿನಲ್ಲಿ ಮೊತ್ತ ಬದಲಾಗಿ ಭವನ ನಿರ್ಮಾಣ ಮಾಡಿದ ಹಾಗೆಯೇ ನಮ್ಮ ಕಾಸರಗೋಡು ಜಿಲ್ಲೆಯೂ ಕೂಡ ಒಂದು ಒಳ್ಳೆಯ ಭವನ ನಿರ್ಮಾಣ ಆಗಬೇಕಾಗಿದೆ. ಅದಕ್ಕೆ ಎಲ್ಲ ನಮ್ಮ ಕಾಸರಗೋಡು ಜಿಲ್ಲಾ ಮಡಿವಾಳ ಬಾಂಧವರು ಎಲ್ಲ ರೀತಿಯಲ್ಲೂ ಎಲ್ಲ ಮನೆಯವರು, ಒಂದೊಂದು ಮನೆಯವರು ಎಲ್ಲ ಥರದ ಸಹಕಾರವನ್ನು ಕೊಟ್ಟು ನಮ್ಮನ್ನು ಈ ಭವನ ನಿರ್ಮಾಣಕ್ಕೆ ಎಲ್ಲರೂ ಆಶೀರ್ವದಿಸಬೇಕಂತೇಳಿ ನಾನು ಕೇಳಿಕೊಳ್ಳುತ್ತಾ, ಈಗ ತುಂಬ ಭಾಷಣ ಮಾಡಲಿಕ್ಕೆ ಹೋಗುವುದಿಲ್ಲ. ಅದಂದರೆ ಈಗ ಎಲ್ಲರೂ ಹಸಿವಿನಲ್ಲಿದ್ದಾರೆ. ನನಗೂ ಕೂಡ ಸಹ ಹಾಗೆ, ನನಗೆ 12 ಗಂಟೆ ಆಗುವಾಗ ಊಟ ಆಗಬೇಕು ಯಾವಾಗಲೂ. ಈ ಶುಗರ್ ಇದ್ದ ಕಾರಣ ಈಗಾಗಲೇ ಗಂಟೆ 2 ಕಳೆಯಿತು. ಅದರಿಂದ ಧನ್ಯವಾದಗಳು. ಅಧ್ಯಕ್ಷರಿಗೆ ವಂದನೆಗಳು. ನಮ್ಮ ಸಭೆಯ ಅಧ್ಯಕ್ಷರು, ಅದೇ ರೀತಿ ಕಾಸರಗೋಡು ಜಿಲ್ಲಾ ಅಗಸರಯಾನೆ ಮಡಿವಾಳರ ಸಂಘದ ಅಧ್ಯಕ್ಷರಾದ ಶ್ರೀ ಬಾಬು ನೀರ್ಚಾಲ್ ಅವರ ಅನುಮತಿಯ ಮೇರೆಗೆ ವೇದಿಕೆಯಲ್ಲಿರುವ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇವೆ. ನಮ್ಮ ದಶಮಾನೋತ್ಸವದ ಪ್ರಯುಕ್ತವಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಲಿಕ್ಕಿದ್ದೇವೆ. ನಮ್ಮ ಸಂಘದ ಶ್ರೀ ಸದಾಶಿವ ಪ್ರತಾಪ್ ನಗರ ಅವರು, ಸದಾಶಿವ ಟಿ ಪ್ರತಾಪ್ ನಗರ, ಉದಯ್ ಕುಮಾರ್ ಮನ್ನಿಪಾಡಿ ಅವರು, ಶಿವರಾಮ್ ಮೆಣಸಿನಪಾರೆ, ಅದೇ ರೀತಿ ವಿಠಲ್ ಸಾಲಿಯನ್ ಕಾಟಗುಕ್ಕೆ, ಇವರೆಲ್ಲರೂ ಸೇರಿ ವೇದಿಕೆಯಲ್ಲಿರುವ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀಮತಿ ಮೈನಾಕುಮಾರಿ ಕುಂಬಳೆ ಅವರು ಕೂಡ, ಸಂದೇಶ್ ಕುಂಬಳೆ ಅವರು, ಇವರೆಲ್ಲರೂ ಸ್ಮರಣಿಕೆಯನ್ನು ನೀಡುವಲ್ಲಿ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಜೀವ ಮಾನ್ಯ ಅವರು, ನೆನಪಿನಂಗಳದ ಬುತ್ತಿಯಲ್ಲಿ ಅಚ್ಚಳಿಯದೆ ಉಳಿಯುವ ಈ ದಶಮಾನೋತ್ಸವ ಕಾರ್ಯಕ್ರಮ, ಸಪ್ತಭಾಷಾ ಸಂಗಮ ಭೂಮಿಯಾದಂತಹ ಈ ಕಾಸರಗೋಡಿನಲ್ಲಿ ಅಲ್ಪಸಂಖ್ಯಾತ ಸಮುದಾಯವಾದ ನಮ್ಮ ಅಗಸರ ಯಾನೆ ಮಡಿವಾಳರ ಸಂಘದ ದಶಮಾನೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮವು ಸಂಪನ್ನಗೊಳ್ಳುವಲ್ಲಿಗೆ ಸಾಗುತ್ತಾ ಇದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ಸ್ಮರಣಿಕೆಯನ್ನು ನೀಡುವುದರ ಮೂಲಕ ಗೌರವವನ್ನು ಸಲ್ಲಿಸ್ತಾ ಇದ್ದೇವೆ. ನಿಮ್ಮ ಅಮೂಲ್ಯವಾದ ಉಪಸ್ಥಿತಿಯನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ನಾವು ವಿನಂತಿಸ್ಕೊಳ್ತಾ ಇದ್ದೇವೆ, ಅದೇ ರೀತಿ ಸ್ವೀಕರಿಸಿಕೊಳ್ತಾ ಇದ್ದೇವೆ. ಇನ್ನು ಮುಂದೆ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ಧನ್ಯವಾದ ಸಮರ್ಪಣೆ ಶ್ರೀಮತಿ ರಜನಿ ಸುರೇಶ್ ಪೆರ್ಲಾ ಇವರಿಂದ. ಶ್ರೀಮತಿ ರಜನಿ ಸುರೇಶ್ ಪೆರ್ಲಾ ಅವರು ಧನ್ಯವಾದ ಸಮರ್ಪಣೆಯನ್ನು ನಡೆಸಲಿಕ್ಕಿದ್ದಾರೆ. ಕಾಸರಗೋಡು ಜಿಲ್ಲಾ ಅಗಸಯಾನೆ ಮಡಿವಾಳ ಸಂಘದ ದಶಮಾನೋತ್ಸವ ಲೇಸುಗು ಬತ್ತಿನ 10 ಸೇರ್ನ ಮಾತಿರ್ಗಲ ಎಡ್ಡೆಪ್ಪುನು ಪನೊಂದು ಇನಿತ ನಮ್ಮ ಈ ಲೇಸುದ ಉದಿಪನ ಮಲ್ತಿನ ಸಚ್ಚಿದಾನಂದ ಕಂಡೇರಿ ಮೆರೆಗು ಉಡಲ್ದಿಂಜಿ ಸೊಲ್ಮೇಲು ಅಂಚೆನೆ ಸುಗಿಪು ಮಲ್ತಿನ ಜೋಕ್ಲೆಗು ಸೊಲ್ಮೇಲು ಬಿನ್ನೆರಾದ ಬತ್ತದ ಮಿತ್ತರ್ಮೇಡು ಕುಲ್ದಿನ ಮಾತಾ ಬಿನ್ನೆರೆಗು ಸೊಲ್ಮೆ ಸಂದ ಒಂದು ಗುರ್ಕಾರಾಯನ ಬಾಬು ನೀರ್ಚಾಲ್ ಅರೆಗಲ ಮಾತೆರ್ನಲ ಪರವಾದ ಸೊಲ್ಮೇಲು ಉದಿಪನದ ಪಾತೆರ ಪಂಡಿನ ರಘು ಆರ್ ಕೌಟಿಲ್ಯ ಅರೆಗ್ಲ ಉಡಲ್ದಿಂಜಿ ಸೊಲ್ಮೇಲು ಎಡ್ಡೆಪ್ಪುದ ಮದಿಪು ಕೊರ್ನ ಶ್ರೀ ಶ್ರೀ ಮುಕ್ತಾನಂದ ಸ್ವಾಮಿಲಿಗು ನಮ್ಮ ಮಾತೆರ್ನಲ ಪರವಾದ ಸೊಲ್ಮೇಲು
ಅಂಚನೆ ಬಿನ್ನೆರಾದ ಬತ್ತಿನ ವಿಶ್ವನಾಥ ಕಾಟಿಪಳ್ಳ ಮೇರೆಗೆ ಕಾಸರಗೋಡು ಜಿಲ್ಲಾ ಅಗಸಯಾನೆ ಮಡಿವಾಳ ಸಂಘದ ಪರವಾದ ಸೊಲ್ಮೆಲು ಶ್ರೀ ಶ್ರೀಧರ ಪಿಲಾತ ಬೆಟ್ಟು ಅರೆಗಲ ಮಾತೆರ್ನಲ ಪರವಾದ ಸೊಲ್ಮೆಲು ಕುಡುಂಜಿ ಬಿನ್ನೆರು ಶ್ರೀ PN ಸುಭಾಷ್ ಚಂದ್ರ ಅರೆಗಲ ಮಾತೆರ್ನಲ ಪರವಾದ ಸೊಲ್ಮೆಲು ಅಂಚನೆ ದೂರದ ಊರುರ್ದು ಬತ್ತಿನ ಶ್ರೀಮತಿ ವಿಜಯಲಕ್ಷ್ಮಿ ಆಂಜನಪ್ಪ ಮೇರೆಗಲ ಪ್ರೀತಿದ ಸೊಲ್ಮೆಲು ಸಂದಾವೊಂದುಲ್ಲೆ ಅಂಚನೆ ಬಿನ್ನೆರಾದ ಬತ್ತಿನ ಮುಲ್ಕಿದ ಕವಿತಾ ಹರೀಶ್ ಮೆರೆಗಲ ಸೊಲ್ಮೆಲು ಡಾಕ್ಟರ್ ಜಯರಾಜನ್ ಅಂಚನೆ ಶ್ರೀ ಸದಾಶಿವ ಮುಲ್ಕಿ ಶ್ರೀ ನಾಗರಾಜ ಜೇಡಿನುಂಡಿ ಮುನಿರಾಜ್ ಆನೇಕಲ್ ಬೆಂಗಳೂರು ಮುಕ್ಲೆಗೆ ಮಾತೆರ್ಗಲ ಸೊಲ್ಮೇಲೆನ್ನು ಸಂದ ಒಂದು ನಮ್ಮೊಟ್ಟಿಗೆ ಇದಮುಟ್ಟ ಇತ್ತಿನ ಕಜ್ಜನು ಪೊರ್ಲು ಮಲ್ತಿನ ಮಾತಾ ಬಿನ್ನೆರೆಗೆ ಕಾಸರಗೋಡು ಜಿಲ್ಲಾ ಅಗಸಯಾನೆ ಮಡಿವಾಳ ಸಂಘದ ಪರವಾದ ಉಡಲ್ದಿಂಜಿ ಸೊಲ್ಮೆ ಸಂದ ಒಂದುಲ್ಲೆ. ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಈ ಸಭಾ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸ್ತಾ ಇದ್ದೇವೆ. ಎಲ್ಲ ಗಣ್ಯರು ಭೋಜನವನ್ನು ಸ್ವೀಕರಿಸುವುದಕ್ಕಾಗಿ ಕಾರ್ಯಕಾರಿ ಸಮಿತಿಯ ಸದಸ್ಯರು ಅವರನ್ನು ಕರೆದುಕೊಂಡು ಹೋಗಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಮಧ್ಯಾಹ್ನ ಭೋಜನ ವಿರಾಮದ ನಂತರ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಶ್ರೀ ಸಂತೋಷ್ ಕುಂಬ್ಳೆ ಹಾಗೂ ಶ್ರೀ ಉಮೇಶ್ ಅಡ್ಕ ಸಿರಿಯಾ ಇವರ ನಿರೂಪಣೆಯೊಂದಿಗೆ ನಮ್ಮ ಸಮಾಜದ ಮಕ್ಕಳಿಂದ ಮತ್ತು ಮಡಿವಾಳ ಯೂತ್ ಕಾಸರಗೋಡು ಇವರಿಂದ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀಲಿಕ್ಕಿದೆ. ಅದೇ ರೀತಿಯಾಗಿ ಸಂಜೆ 4 ಗಂಟೆಗೆ ಸಮಾರೋಪ ಸಮಾರಂಭ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಬಹುಮಾನ ವಿತರಣೆ, ವಿದ್ಯಾನಿಧಿ ವಿತರಣೆ ಇತ್ಯಾದಿ ಕಾರ್ಯಕ್ರಮಗಳೊಂದಿಗೆ ಇವತ್ತಿನ ನಮ್ಮ ದಶಮಾನೋತ್ಸವ ಕಾರ್ಯಕ್ರಮ ಸಂಪನ್ನಗೊಳ್ಳಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಮಾಜ ಬಾಂಧವರಾದ ತಾವೆಲ್ಲರೂ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ವಿನಮ್ರವಾಗಿ ಕೇಳಿಕೊಳ್ತಾ ಇದ್ದೇವೆ. ಮಡಿವಾಳ ಮಾಚಿದೇವರಿಗೆ ವೆರಿ ಗುಡ್. ಇನ್ನೂ ಜೋರಾಗಿ ಕಾಸರಗೋಡು ಜಿಲ್ಲೆಗೆ ಎಲ್ಲ ಕಡೆ ಕೇಳಬೇಕು. ಓಕೆ, ಮಡಿವಾಳ ಮಾಚಿದೇವರಿಗೆ, ವೀರಗಂಟಿ ಮಡಿವಾಳ ಮಾಚಿದೇವರಿಗೆ, ವಚನ ಸಂರಕ್ಷಕರಾದ ಮಾಚಿದೇವರಿಗೆ, ವಚನಕಾರರಾದ ಮಾಚಿದೇವರಿಗೆ. ಈಗ ಏನಕ್ಕೆ ನಾನು ಘೋಷಣೆ ಆಗ್ತೆ ಅಂದರೆ ನಿಮಗೆ ಒಂದು ಅರಿವಾಗಲಿ ಅಂತ, ಜೊತೆಗೆ ಒಂದು ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ. ಎಲ್ಲರೂ ಎಷ್ಟು ಜನ ಆಗುತ್ತೆ ಅಷ್ಟು ಜನ ಬನ್ನಿ, ಕೆಳಗೆ ಮೇಲೆ ಎಲ್ಲ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ. ಯಾಕೆಂದರೆ ಮಂಗಳೂರಲ್ಲಿ ಕೂಡ ನಾನು ಹಾಗೆ ಮಾಡಿದ್ದೆ, ಮಂಗಳೂರು ಕಾರ್ಯಕ್ರಮದಲ್ಲಿ ಮಾಡಿದ್ದೆ. ನಿಮ್ಗೆ ಯಾರಿಗಾರು ನೆನಪಿದೆಯೋ ಗೊತ್ತಿಲ್ಲ. ನಾಚ್ಕೊಳ್ಳೋ ಅಂಥದ್ದೇನಿಲ್ಲ. ಯಾಕೆ ಅಂದರೆ ಒಂದು ಸರಿ ನೀವು ವೇದಿಕೆಗೆ ಬರ್ರಿ, ಅದೊಂದಲ್ಲ ಒಂದು ದಿನ ನಿಮ್ಮನ್ನು ಬೆಳೆಸುತ್ತೆ. ಬನ್ನಿ, ಯಾರು ನಾಚ್ಕೋಬೇಡಿ, ನೋಡೋಣ ಎಷ್ಟು ಜನ ಬರ್ತೀರಾ. ನಮ್ಮ ಮಹಿಳೆಯರಾಗಲಿ ಅಣ್ಣಂದಿರಾಗಲಿ ಎಷ್ಟು ಧೈರ್ಯ ಇದೆ ಅಂತ ನೋಡ್ತೀವಿ. ಓಕೆ, ಬನ್ನಿ ನೋಡೋಣ. ದಕ್ಷಿಣ ಕನ್ನಡ ಜಿಲ್ಲಾ ಮಡಿವಾಳರ ಸಂಘದ ಪರವಾಗಿ ಕಾಸರಗೋಡು ಜಿಲ್ಲಾ ಅಗಸರಯಾನೆ ಮಡಿವಾಳರ ಸಂಘ ಇಲ್ಲಿಯ ಅಧ್ಯಕ್ಷರಿಗೆ ಮಡಿವಾಳ ಮಾಚಿದೇವ ಮಹಾಶರಣ ಮಡಿವಾಳ ಮಾಚಿದೇವ ಒಂದು ಗ್ರಂಥವನ್ನು ಅರ್ಪಣೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ನಿಮ್ಮ ಜಿಲ್ಲಾಧ್ಯಕ್ಷರು ಪಾಪ ಎಷ್ಟು ಶ್ರಮ ಪಟ್ಟವರೋ ನಮಗೆ ಗೊತ್ತಿಲ್ಲ. ಯಾಕೆ ಅಂದರೆ ನಮ್ಮ ಮಡಿವಾಳರನ್ನು ಒಂದು ಕಡೆ ಸೇರಿಸ್ಲಿಕ್ಕೆ 100 ಜನ ಸೇರಿಸ್ಬೇಕು ಅಂದರೆ 500 ಫೋನ್ ಕಾಲ್ ಮಾಡಬೇಕು, ಅವ್ರ ಮನೆ ಬಾಗಿಲಿಗೆ ಸುತ್ತಬೇಕು. ಇಷ್ಟೆಲ್ಲವನ್ನು ಮಾಡಿದಂತಹ ನಮ್ಮ ಕಾಸರಗೋಡು ಜಿಲ್ಲಾಧ್ಯಕ್ಷರಿಗೆ ಜೋರಾದ ಚಪ್ಪಳೆಯೊಂದಿಗೆ ಪ್ರೋತ್ಸಾಹ ನೀಡೋಣ, ಅವ್ರ ಜೊತೆ ಇರೋಣ.
ಅದಕ್ಕೆ ಹೇಳೋದು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ಕಲಿತಂತೆ. ಅಂದರೆ ನೋಡ್ರಿ, ನಾನು ಹೇಳಿದಕ್ಕೆ ಸ್ಪಂದಿಸಿ ಇಷ್ಟು ಜನ ಹೆಣ್ಮಕ್ಳು ನೀವೆಲ್ಲ ಬಂದಿದ್ದೀರಲ್ಲ, ನಿಜವಾಗ್ಲೂ ನಿಮಗೆ ನೀವೇ ಜೋರಾಗಿ ಚಪ್ಪಾಳೆ ತಟ್ಟಬೇಕು ನೋಡಿ. ಮತ್ತೆ ನೀವು ತಟ್ಟ್ರಿ ಜೋರಾಗಿ, ಯಾಕೆ ನಾಚ್ಕೊಂತೀರಾ? ತಟ್ಟಿ ನೋಡೋಣ. ವೆರಿ ಗುಡ್, ವೆರಿ ಗುಡ್. ಹಾಗೇನೆ ನೆಕ್ಸ್ಟ್ ವರ್ಷಕ್ಕೆ ಮಹಿಳಾ ಜಿಲ್ಲಾ ಘಟಕ ಜಿಲ್ಲಾ ಸಂಘ ಮಾಡಿರ್ತೀವಿ ಮಹಿಳೆಯರದು ಅಂತ, ಜೋರಾಗಿ ಚಪ್ಪಾಳೆ ಎಂದಿಗೆ ಸಪೋರ್ಟ್ ಮಾಡ್ಬೇಕು. ನನಗೆ ಭರವಸೆ ನೀಡಬೇಕು, ಜೋರಾಗಿ ಚಪ್ಪಾಳೆ ತಟ್ಟಿ. ಹಾಗೆ ನಿಮ್ಮ ಅಕ್ಕಪಕ್ಕ ಜಿಲ್ಲೆಗಳಿಗಾಗಲಿ ತಾಲೂಕುಗಳಿಗಾಗಲಿ ನಮ್ಮ ಮಡಿವಾಳರ ಸಂಘಟನೆ ಬಗ್ಗೆ ವಿವರಣೆ ಕೊಡ್ರಿ, ಸಂಘಟಿತರು ಮಾಡಿ. ಧನ್ಯವಾದಗಳು. ಮಾತೆಯವರೆಲ್ಲ ಒಂದು ಮುಗುಳ್ನಗೆಯೊಂದಿಗೆ ಒಂದು ಸ್ಮೈಲ್